Really
तस्य प्रगतिलीनस्य परस्य महेश्वरः ओमिदं फलं मया देव स्थापितं प्रदस्तव तेन मे बलावाप्तिर्भवेज्जन्मनि जन्मनि इष्टदेवताभ्यो नमः कुलदेवताभ्यो नमः ग्रामदेवताभ्यो नमः सर्वेभ्यो देवेभ्यो ब्राह्मणेभ्यो नमः करिष्यमाणस्य कर्मणः सुमुहूर्तवस्तु भवन्तो ब्रुवन्तो करिष्यमाणस्य कर्मणः सुमुहूर्तवस्तु श्रेयांसि बहुविघ्नानि संभवन्ति कलौ युगे तद्विघ्न ಪರಿಹಾರಾರ್ಥಂ ಪ್ರಾರ್ಥನಾಕರಣಂ ಶುಭಂ ಕಲಿಯುಗದಲ್ಲಿ ಸತ್ಕರ್ಮ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ವಿಘ್ನಗಳು ಪ್ರಾಪ್ತಿಯಾಗುತ್ತದೆ ಆ ಎಲ್ಲ ವಿಘ್ನಗಳು ನಿವೃತ್ತಿಯಾಗಿ ಮಾಡುವಂತಹ ಕರ್ಮಕ್ಕೆ ಭಗವಂತನ ಪುಣ್ಯ ಫಲ ಪ್ರಾಪ್ತಿಯಾಗಬೇಕು ಅಂತಾದರೆ ಫಲ ತಾಂಬೂಲ ದಕ್ಷಿಣೆ ಇದನ್ನಿಟ್ಟು ಪ್ರಾರ್ಥಿಸಿಕೊಳ್ಳಬೇಕು ಅನ್ನುವಂತಹದ್ದು ಶಾಸ್ತ್ರ ವಿಚಾರ ಹಾಗೆ ಇವತ್ತು ನಾವು ವಿಶೇಷವಾಗಿ ಶಿಲಾನ್ಯಾಸದ ಪೂರ್ವಭಾವಿಯಾದಂತಹ ರುದ್ರಹವನನ್ನು ನಾವು ಆರಾಧನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಶಿವದುರ್ಗಾಂಬೆಯ ದಿವ್ಯ ಸನ್ನಿಧಿ ಅಂತಹ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಒಂದು ಮಠ ಆಗಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಹಂಬಲ ಅದಕ್ಕೆ ಬೇಕಾಗಿ ನಾವು ಹಲವಾರು ದಿವಸಗಳಿಂದ ನಾವು ಶ್ರಮಿಸಿ ಈ ಒಂದು ಒಳ್ಳೆಯ ಪುಣ್ಯ ಸಂದರ್ಭಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ಜಗತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರರು ಜಗತ್ತಿನ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ಪಾರ್ವತಿ ಮತ್ತೆ ಪರಮೇಶ್ವರರು ಹಾಗಾದ ಕಾರಣ ಆ ಶಿವನ ಪರಮಾನುಗ್ರಹ ಮಾಡುವಂತಹ ಕರ್ಮಕ್ಕೆ ಪ್ರಾಪ್ತಿಯಾಗಬೇಕು ಅಂತ ಕ್ಷಿತೀರೀಶಃ ಭೂಮಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಶಿವದೇವರಂತೆ ಹಾಗಾದ ಕಾರಣ ಈ ಭೂಮಿಯಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ಆ ಶಿವನ ಅನುಗ್ರಹ ಅನ್ನುವಂತಹದ್ದು ಪ್ರಾಪ್ತಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಶಿಲಾನ್ಯಾಸ ಮಾಡುವಂತಹ ಪೂರ್ವಭಾವಿಯಾಗಿ ಈ ಭೂಮಿಗೆ ಪತಿತ್ವವನ್ನು ಹೊಂದಿದಂತಹ ಶಿವನ ಅನುಗ್ರಹ ನಮಗೆ ಸಿಗಬೇಕು ಇವತ್ತು ಅದಕ್ಕೆ ಬೇಕಾಗಿ ನಾವು ರುದ್ರದ ಮೂಲಕವಾಗಿ ಆ ಶಿವನನ್ನು ಆರಾಧನೆ ಮಾಡಿಕೊಂಡು ನಿನ್ನೆ ದಿವಸ ಆ ದೇವಿಯನ್ನು ದುರ್ಗೆಯ ಮೂಲಕವಾಗಿ ಆರಾಧನೆ ಮಾಡಿಕೊಂಡು ನಾವು ಅನುಗ್ರಹವನ್ನು ಪಡೆದುಕೊಂಡಿದ್ದೇವೆ ವಿಶೇಷವಾಗಿ ಮಾಡುವಂತಹ ಸೇವೆ ಹಲವಿರವಾದಂತಹ ಕಾರಣಿಕವಾದಂತಹ ಕ್ಷೇತ್ರ ಇದು ಹಲವಾರು ಭಕ್ತರು ಬಂದು ಇಲ್ಲಿ ಅವರೆಲ್ಲ ಮನೋಭೀಷ್ಟವನ್ನು ನೆರವೇರಿಸಿಕೊಂಡು ಹೋದಂತಹ ಪುಣ್ಯಕ್ಷೇತ್ರ ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಶ್ರೀಗಳಿದ್ದು
ಇವತ್ತು ನಾವು ಎಲ್ಲ ಸತ್ಕರ್ಮವನ್ನು ಆಚರಣೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಮಾಡುವಂತಹ ಸೇವೆಯನ್ನು ಶಿವದುರ್ಗಾಂಬ ದೇವರು ಸನ್ನಿಧಾನಕ್ಕೆ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಅದರ ಸಂಪೂರ್ಣವಾದಂತಹ ಪುಣ್ಯಫಲ ಈ ಮಣ್ಣಿಗೂ ನಾವು ಮಾಡುವಂತಹ ಸತ್ಕರ್ಮಕ್ಕೂ ಸಮಸ್ತ ಭಕ್ತರಿಗೂ ಪ್ರಾಪ್ತಿಯಾಗುವುದರೊಂದಿಗೆ ಉತ್ತರೋತ್ತರವಾದಂತಹ ಶ್ರೇಯಸ್ಸು ಪ್ರಾಪ್ತಿಯಾಗಬೇಕು. ಇವತ್ತು ಆಗುವಂತಹ ಎಲ್ಲ ಕರ್ಮಗಳು ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ಆ ಮಹಾಗಣಪತಿಯ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗಿ ಉತ್ತರೋತ್ತರವಾದಂತಹ ಶ್ರೇಯಸ್ಸು ಸಂಕಲ್ಪ ಮಾಡಿಕೊಂಡಂತಹ ಕಾರ್ಯದಲ್ಲಿ ಜಯಪ್ರಾಪ್ತಿಯನ್ನೇ ಭಗವಂತ ಅನುಗ್ರಹಿಸಿಕೊಟ್ಟು ಸಮಸ್ತರಿಗೂ ಉತ್ತರೋತ್ತರವಾದಂತಹ ಶ್ರೇಯಸ್ಸಾಗುವಾಗಿ ಅನುಗ್ರಹಿಸಿಕೊಡಬೇಕು ಅಂತ ಕರ್ಮಾರಂಭದಲ್ಲಿ ಭಗವಂತನ ದಿವ್ಯ ಸನ್ನಿಧಿಯಲ್ಲಿ ನಾವು ಸಮಸ್ತರು ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಓಂ ಶಿವಂ ನಾರಾಯಣೇ ನಮೋಸ್ತುತೇ. ಮಂಗಲ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ದಿವ್ಯ ದೇವರ ಸಾನ್ನಿಧ್ಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಮಾತೆಲ್ಲಾರಿ ಪಾಡಲು ಅಡ್ಡಗೊಂಡ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ.
Thank you.
ಬಿಟ್ಟವರಾಗಿ ಮಾತಾ ಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಪ್ರೀತಿಯ ಬಾಳನು ತಾಳುವರಾಗಿ ಪ್ರೀತಿಯ ಬಾಳನು ತಾಳುವರಾಗಿ Tira.
ಗಾಯತ್ರಿ ರುದ್ರಭುವನದ ಅಧಿದೇವತೆಯಾಗಿರುವ ಆದಿತ್ಯಾತ್ಮಕ ಶ್ರೀರುದ್ರನಿಗೆ ಅಭಿನಮಿಸಿ ಯಜ್ಞದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಶಾಂತವಾದ ಶರೀರವನ್ನು ಹೊಂದಿರುವ ಆದಿತ್ಯಾತ್ಮಕ ರುದ್ರನ ಸನ್ನಿಧಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡುವಂತಹ ಸಂದರ್ಭ ಇದು. ಯಾವ ರೀತಿ ಕಲ್ಪೋಕ್ತ ಪೂಜೆಯಲ್ಲಿ ಪ್ರಸನ್ನ ಕಾಲ ಎಂಬುದಾಗಿ ಇದೆಯೋ ಅದೇ ರೀತಿ ಯಜ್ಞದಲ್ಲಿ ಹೋಮ ಹವನಾದಿಗಳಲ್ಲಿ ಪೂರ್ಣಾಹುತಿಯ ಕಾಲವನ್ನು ಪ್ರಸನ್ನ ಕಾಲ ಎಂಬುದಾಗಿ ಹೇಳಿದ್ದಾರೆ. ಅಗ್ನಿ ಎಂಬ ಒಂದು ಹೆಸರನ್ನು ಅಗ್ನಿಗೆ ಹವನವನ್ನು ಮಾಡಿದ ನಂತರ ಪೂರ್ಣಾಹುತಿಯನ್ನು ಮಾಡುವುದು. ಸೃಷ್ಟಕೃತ ಅಗ್ನಿ ಅಂದ್ರೆ ಹವನದಿಂದ ಇಷ್ಟನಾದಂತಹ ಅಗ್ನಿ. ಹವನದಿಂದ ನಾವು ನಮಗೆ ಅಭಿಮುಖವಾಗಿ ಇಷ್ಟ ಸ್ಥಿತಿಯಲ್ಲಿರುವಂತೆ ಪ್ರಾರ್ಥಿಸಲ್ಪಟ್ಟಂತಹ ಅಗ್ನಿ, ಅವನನ್ನು ಸೃಷ್ಟಕೃತ ಅಗ್ನಿ ಎಂಬುದಾಗಿ ಕರೆಯುತ್ತಾರೆ. ಆದ್ದರಿಂದ ಆ ಸಂದರ್ಭದಲ್ಲಿ ಅವನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಇರುವಂತಹ ನಮ್ಮ ಇಷ್ಟಾರ್ಥಗಳನ್ನು ಅವನು ನೆರವೇರಿಸಿಕೊಡುತ್ತಾನೆ ಎನ್ನುವುದು ಸನಾತನ ಪರಂಪರೆಯ ನಂಬಿಕೆ. ಇವತ್ತು ಈ ಕ್ಷೇತ್ರದಲ್ಲಿ ಪೂರ್ವೋತ್ತರಾಂಗ ಸಹಿತ ರುದ್ರಹವನವನ್ನು ಅನುಷ್ಠಾನ ಮಾಡಿದ್ದೇವೆ. ಯಜುರ್ವೇದದಲ್ಲಿರುವ 169 ಮಂತ್ರಗಳಾಗಿ ವಿಭಕ್ತವಾಗಿರುವ ರುದ್ರಾನುವಾಕಗಳಿಂದ ಮಾಡುವಂತಹ ಹವನವನ್ನು ರುದ್ರ ಹವನ ಎಂಬುದಾಗಿ ಕರೆದಿದ್ದಾರೆ. ರುದ್ರ ಅಂದ್ರೆ ಪೌರಾಣಿಕವಾಗಿ ಶಿವ, ವೈದಿಕವಾಗಿ ರುದ್ರ. ರುಜಂ ದ್ರಾವಯತೆ ಯಸ್ಮಾತ್ ತಸ್ಮಾತ್ ರುದ್ರ. ಈ ಸಂಸಾರಕ್ಕೆ ನಾವು ಬರುವುದಕ್ಕೆ ಕಾರಣವಾದಂತಹ ಜನ್ಮ ಜನ್ಮಾಂತರದ ಕರ್ಮ ಸಂಬಂಧವಾದ ದುಃಖಗಳು, ಈ ಸಂಸಾರಕ್ಕೆ ನಾವು ಬಂದ ಮೇಲೆ ನಮಗೆ ಆವಾಗ ಬರುವ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ದುಃಖಗಳು, ಇದೆಲ್ಲವನ್ನು ಪರಿಹರಿಸುವವನು ರುದ್ರ. ಆದ್ದರಿಂದ ರುಜಂ ದ್ರಾವಜತೆ ಯಸ್ಮಾತ್ ತಸ್ಮಾತ್ ರುದ್ರ, ದುಃಖಗಳನ್ನು ನಾಶಪಡಿಸುವವನು ಎಂಬುದಾಗಿ ಒಂದರ್ಥ. ಎರಡನೆಯ ಅರ್ಥ ರುತ್ಯ ಪ್ರಣವ ರೂಪದ ಆತ್ಮಾನಂ ಪ್ರಾಪಯತೀತಿ ರುದ್ರ. ಪ್ರಣವ ಸ್ವರೂಪದಿಂದ, ಓಂಕಾರ ಸ್ವರೂಪದಿಂದ ಇದ್ದುಕೊಂಡು ನಾದಮಯವಾದ ಶರೀರವನ್ನು ಹೊಂದಿಕೊಂಡು
ಭಕ್ತರಿಗೆ ಆತ್ಮಜ್ಞಾನವನ್ನು ನೀಡುವವನು ಎಂಬ ಅರ್ಥ ರುದ್ರ ಎಂಬ ಶಬ್ದಕ್ಕಿದೆ. ಅನೇಕ ಅರ್ಥಗಳನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಆತ್ಮಜ್ಞಾನವನ್ನು ಕೊಡುವ, ಆತ್ಮಜ್ಞಾನವನ್ನು ಪಡೆಯುವುದಕ್ಕೆ ಪ್ರತಿಬಂಧಕಗಳಾಗಿರುವ ಸರ್ವ ದುಃಖಗಳನ್ನು ನಾಶಪಡಿಸುವ ರುದ್ರನ ಪ್ರೀತ್ಯರ್ಥವಾಗಿ, ಶಿವನ ಮಹೇಶ್ವರನ ಪ್ರೀತ್ಯರ್ಥವಾಗಿ ರುದ್ರಹೋಮವನ್ನು ನಾವು ನಡೆಸಿದ್ದೇವೆ. ಈ ರುದ್ರಹೋಮದ ನಿಮಿತ್ತ ಈ ದಿವಸ ಈ ಕ್ಷೇತ್ರದಲ್ಲಿ ಮುಂದೆ ಭವ್ಯವಾಗಿ ತಲೆ ಎತ್ತಿ ನಿಲ್ಲಲಿರುವ ಶ್ರೀ ಶಿವದುರ್ಗಾಂಬಾ ಮಠ, ಆ ಮಠದ ಸಂಬಂಧವಾಗಿ ಇವತ್ತು ಶಿಲಾನ್ಯಾಸ ನಡೆಯುತ್ತದೆ. ಈ ಶಿಲಾನ್ಯಾಸ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಬೇಕು. ಅದಕ್ಕೋಸ್ಕರ ರುದ್ರಹೋಮದ ಒಳಗಡೆ ಗಣಪತಿಯು ಇದ್ದಾನೆ. ನಮೋ ಗಣೇಭ್ಯ ಗಣಪತಿಭ್ಯಸ್ತ. ಅಲ್ಲಿ ಗಣಗಳಿಗೆ, ಗಣಪತಿಗಳಿಗೆ ಎಲ್ಲ ಆಹುತಿ ಸಲ್ಲುತ್ತದೆ. ಅದರ ಜೊತೆಯಲ್ಲಿ ನಮೋ ವಾಸ್ತವ್ಯಾಯಚ ವಾಸ್ತುಪಾಯಚ. ವಾಸ್ತುಪ ಅಂದ್ರೆ ವಾಸ್ತೋಷ್ಪತಿ. ರುದ್ರ ಮಂತ್ರಗಳಲ್ಲಿ ವಾಸ್ತೋಷ್ಪತಿಯೂ ಸೇರಿದ್ದಾರೆ. ಆದ್ದರಿಂದ ಇದೊಂದು ಸರ್ವ ದೇವಾತ್ಮಕವಾದಂತಹ ಹವನವಾದ್ದರಿಂದ ಶಿಲಾನ್ಯಾಸದ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾದಂತಹ ಒಂದು ಅನುಷ್ಠಾನ. ಆ ಅನುಷ್ಠಾನಕ್ಕೆ ನಿಮಿತ್ತ ಶಿಲಾನ್ಯಾಸ ಇವತ್ತು ರುದ್ರನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮಾಡುವ ಶಿಲಾನ್ಯಾಸೋತ್ತರ ಕಾಲದಲ್ಲಿ ಆಗುವಂತಹ ಶ್ರೀಮಠ, ಆ ಮಠದ ಎಲ್ಲ ಕಟ್ಟಡದ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು. ಆದಷ್ಟು ಶೀಘ್ರವಾಗಿ ಭವ್ಯವಾದಂತಹ ಮಠ ಲೋಕೋದ್ಧಾರದ ದೃಷ್ಟಿಯಿಂದ, ಭಕ್ತರ ಅಭ್ಯುದಯದ ದೃಷ್ಟಿಯಿಂದ ಎದ್ದು ನಿಲ್ಲಬೇಕು. ಮಠದ ನಿರ್ಮಾಣ ಕಾಲದಲ್ಲಿ ಅನೇಕರು ಕೆಲಸ ಮಾಡುತ್ತಾರೆ. ಅವರಿಗೆ ಯಾವುದೇ ತೊಂದರೆಗಳಾಗಬಾರದು, ಅವರಿಗೆ ಯಾವುದೇ ಶಾರೀರಿಕವಾದ ಮಾನಸಿಕವಾದ ಸಮಸ್ಯೆಗಳು ಬರಬಾರದು. ಅವರು ಮಠದ ಕೆಲಸ ಅಂತ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಕೆಲಸವನ್ನು ಪೂರೈಸಿಕೊಡಬೇಕು. ಅಂತಹ ಒಂದು ಯೋಗ್ಯತೆ ಭಾಗ್ಯಗಳನ್ನು ಭಗವಂತ ನಮಗೆ ಅನುಗ್ರಹಿಸಬೇಕು. ವಿಶೇಷವಾಗಿ ಈ ಅನುಷ್ಠಾನ, ರುದ್ರಹೋಮ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮಗಳು ಶ್ರೀ ಶ್ರೀ ಪರಮ ಪೂಜ್ಯ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರ ಸಂಕಲ್ಪದಂತೆ ಅವರ ಸಮಕ್ಷದಲ್ಲಿ ನಡೆಯುತ್ತಾ ಇದೆ. ಇದೊಂದು ದೈವೀಮಯವಾದ ಕಾರ್ಯಕ್ರಮವಾಗಬೇಕು ಎನ್ನುವ ದೃಷ್ಟಿಯಿಂದ ನಮ್ಮ ಆಮಂತ್ರಣವನ್ನು ಪುರಸ್ಕರಿಸಿ ಪರಮ ಪೂಜ್ಯರಾದ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಇಲ್ಲಿಗೆ ಆಗಮಿಸಿದ್ದಾರೆ. ಹೀಗೆ ಇದೊಂದು ಕ್ಷೇತ್ರ ಮುಂದೆ ತೀರ್ಥ ಸಮಾನವಾಗಬೇಕು. ತೀರ್ಥೀಕುರುವಂತೆ ತೀರ್ಥಾನಿ ತೀರ್ಥರೂಪಾಧಿ ಸಾಧವ. ಒಂದು ಕ್ಷೇತ್ರ ತೀರ್ಥಮಯವಾಗಬೇಕಾದ್ರೆ ಅಲ್ಲಿಗೆ ಮೊದಲು ಸಾಧುಗಳು ಆಗಮಿಸಬೇಕು. ಹೇಗೆ ಕುಂಭಮೇಳಕ್ಕೆ ಮೊದಲು ನಾಗಸಾಧುಗಳು ಬಂದು ಸ್ನಾನ ಮಾಡಿದ ನಂತರ ಇತರರಿಗೆ ಸ್ನಾನ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು. ಅದು ಯಾಕೆ ಅಂದ್ರೆ ಮೊದಲು ಸಾಧುಗಳು, ಸನ್ಯಾಸಿಗಳು, ಯೋಗಿಗಳು ಬರಬೇಕು, ಆಮೇಲೆ ಗೃಹಸ್ಥರು ಸೇರಬೇಕು. ಅದೇ ರೀತಿಯಲ್ಲಿ ಯೋಗಿಗಳು ಇದ್ದಾರೆ, ಸಾಧುಗಳು ಇದ್ದಾರೆ. ದೇವತಾರ್ಚನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಅಸ್ರಣ್ಣರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಆಸ್ತಿಕ ಸಮಾಜ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಹವನದಿಂದ ಸಂತೃಪ್ತನಾದಂತಹ, ನಿರಂತರ ನಾಮ ಸಂಕೀರ್ತನೆಯಿಂದ ಸಂತೃಪ್ತನಾದಂತಹ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ಭಗವಂತ ಈ ಮಠದ ನಿರ್ಮಾಣವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡಬೇಕು. ಆಗಮಿಸುತ್ತಿರುವ, ಮುಂದೆ ಆಗಮಿಸಲಿರುವ ಎಲ್ಲ ಭಕ್ತ ಜನರಿಗೆ ಆಯುರಾರೋಗ್ಯ ಭಾಗ್ಯಾದಿ ಸಕಲೈಶ್ವರ್ಯಗಳನ್ನು ಕೊಡಬೇಕು ಎಂಬುದಾಗಿ ಸ್ವಿಷ್ಟಕೃತ ಅಗ್ನಿಯಿಂದ ಆರಾಧಿತನಾದ ಆದಿತ್ಯಾತ್ಮಕನಾದಂತಹ ಶ್ರೀ ರುದ್ರದೇವರ ಪಾದಾರವಿಂದಗಳಲ್ಲಿ ನಾವೆಲ್ಲ ಕೈ ಮುಗಿದು ತಲೆಬಾಗಿ ನಮಸ್ಕರಿಸೋಣ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಚಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ, ದೇಹಿ ಮೇ ಜಗದೀಶ್ವರ. ರುದ್ರದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.
ಎಲ್ಲರೂ ಅಕ್ಷತೆಯನ್ನು ಅತಿ ಹತ್ತಿರಕ್ಕೆ ಬಂದು ಹೋಮದಲ್ಲೇ ಬೀಳುವಾಗೆ ಹಾಕಿ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರಾದಿ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ.
ಕ್ಷೇತ್ರದ ನವ ನಿರ್ಮಾಣಕ್ಕಿರುವ ಶುಭ ಚಾಲನೆ ಇಲ್ಲಿ ಸಿಕ್ಕಿರುತ್ತದೆ. ವೈದಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ತೊಡಗಿಕೊಂಡಿರುವ ಅನೇಕ ಗಣ್ಯರು ಇದಕ್ಕೆ ಹೆಗಲು ನೀಡಿರುವ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡುವುದಕ್ಕೆ ಶ್ರೀ ಕ್ಷೇತ್ರ ಕಟೀಲ್ನ ಪ್ರತಿನಿಧಿಯಾಗಿ, ಆನುವಂಶಿಕ ಅರ್ಚಕರಾಗಿ, ಮೊಕ್ತೇಸರಾಗಿ ನಮ್ಮ ಸಮಾಜಕ್ಕೆ ದೊಡ್ಡ ಯೋಗದಾನವನ್ನು ನೀಡ್ತಾ ಇರುವಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಿವ್ಯ ಉಪಸ್ಥಿತಿಯನ್ನು ನೀಡಿ ನಮ್ಮ ಶ್ರೀ ಕ್ಷೇತ್ರದ ಧೀಶಕ್ತಿಯಾಗಿರುವ ಪರಮ ಪೂಜ್ಯ ಶಿವಯೋಗಿ ಶ್ರೀ 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 ದುರ್ಗಾನಂದ ಸ್ವಾಮೀಜಿಯವರು ದಯವಿಟ್ಟು ವೇದಿಕೆಗೆ ಚಿತ್ತೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ವಹಿಸುವುದಕ್ಕಿರುವ ಮಾಜಿ ಸಂಸದರು ನಳೀನ್ ಕುಮಾರ್ ಕಟೀಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ದೀಪ ಪ್ರಜ್ವಲನೆ ನಡೆಸುವಂತಹ ಬ್ರಿಜೇಶ್ ಚೌಟ ಮಾನನೀಯ ಸಂಸದರು ದಯವಿಟ್ಟು ವೇದಿಕೆಗೆ ಬರಬೇಕು. ವಿಶೇಷ ಅಭ್ಯಾಗತರಾಗಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಸಮಾಜದ ಬೇರೆ ಬೇರೆ ವಲಯಗಳ ಶ್ರೀ ಕಿಶೋರ್ ಕುಮಾರ್ ಬಟ್ಯಾಡಿ, ಶ್ರೀ ನಾಗೇಂದ್ರ ಭಟ್ಟರು, ಶ್ರೀ ಜನಾರ್ದನ ಬಲ್ಲಾಡ್ರು, ಶ್ರೀ ಯಶ್ ಶೆಟ್ಟಿಯವರು, ಸುರೇಶ್ ಭಟ್ನಾಗರ್ ಅವರು, ಗೋಪಾಲ್ ಕುತ್ತಾರ್ ಅವರು, ಶ್ರೀಮತಿ ದಿವ್ಯಾ ಶೆಟ್ಟಿಯವರು, ಶ್ರೀ ಕೃಷ್ಣ ಶೆಟ್ಟಿಯವರು, ಶ್ರೀ ಯೋಗೀಶ್ ಶೆಟ್ಟಿ ಜಪ್ಪು ಅವರು, ಶ್ರೀ ಪ್ರಮೋದ್ ಕುಮಾರ್, ಶ್ರೀ ಮುತ್ತಣ್ಣ ಶೆಟ್ಟಿಯವರು, ಶ್ರೀ ಉದಯ್ ಕುಮಾರ್ ಶೆಟ್ಟಿಯವರು, ಶ್ರೀ ಉಮೇಶ್ ಶೆಟ್ಟಿಯವರು, ಶ್ರೀ ಹರ್ಷರಾಜ್ ಮುದ್ಯ, ಶ್ರೀಮತಿ ಮಾಲಿನಿ, ಶ್ರೀ KP ಸುರೇಶ್ ಅವರು, ಶ್ರೀ ಜಿತೇಶ್ ಶೆಟ್ಟಿಯವರು, ಶ್ರೀ ದಯಾನಂದ ಕೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ದೇವತಾ ಪ್ರಾರ್ಥನೆ ನಡೆಸಿಕೊಡುವವರು ಕುಮಾರಿ ದೀಕ್ಷಾ ಮತ್ತು ಕುಮಾರಿ ಕೃತಿಕಾ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇ ರಂಭ ಗಣಪತಿಯೇ ನಿನಗೆ ವಂದನೆ, ಹೇ ರಂಭ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ, ತಾಯಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಮಾಜಿ ಸಂಸದರು ಶ್ರೀ ನಳೀನ್ ಕುಮಾರ್ ಕಟೀಲು ಅವರು ಸಮೀಪದಲ್ಲಿಯೇ ಬರ್ತಾ ಇದ್ದಾರೆ ಎನ್ನುವ ನಿಟ್ಟಿನಲ್ಲಿ ಅವರ ನಿರೀಕ್ಷೆಯೊಂದಿಗೆ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲರೂ ನಮ್ಮವರೇ ಆಗಿದ್ದರೂ ಕೂಡ ಔಪಚಾರಿಕ ನೆಲೆಯಲ್ಲಿ ಸ್ವಾಗತದ ನುಡಿಗಳನ್ನು ನುಡಿಯುವುದಕ್ಕೆ ನವನಿರ್ಮಾಣ ಸಮಿತಿ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು ಅವರನ್ನು ವಿನಂತಿಸಿಕೊಳ್ತೇನೆ. ಸ್ವಾಗತದ ನುಡಿಗಳನ್ನು ನುಡಿಯುವುದಕ್ಕೆ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು ಅವರು ನಮ್ಮ ಮುಂದೆ ಬರ್ತಾರೆ. ವಿಶೇಷವಾದ ಮಾಗನದ ದೇವರೇನಂಚಿನ ಸೋಮನಾಥ ದೇವರೇನ ಚರಣಪಾದ ಕಮಲಾರವಿಂದು ಗಡ್ಡಬೋರೊಂದು ನಮ್ಮೊಂದು ಬತ್ತಿನಂಚಿನ ಮಹಾಗಣಪತಿ ದೇವರೆಲ್ಲ ಈ ಪೊಟ್ಟು ಸಾಷ್ಟಾಂಗ ಅಡ್ಡಬೋರ್ದು ಎಣ್ಣೆಯೊಂದು ವಿಶೇಷವಾಯಿನ ಶ್ರೀ ದುರ್ಗಾಂಬ ಮಠ ಇನೇ ಶಿಲಾನ್ಯಾಸ ಆವಡನಾಡ ಶಿವದುರ್ಗ ದೇವರಿನ ಆಶೀರ್ವಾದ ಇಜ್ಜಂದ ಊಲ ಸಾಧ್ಯನಿಜ್ಜಿ ಅಂಜನೆ ಶಿವದುರ್ಗ ದೇವರಿಗಳ ಅರ್ಣ ಚರಣ ಪಾದ ಕಮಲಾರವಿಂದಗಳ ಸಾಷ್ಟಾಂಗ ಅಡ್ಡ ಬುರೊಂದು ಅಪ್ಪೆ ರಕ್ತೇಶ್ವರಿ ನೆಲೆಯೂರ್ದು ನಿಂತಿನಂಚಿನ ಈ ಸಾನ್ನಿಧ್ಯ ರಕ್ತೇಶ್ವರನೆಲ್ಲ ಈ ಪೊರ್ತು ಎನ್ನೆಯೊಂದು ಭೂಮಿ ಉಂಡಾನಗನೆ ಇತ್ತಿನಂಜಿನ ನಾಗದೇವರೇನೆ ನಮ್ಮ ಮಾತಾ ಒಟ್ಟಾದ ಎನ್ನಿದೆ ಈ ಮನ್ನಡು ನೆಲೆಯೂರ್ದು ಉಂದಿನಂಚಿನ ಕೊಂಡಾಣದ ಮೂವರು ಶಕ್ತಿಲೆಗ್ಲ
ಸಾಷ್ಟಾಂಗ ಅಡ್ಡ ಬೋರೊಂದು ಮಾತ ನಮ್ಮೊಂದು ಬರ್ಪಿನಂಚಿನ ಮಾತಾ ಪರಿವಾರ ದೈವಲೆಗ್ ಅಂಚನೆ ವ್ಯಾಘ್ರ ಚಾಮುಂಡಿ ಆದಿಪ್ಪು ಭಗವತಿ ದೇವರೇ ಆದಿಪ್ಪು ಕೊರಗಜ್ಜೆ ಆದಿಪ್ಪು ಮಾತ ದೈವ ದೇವರೆಲ್ಲ ನಮ್ಮ ಈ ಸಮಯಡು ಅಡ್ಡಬೋರ್ದು ಶಿವದುರ್ಗಾಂಬ ಮಠ ಆವಡು ಪಂಡದೆ ಕನಕಟ್ಟೊಂದು ಸಾಕ್ಷಾತ್ ದೇವರೇ ಕನಟ್ಟು ಬರ್ತದೆ ಐಕೆ ಯೋಗಲ ಸಮಯಲ ಬರಂದವು ಸಾಧ್ಯನೇ ಇಜ್ಜಿ ಪಂಡದು ದೇವರನ್ನ ಇಂಚ ನುಡಿಯುಂಡ ಆ ರೀತಿ ಈ ಕಾಲಘಟ್ಟಡು ಇನಿತದಿನೊಟ್ಟು ಪರಮ ಪೂಜ್ಯ ನಮ್ಮ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅರ್ಚಕರು ನಂಗೆ ಮಾತ ನಿತ್ಯ ನಿರಂತರವಾದ ಆಶೀರ್ವಾದ ಮನ್ಪುನಾರೆ ಕಟೀಲ್ ದೇವಸ್ಥಾನನು ರಾಜ್ಯ ರಾಷ್ಟ್ರ ಮಟ್ಟಡು ತೋಜ ಕಾರಣಕರ್ತೆರಾಯನಂಚಿನ ಗೌರವಾನ್ವಿತ ಲಕ್ಷ್ಮೀನಾರಾಯಣ ಆಶ್ರನೆಲ್ಲ ಕಾರಗಡ್ಡ ಬೋರೊಂದು ಈ ಪೊರ್ತು ಅರೆನೆ ಸ್ವಾಮೀಜಿಲ್ನ ಪರವಾದ ಈ ಕಮಿಟಿದ ಪರವಾದ ಆಡಳಿತ ಮುಕ್ತೇಶ್ವರಿ ಈ ಸಮಿತಿದ ಪರವಾದ ಇಡೀ ಊರದಕ್ಲ ಪರವಾದ ಅರೇನು ತುಂಬು ಹೃದಯ ಸ್ವಾಗತ ಮಂತೊಂದುಲ್ಲ. ಪರಮ ಪೂಜ್ಯ ವೇದಮೂರ್ತಿ ಆಸರಣ್ಣ ಅವರಿಗೆ ನಮ್ಮ ಆಡಳಿತ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀ ಚಂದ್ರಶೇಖರ ಉಚ್ಚಿಲ್ ದಂಪತಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತವನ್ನು ನಡೆಸಿಕೊಡಬೇಕು ಅಂತ ವಿನಂತಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ತುಳಸಿ ಹಾರ, ಪುಷ್ಪಹಾರ, ಫಲ ಕಾಣಿಕೆ ಸಹಿತವಾಗಿ ಉಚ್ಚಿಲ ಚಂದ್ರಶೇಖರ ದಂಪತಿಯವರು ಇನಿತ ಕೇಂದ್ರ ಬಿಂದು ಶ್ರೀ ದುರ್ಗಾಂಬ ಮಠ ಇನಿಯ ಶಿಲಾನ್ಯಾಸ ಆಯರ ಅರ್ನ ಕನಸು ಇನಿ ನನಸಾರ ಕಾರಣಕರ್ತರ ನಂಚಿನ 10 ಹಲವು ಕಾರ್ಮಿಕ ಶಕ್ತಿನ ಅರೆ ಭಕ್ತರಿಗೆ ತೋಜಾಯ್ನ ನಂಗೆ ಮಾತ ಅತ್ಯಂತ ಪರಮ ಪವಿತ್ರರಲ್ಲ ಆಯ್ನಂಚಿನ ಶ್ರೀ ಶ್ರೀ ಪರಮ ಪೂಜ್ಯ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿನ ಕಾರ್ಗಳ ಸಾಷ್ಟಾಂಗ ಅಡ್ಡ ಬರೊಂದು ಅರೆನ್ಲ ಇಡೀ ಈ ಊರದ ಇಡೀ ಬೈದಿನಂಜಿನ ಬಿನ್ನೆರ ಪರವಾದ ಈ ಸಮಿತಿಯ ಪರವಾದ ಅರೆಲ್ಲ ತುಂಬುರದ ಸ್ವಾಗತ ಮಲ್ತೊಂದುಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನವನಿರ್ಮಾಣ ಸಮಿತಿಯ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ದಂಪತಿಗಳು ಸ್ವಾಮೀಜಿಯವರಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತದ ನಮಸ್ಕಾರವನ್ನು ಸಲ್ಲಿಸಬೇಕು ಅಂತ ವಿನಂತಿ. ಇನಿತ ಈ ಸಭೆತ ಈ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಏರು ವಹಿಸೋ ನೋಡುವ ಪಂಡಂದ ಪರಮ ಪೂಜ್ಯ ಸ್ವಾಮೀಜಿನ ಆ ದಿವ್ಯ ದೃಷ್ಟಿದಾರಿಗೆ ತೋಜಿನ ಅತ್ತೆ ನಂಗೆ ದಾಲ ಗೊತ್ತಿಚ್ಚಿ ಆಡಳಿತ ಮುಕ್ತೇಶ್ವರ ಸಮಿತಿ ದಾಖಲೆ ಮಾತೆಲ್ಲ ಮೀಟಿಂಗ್ ಕುಳ್ಳು ದಿಪ್ಪನಾಗ ನೇರವಾದ ಸ್ವಾಮೀಜಿಲು ಪನ್ಪೇರೆ ಈ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ಮಾಜಿ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆದ ಲೋಕಸಭಾ ಸದಸ್ಯರಾದ ಮೂಜಿ ಟರ್ಮ್ 15 ವರ್ಷ ಅಭಿವೃದ್ಧಿದ ಹರಿಕಾರ್ಯರಾದ ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸ ನಂಜನಾರೆ ಭಾರತೀಯ ಜನತಾ ಪಾರ್ಟಿದ ತಲಾ ಮಟ್ಟದ ಕಾರ್ಯಕರ್ತರ ಲೆಕ್ಕದ ಇನಿ ಉತ್ತುಂಗ ಸ್ಥಿತಿ ನಿಪುಣರು ನಮ್ಮ ಏರ್ಲ ಏನಿದೀಚ ಆರು ಇನಿ ಬರ್ತದೆ ನೆತ್ತ ಈ ಸಭೆತ ಅಧ್ಯಕ್ಷತೆ ನಮ್ಮ ಮಾತ ಭಾಗ್ಯ ಅಂಜನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರಿಗೆ ಮಾತೆರ ಪರವಾದ ತುಂಬು ಹೃದಯದ ಸ್ವಾಗತ ಮಲ್ತೊಂದುಲ್ಲ.
ನಮ್ಮವರಾಗಿರುವ ಗೋಪಿನಾಥ್ ಬಗಬಿಲ ಅವರು ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಡ್ಲು ಸದಸ್ಯು ದೇವಸ್ಥಾನದ ಪ್ರಧಾನ ಅರ್ಚಕರು ಮುರ ನೀಡಿದ ಬಕ್ಕ ನಿತ್ಯ ನಿರಂತರವಾತು ನೆಕ್ಕೆ ಕಾರ್ಣಿಕದ ಶಕ್ತಿ ಬರೋಡು ನೆದಕ್ಕೆ 10 ಹಲವು ಪೂಜೆಯನ್ನು ಮಂತೊಂದಿತ್ತನಂಚಿನ ಇನಿ ಶಿಲಾನ್ಯಾಸಗೂ ಬೋಡಿತ್ತಿನಂಚಿನ ಪೂರ ವ್ಯವಸ್ಥೆಯನ್ನು ಮಲ್ತಿನಂಚಿನ ನಂಗೆ ಮಾತ ಮಾರ್ಗದರ್ಶನ ಮನ್ಪುನಂಚಿನ ಗೌರವಾನ್ವಿತ ನಾಗೇಂದ್ರ ಭಟ್ರನೆಲ್ಲ ಕಾರ್ಗೆ ಸಾಷ್ಟಾಂಗ ಅಡ್ಡ ಬೂರೊಂದು ಅರೆಲ್ಲ ಮಾತೆರ ಪರವಾದ ತುಂಬು ಹೃದಯ ಸ್ವಾಗತ ಮಲ್ತೊಂದಲ್ಲ. ಶ್ರೀ ರಂಜಿತ್ ಅವರು ನಾಗೇಂದ್ರ ಭಟ್ಟರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಶ್ರೀ ರಂಜಿತ್. ವಿಟ್ಲ ಸೀಮೆದ ಹೊಸಬೀಡು ಅರಮನೆತ ಅರಸ್ಯರ ಲೆಕ್ಕ ಆರೆ ನಿತ್ಯ ನಿರಂತರವಾದ ಸಾವಿರ ಜನಗೂ ದಾರಿ ದೀಪ ಏನಾರು ಇನಿ ಇಡೆಲ ಬತ್ತದೆ ಸ್ವಾಮೀಜಿಯೊಟ್ಟಿಗೆ ಯಾನ್ಲ ಉಳ್ಳೆ ಈ ಊರು ದಕ್ಲೊಟ್ಟಿಗೆ ಯಾನ್ಲ ಉಳ್ಳೆ ಶಿವ ದುರ್ಗಾಂಬ ಮಠ ಬಾರಿ ಶೋಕುಡು ಬಾರಿ ಪೊರ್ಲುಡು ಆಯ್ನಾತ್ ಬೇಗ ಭಕ್ತರಿಗೆ ಬಾರಿ ಸುಸ್ಥಿತಿದ ರೀತಿ ಆವಡೋ ಪಂಡದೆ ಮಾರ್ಗದರ್ಶನ ಮನ್ಪುನಂಚಿನ ಗೌರವಾನ್ವಿತ ಜನಾರ್ದನ್ ಬಲ್ಲಾಳ್ರ ಉಳ್ಳೇರು ಅರೆಗಿಲ ಮಾತೆರ ಪರವಾದ ತುಂಬುರದೇರು ಸ್ವಾಗತ ಮಂತಂದುಲ್ಲ. ಅವರಿಗೆ ನಮ್ಮವರಾದ ಟ್ರಸ್ಟಿಗಳು ಶ್ರೀ ಯಶವಂತ ಆಳುವ ಅವರು ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಬೊಕ್ಕರಿ ಪಿಕ್ಚರ್ ಆ್ಯಕ್ಟ್ರ್ 10 ಹಲವು ಪಿಕ್ಚರ್ ಮಂತದ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಪಡೆಯನಂಚಿನಾರೆ ಸ್ವಾಮೀಜಿನ ಪರಮ ಭಕ್ತರೇ ಆರೆ ಏತ್ ಕಾರ್ಯಕ್ರಮ ಇತ್ತು ನನಲ ಯಾನ್ ಇನಿತ ಕಾರ್ಯಕ್ರಮಗೂ ಮಾತಾ ಕಾರ್ಯಕ್ರಮವನ್ನು ಬಿಡುದಿಲ್ಲ ಬರ್ಪ ಪನ್ನ ಭಾಷೆನ ಒರಿತಿನ ನಮ್ಮ ಯಶ್ ಆರ್ಲ ಯಶ್ ಶೆಟ್ಟಿಲ ಇಡಬೈದರಿ ಅರೆಗ್ಲ ಮಾತೆರ ಪರವಾದ ತುಂಬ ಹೃದಯದ ಸ್ವಾಗತ ಮಂತಂದುಲ್ಲ. ಶ್ರೀ ಗಣೇಶ್ ತಲಪಾಡಿಯವರು ಶ್ರೀ ಯಶ್ ಅವರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಶ್ರೀ ಗಣೇಶ್ ತಲಪಾಡಿ. ಬೊಕ್ಕೊಂಜಿಯನ್ನ ಅತ್ಯಂತ ಆತ್ಮೀಯ ಮಿತ್ರರೇ ಸುರೇಶ್ ಭಟ್ನಾಗರ್ ಜಿಲ್ಲಾ ಧಾರ್ಮಿಕ ದತ್ತಿ ಇಲಾಖೆದ ಸದಸ್ಯರು ಭಗವತಿ ಕ್ಷೇತ್ರದ ಗೌರವಾನ್ವಿತ ಆಡಳಿತ ಮುಕ್ತೇಶ್ವರರು ಒಂಜಿ ರಾಷ್ಟ್ರೀಯ ಪಾರ್ಟಿದ ಬಾರಿ ಮಲ್ಲ ನಾಯಕರೇ 10 ಹಲವು ಸಂಘ ಸಂಸ್ಥೆದ ನಿತ್ಯ ನಿರಂತರವಾದ ಬೇಲೆ ಮನ್ಪುಣಂಜಿನ ನಮ್ಮ ಸುರೇಶ್ ಭಟ್ನಾಗರ್ ಮಾತೆರನ ಪರವಾದ ತುಂಬು ಹೃದಯ ಸ್ವಾಗತ ಮಂತೊಂದುಲ್ಲ. ನಮ್ಮವರಾದ ಶ್ರೀ ರವಿಶಂಕರ ಸೋಮೇಶ್ವರ ಅವರು ಶ್ರೀಯುತರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಬೊಕ್ಕೊಂಜಿಯನ್ನ ಮಿತ್ರರೇ ಇನಿ ಕಾಂಡೆನೆ ಬೈದರೆ ಮುರಾನಿಲ ಕೆಲವು ಸತ್ಯಾರೆಂತುತ್ತ ಯೋಗೀಶ್ ಶೆಟ್ಟಿ ತುಳುನಾಡ ರಕ್ಷಣಾ ವೇದಿಕೆದ ಇಡೀ ರಾಜ್ಯದ ಅಧ್ಯಕ್ಷರು ನಿತ್ಯ ನಿರಂತರವಾದ ತುಳುದ ಬಗ್ಗೆ ಹೋರಾಟ ಮಂತೊಂದು 10 ಹಲವು ಸಂಘ ಸಂಸ್ಥೆರು ನಿರಂತರವಾದ ಸಮಾಜ ಸೇವೆ ಮಂತೊಂದಿತ್ತದೆ ಸ್ವಾಮೀಜಿನೊಟ್ಟಿಗೆ ಯಾನ್ಲ ಉಲ್ಲ ಈ ಮಠ ಐನಾತ್ ಬೇಗ ಅವಡು ಪಂಡದು ಕೆಲವೇ ಮಿನಿಟ್ದ ತುಂಬು ಈ ಮಠದೊಟ್ಟಿಗೆ ಸಂಪೂರ್ಣವಾದ ಯಾನ್ ತೊಡಗಿಸುವ ಪಂಡದು ಭಾರಿ ಮಲ್ಲ ವಿಶಾಲವಾಯಿನ ಮನಸ್ಸಿದೆ ತಂದು ನಂಜನ ಯೋಗೀಶ್ ಶೆಟ್ಟಿ ಜಪ್ಪು ಮೇರೆಗಳ ಮಾತೆರ ಪರವಾದ ತುಂಬು ಹೃದಯ ಸ್ವಾಗತ ಮಂತಂದುಲ್ಲ ಬಂದಳು. ನಮ್ಮವರಾದ ಶ್ರೀ ಪ್ರಭಾಕರ ಮರಿಯಾಣ ಪಾಲು ಅವರು ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಬೊಕ್ಕೂರಿ ಸರ್ಕಲ್ ಇನ್ಸ್ಪೆಕ್ಟರ್ ಉಡುಪಿ ಜಿಲ್ಲೆ ಡುಲ್ಲೆರು ಸ್ವಾಮೀಜಿನ ಪರಮ ಭಕ್ತರು ಕಾಂಡೆನೆ ಭಾರಿ ಬೇಗ ಬರ್ತದೆ ಒಂಜಿ 2 ಗಂಟೆ ಇತ್ತದೆ ಸ್ವಾಮೀಜಿನೊಟ್ಟಿಗೆ ನಿರಂತರವಾದ ಇತ್ತದೆ ಈ ಮಠದ ಒಟ್ಟಿಗೆ ಎನ್ನ ಎಂಚಿನ ಸೇವೆ ಮನ್ಪೊಡು ಎನ್ನ ಇಂಚಿನ ಪಾತ್ರ ಇಪ್ಪೊಡು ಯಾನ ನಿರಂತರವಾದ ಸ್ವಾಮೀಜಿನೊಟ್ಟಿಗೆ ಉಲ್ಲೇ ಪಂಡದು ನಂಗೆ ಮಾತ ಭರವಸೆ ಕೊಡ್ತೀನಿ ಅಂಚಿನ ಪ್ರಮೋದ್ ಆರೆ ಬತ್ತಿತ್ತೇರು ಕಾರಣಾಂತರಡು ಅರ್ಜೆಂಟಾದ ಒಂಜಿ SP ಕಮಿಷನರ್ನ ಕಾಲ್ ಬತ್ತು ನೀಡಿದವರ ಅನಿವಾರ್ಯ ಪಾರನ್ನು ಪಿರ ಬತ್ತು ಸೇರೋಣ ಪಂತೇರು ಅರೆಗಿಲ್ಲ ನಮ್ಮ ಮಾತೆರ ಪರವಾದ ತುಂಬುರದೆ ಸ್ವಾಗತ ಮಂತಂದುಲ್ಲ. ಉದಯ್ ಕುಮಾರ್ ಶೆಟ್ಟಿ ನಮ್ಮ ಕೋಟೆಕಾರ ಸೇವಾ ಸಹಕಾರಿ ಬ್ಯಾಂಕ್ದ ಡೈರೆಕ್ಟ್ರ್ 10 ಹಲವು ಸಂಘ ಸಂಸ್ಥೆ ನಿತ್ಯ ನಿರಂತರವಾದ ಸೇವೆ ಮಂತೊಂದಿತ್ತದೆ ಕೊಡುಗೈ ದಾನಿ ಪಂಪುನ ಪುದರಿತ್ತದೆ ಮಠ ತೊಟ್ಟಿಗೆ ಯಾನ್ಲ ಉಳ್ಳ ಎನ್ನ ಇಲ್ಲದ ಕೈತಲ್ಲೇನೆ ಮಠ ಈ ಮಠ ಭಾರಿ ಶೋಕುಡು ಭಾರಿ ಪೊರ್ಲುಡು ಆಯ್ನಾತ್ ಬೇಗ ಆವಡು ಪಂಡದು ಮಾತೆರನ್ನೆತ್ತಿದೆ ಕೆಲವು 10-15 ಮಿನಿಟ್ ಚರ್ಚೆ ಮಂತನಂಜಿನ ಉದಯನ್ನೆಲ್ಲ ನಮ್ಮೊಟ್ಟಿಗೆ ಉಳ್ಳೇರಿ ಅರೆಗ್ಲ ಮಾತೆರ ಪರವಾದ ತುಂಬು ಹೃದಯದ ಸ್ವಾಗತ ಮಂತೊಂದುಲ್ಲ. ಶ್ರೀಯುತರಿಗೆ ನಮ್ಮವರಾದ ದೇವದಾಸ ಕೊಲ್ಯ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಬೊಕ್ಕೋರಿ ವಕೀಲರೇ ನಂಗೆ ಮಾತ ಭಾರಿ ಪ್ರೀತಿದ್ದಾರೆ ನಿರಂತರವಾದ 10 ಹಲವು ಸಂಘ ಸಂಸ್ಥೆರು ಜಿಲ್ಲೆ ರಾಜ್ಯ ಮಟ್ಟದ ಗುರುತಿಸಾಯನಾರು ಕಷ್ಟಡು ಏರಾನ್ಲ ಎಂಕ್ಲಿಗೆ ವಕೀಲರೇ ಇಜ್ಜಿ ಬಂದು ಏನಾದ್ರು ಕೊರಿಯರೇ ಸಾಧ್ಯ ಇಜ್ಜಿ ಬಂದ ಒಂಜಿ ಪೈಸೆ ದೆತೊನಂದೆಲ್ಲ ಕೋರ್ಟು ವಾದ ಮಂತದು ಆ ಪಾಪದಕ್ಲಿಗೆ ನ್ಯಾಯ ಕೊಡ್ತೀನಿ ಅಂಚಿನ ಉಮೇಶ್ ಶೆಟ್ಟಿ
ಉಮೇಶನ್ನ ಇದೆ ಬೈದರೆ ಅರೇನೆ ಸ್ವಾಮೀಜಿನ ಪರಮ ಭಕ್ತೆ అనేది ಈ ಮಟ್ಟಟ್ಲ ಅರ್ನ ಜವಾಬ್ದಾರಿ ಉಂಡು ಆರ್ಯ ಅక్కడ ಪಂಡೆ ಆರ್ಯ ಪಂಡರು ಎಂಕ್ಲ ಈ ಮಟ್ಟಟ್ಟು ಜವಾಬ್ದಾರಿ ಉಂಡು ಉಮೇಶನ್ನ ನಂಚಿನ 10 ಜನ ಇತ್ತಂದ ವಿವೇಕಾನಂದರಿ ಕಣ್ಣಂಜ ಕಣ ನನಸಾಪಿ ಲೆಕ್ಕ ಉಮೇಶನ್ನ ಅಂಚಿನ ಆರು ಓಳು ಕೈ ಪಾಡುವರ ಓಡೆ ಬರ್ಪೇರ ನೂದು ಸಕ್ಸಸ್ ಅಂಚಿನ ಉಮೇಶ್ ಶೆಟ್ಟಿ ಇನ್ನು ಬೈದೇರಿ ಪಂಡಂದ ಅವು ಮಾತ ನಮ್ಮ ಭಾಗ್ಯ ಅಂತ ಪನೋಲಿ ಅಂಚಿನ ಉಮೇಶ್ ಶೆಟ್ಟಿನ ಮಾತರೆ ಪರವಾದ ನಮ್ಮ ತುಂಬು ಹೃದಯ ಸ್ವಾಗತ ಮಂತೊಂದುಲ್ಲ ಬಂದು ಶ್ರೀ ರಂಜಿತ್ ಅವರು ಶ್ರೀಯುತರಿಗೆ ಗೌರವ ನೀಡಬೇಕು. ಶ್ರೀ ಧೀರಜ್ ಅವರು ಶಾಲು ಗೌರವವನ್ನು ನೀಡಬೇಕು. ಬಕ್ಕೊಂಜಿ KP ಸುರೇಶ್ ಅಂದಿ ಕಾರಣಾಂತರ ಹತ್ತು ಹಲವು ಕೆಲಸ ಇತ್ತು ನಡೆದ ಅನಿವಾರ್ಯ ಹಿಂಗೆ ಪೋಡು ಬಂದದು ಕಾನೇನೆ ಬತ್ತದು ಮಾತರೊಟ್ಟಿಗೆ ತಿಕ್ಕದಿಗೆ ಅರ್ನಲ ಸಂಪೂರ್ಣವಾದ ಸಹಕಾರ ಉಂಡು ನೆರೆ ಕರೆತಾರೆ ಮುರಾನಿನಿಂಚ ನಮ್ಮೊಟ್ಟಿಗೆ ಉಳ್ಳಿರ ಅರೆಗಿಲ ಮಾತೆರೆ ಪರವಾದ ತುಂಬು ಹೃದಯರು ಸ್ವಾಗತ ಮಂತೊಂದುಲ್ಲ ಬಂದುಲೆ ಸ್ವಾಮೀಜಿಲ್ನ ಮಾತಾಜಿ ಅರೆನು ತೂನಗನೆ ನಂಗೆ ಅರ್ನ ಮೋನೆಲ್ಲ ಒಂಜಿ ವಿಶೇಷವಾದ ಶಕ್ತಿ ತೋಜುಂಡು ಯಾನು ಮುರಾನಿಡಿಂಚ ಇದೆ ಬಂದು ದಿಪ್ಪುನಾಗ ಆರು ಬತ್ತಿ ಲೆಕ್ಕನೆ ಕೇಳಿ ನಮಗ ಚಾ ಪರ್ಯನ ನಮಗ ಬಾಜೆಲ್ ಪರ್ಯನ ಮೂಳು ಇತ್ತಿನಕ್ಲೆತ್ತದ ನಿಖಿಲ್ ಬಾಜೆಲ್ ಪರಡು ನಿಖಿಲ್ ಚಾ ಪರಡು ಆನ ಆ ಅಪ್ಪೆ ಈ ಭವ್ಯವಾಯಿನ ಸುಂದರವಾಯಿನ ಮಟನು ತೂಡು ಪಂಡದು ಅರ್ಣ ವಿಶಾಲವಾಯಿನ ಮನಸ್ಸಾರು ಕಣಕಟ್ಟೊಂದುಲ್ಲೇರಿ ಇನಿ ಆ ಅಪ್ಪೆ ವೇದಿಕೆ ಕುಲ್ಲುದೇರಿ ಪಂಡಂದಾಂಡ ಸ್ವಾಮೀಜಿನ ಮನಸ್ಸಿಗೆ ಎತ್ತು ಖುಷಿ ಆತನ ಅಂಚೆ ನಮ್ಮ ವೈದ್ಯನಕ್ಲೆಗೆ ಮಾತೆರೆಗಳ ಅತ್ಯಂತ ಖುಷಿ ಆತನ ಆ ಅಪ್ಪೆಲ್ಲ ಮಾತೆರೆ ಪರವಾದ ಸ್ವಾಗತ ಮಂತೊಂದುಲ್ಲ. ಮಾತೃಶ್ರೀ ಅವರಿಗೆ ಜಯಂತಿ ಯಶವಂತ ಆಳುವ ಅವರು ಶಾಲು ಗೌರವದೊಂದಿಗೆ ನಮಸ್ಕರಿಸಬೇಕು ಅಂತ ಕೇಳಿಕೊಳ್ತಾರೆ. ಪ್ರಖ್ಯಾತ ಉದ್ಯಮಿ ಸ್ವಾಮೀಜಿನ ಪರಮ ಭಕ್ತೆ ಬ್ಯಾಂಗ್ಳೂರದು ಇನಿ ಈ ಮಠದ ಶಿಲಾನ್ಯಾಸಗು ಶಿವದುರ್ಗಮ್ಮ ಮಠದ ಶಿಲಾನ್ಯಾಸಗು ಬರೆದು ಕೋಡಿನೇ ಪಿದಾಡ್ತಾರೆ ಆರು ಇಡೆ ಬತ್ತು ಎತ್ತದೆ ಸ್ವಾಮೀಜಿಲ ಪಾತ್ರನಾಗ ಬಾಕಿದಕ್ಲೆ ಪಾತ್ರನಾಗ ಏರ್ನೆಲ್ಲ ಉಡಾಲ್ ದಿಂಜಿದು ಬರೋಡು ಒಂದು ಈ ಗ್ರಾಮಾಂತರ ಪ್ರದೇಶಗಳ ಭವ್ಯವಾಯಿನ ಸುಂದರವಾಯಿನ ಬಾಕಿದಕ್ಲೆ ಮಾದರಿ ಆಪನ ರೀತಿ ಸ್ವಾಮೀಜಿಲಿ ಕಣಕಟ್ಟು ನಂಚಿನ ನೂರಾರು ಪೊಂಜೋಕ್ಲೆ ಪಾಪದ ಪೊಂಜೋಕ್ಲೆಗೆ ಈ ಕ್ಷೇತ್ರಡು ಮದಿಮೆ ಆವಡು ಏರಿಗೆ ಕಲ್ಪರ ಪೂಜಾ ಆಕಲಿಗೆ ವಿದ್ಯಾಭ್ಯಾಸ ಶಿಕ್ಷಣ ಕೊರೋಡು ಪನ್ಪನಾರ ಕನಕ ಎಂಕ್ಲಿನ ಮಾತ ಸಾಕಾರ ಉಂಡೊಂದು ದಯಾನಂದರ್ ಪಂತ ದಯಾನಂದರ್ ನಮ್ಮ ವೇದಿಕೆಗಳಿರ ಅವರಿಗೆ ಮಾತೆರ ಪರವಾದ ವಿಶೇಷವಾದ ಸ್ವಾಗತ ಮಂತೊಂದು ನೆತ್ತ ಆಡಳಿತ ಮುಕ್ತೇಶ್ವರರು ವಿಶೇಷವಾದ ನಿತ್ಯ ನಿರಂತರವಾದ ನೆತ್ತ ಬಗ್ಗೆನೇ ಪ್ರಯತ್ನ ಮಂತೊಂದು ಒಂದು ಆವಡು ಪಂಡದ ಕನಕಟ್ಟೊಂದು ಇಪ್ಪನ ನಮ್ಮ ಮಾತೆರ್ನಲ ಪ್ರೀತಿದ ಅಣ್ಣೆ ಚಂದ್ರಶೇಖರ್ ಉಚ್ಚಿಲುಲ್ಲಿರ ಅರೆಲ್ಲ ಮಾತೆರ ಪರವಾದ ತುಂಬು ಹೃದಯದ ಸ್ವಾಗತ ಮಂತೊಂದು. ಶ್ರೀ ದಯಾನಂದ ಅವರಿಗೆ ಸತೀಶ್ ದೀಪ ಒಟ್ಟಿಗೆ ಗೌರವ ನೀಡಬೇಕು. ವಿಶೇಷವಾದ ಇನಿ ಪರಮ ಪೂಜಾ ಸ್ವಾಮೀಜಿನ ಭಕ್ತರು ಬೈದೇರಿ ಇಡೀ ಸಾವಿರಾರು ಜನ ತನ್ನ ಕಷ್ಟ ಕಾರ್ಪಣ್ಯನು ಸ್ವಾಮೀಜಿನ ಅಡೆ ಬತ್ತದೆ ಪುಣ್ಯನಕ್ಲೆ ಸೆರಗು ನುಮಂತದೆ ಜವನಿಯರಿಗೆ ಅಡ್ಡ ಬೋರ್ದು ಎಂಗ್ಲೆಡೆ ಇಂಚೆಂಚ ಕಷ್ಟ ಉಂಡು ಎಂಗ್ಲೆ ಪರಿಹಾರ ಮನ್ಪ್ಲೇ ಮಾಡದು ನೂದು ಪರಿಹಾರ ತೆಗೆದು ಇರೇ ಇನಿ ಸಾವಿರ ಅರ್ನ ಪರಮ ಶಿಷ್ಯರುಳ್ಳಿರ ಅಕ್ಲೆನ ಮಾತೆರೆಲ್ಲ ಉಡಾಲ್ ದಿಂಜಿದು ಸೊಲ್ಮೆ. ನಮ್ಮವರಾದ ಶ್ರೀ ಚಂದ್ರಶೇಖರ ಉಚ್ಚಿಲ್ ಅವರಿಗೆ ಕಿಶೋರ್ ಅವರು ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಐತೊಟ್ಟಿಗೆ ಬೊಂಬಾಯ್ದು ಒಂಜಿ ಉದ್ಯಮಿ ಜಿತೇಶ್ ಶೆಟ್ರು ಪಾಪ ಬೇಲ ಬುಡ್ದು ಬತ್ತಿತ್ತೇರಿ ಕಾರಣಾಂತರ ಅನಿವಾರ್ಯ ಕಾರ್ಯಕ್ರಮ ಸ್ವಾಮೀಜಿಲೆಗೆ ತೆಗೆದು ಎಂಗ್ಲೆ ಮಾತ ಭರವಸೆ ಕೊಡ್ತು ಪೋತೇರು ಅರೆಗ್ಲ ವಿಶೇಷವಾದ ಸ್ವಾಗತ ಮಂತೊಂದು ಇಡೇ ಬೈದಿನಂಚಿನ ಮಾತೆ ಭಕ್ತರೆಗ್ಲ ವಿಶೇಷವಾದ ಸ್ವಾಗತ ಮಂತೊಂದು ವಿಶೇಷವಾದ ಮಾಧ್ಯಮದಗ್ಲೆ ಭಾರಿ ಮಲ್ಲ ಸಂಖ್ಯೆ ಬೈದಾರೆ ಕಾಣೆನೆ ಬೈದಾರೆ ನಿಕ್ಲಿಗೆ ವಾ ರೀತಿರಿ ಧನ್ಯವಾದ ಕೊರ್ಪುಣ್ಯ ವಾ ರೀತಿರಿ ನಿಕ್ಲೆ ಅಭಿನಂದನೆ ಕೊರ್ಪುಣ್ಯ ವಾ ರೀತಿರಿ ನಿಕ್ಲೆ ಸ್ವಾಗತ ಕೊರ್ಪುಣ್ಯ ಗೊತ್ತಾಜಿ ನಿಕ್ಲಿದ ಅಂತ ಈ ಮಠ ಆಯರ ಸಾಧ್ಯ ನಿಜ್ಜಿ ದಾದ ಪಣ್ಣನ ಇನ್ನಿಡಿದು ಎಲ್ಲ ನಗ ಇಂದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಒಂಜು ವೇಳೆ ನೆತ್ತ ಸಂದೇಶ ಪೋರ್ನಂಡ ಮಾಧ್ಯಮ ಬಂಧುಲೆನ ನಿಜವಾದ ಆ ಉಡಾಲ್ ದಿಂಜನ ಸಹಕಾರ ಬೋರ್ಡು ನಿಕ್ಲೆನ ಉಡಾಲ್ ದಿಂಜನ ಸಹಕಾರವನ್ನು ಕೇನೊಂದು ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಅನಿವಾರ್ಯ ಕಾರಣ ನೋಡುವಂತೆ ಲೇಟ್ ಆಪುಂಡು ಪಂಡದು ಸ್ವಾಮೀಜಿಲ ಬಂತೇರು ಅಂಚಾದ ಆರು ಕಾರಣಾಂತರಡು ರಾಷ್ಟ್ರ ಮಟ್ಟದ ನಾಯಕರು ಅರೆಯೊಟ್ಟಿಗೆ ಇತ್ತು ನಡೆದವರ ಒಂದು ಲೇಟ್ ಆಪುಂಡು ಬರಂದು ಯಾನೆ ಶಿಲಾನ್ಯಾಸಕ್ಕೆ ಬರ್ಪಂದೆ ಆಡಳಿತ ಮುಕ್ತೇಶ್ವರರೆಲ್ಲ ಸ್ವಾಮೀಜಿಲ್ಲ ಪಂಡದಿತ್ತೇರಿ ಇತ್ತೆ ಬರಂದುಲ್ಲೇರಿ ಅರೆನ್ಲ ಬರ್ಪಂಡು ತುಂಬೆ ಸ್ವಾಗತ ಮಂತೊಂದು ದಿಂಜ ಪಾತೇರೆ ಪೋಪುಜಿ ಸಮಯ ಮೀರಿದು ಪೋಪುಂಡು ಬೈದನಕ್ಲಿಗೆ ವಿಶೇಷವಾದ ನಮಸ್ಕಾರ ಮಂತೊಂದು ಶಿವದುರ್ಗಮ್ಮ ಮಠ ಎಂಚ ಶಿಲಾನ್ಯಾಸ ಆಂಡ ಆ ಶಿಲಾನ್ಯಾಸ ಆನಗ ಮಾತೆರನ್ನ ಮೋನೆಡಿಗೆ ವಾ ರೀತಿದ ತೆಲಿಕೆ ಖುಷಿ ಇತ್ತಿಂದಾಂಡ ತನ್ನ ಕಷ್ಟ ಕಾರ್ಪಣ್ಯ ಮಾಯಾದ ಈ ಊರಿಗೂ ಮಾತೆರೆಗಳ ಎಡ್ಡ ಬುದ್ಧಿ ಕೊಡ್ದು ಮಾತೆಲ್ಲ ಒಂಜಪ್ಪೆ ಜೋಕಳ ಲೆಕ್ಕ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದ ನಮ್ಮ ಮಾತ ಶಿವದುರ್ಗಮ್ಮ ಮಠದ ಶಿಷ್ಯರು ನಮ್ಮ ಆಳ್ತ ಭಕ್ತರು ಪನ್ಪುನ ಆ ಭಾವನೆ ಆ ಶಿವದುರ್ಗ ದೇವರ ಕೊರಡು ಪಂಡದು ಸ್ವಾಮೀಜಿಲಕ್ಲೆ ಮಾತ ಆಶೀರ್ವಾದ ಮಲ್ಪಡ ಪಿರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೆ ಸಂದಾದ ಎನ್ನ ಪಾತೆರ ಉಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಶ್ರೀ ಶಿವದುರ್ಗಾಂಬ ಮಠ
ಕೇವಲ 4 ಗೋಡೆಗಳ ಕಟ್ಟಡವಾಗದೆ ಒಂದು ವಿದ್ಯಾಲಯವಾಗಿ, ಒಂದು ಮಂತ್ರಾಲಯವಾಗಿ, ಒಂದು ದೇವಾಲಯವಾಗಿ ಸಮಾಜದ ಕಣ್ಣೀರನ್ನು ಒರೆಸುವುದಕ್ಕೆ ತೊಡಗಿ ಹಲವು ಸಂವತ್ಸರಗಳೇ ಕಳೆಯಿತು. ಇಲ್ಲಿನ ಧೀಶಕ್ತಿಯಾಗಿರುವಂತಹ ಪರಮ ಪೂಜ್ಯ ಶಿವಯೋಗಿ ಶ್ರೀ 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 ದುರ್ಗಾನಂದ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅನನ್ಯವಾದ್ದು. ಈ ನಿಟ್ಟಿನಲ್ಲಿ ಅವರ ಕನಸು, ಸಮಾಜದ ನಿರೀಕ್ಷೆ ಮತ್ತು ನಮ್ಮ ಭಕ್ತಾದಿಗಳು ತುದಿ ಕಾಲಿನಲ್ಲಿ ನಿಂತು ಕಾಯುತ್ತಿರುವಂತಹ ಒಂದು ಭವ್ಯ ಸೌಧ ದೇವಾಲಯದ ರೂಪದಲ್ಲಿ ಶಿವಾಲಯವಾಗಿ ಸಾಕ್ಷಾತ್ ಕೈಲಾಸಗಿರಿಯನ್ನೇ ನೆನಪಿಸುವಂತೆ ನಮ್ಮ ಪುಣ್ಯಭೂಮಿಯಲ್ಲಿ ತಲೆ ಎತ್ತಿ ನಿಲ್ಲುವುದಕ್ಕಿದೆ ಎನ್ನುವಾಗ ಇದರ ಹಿಂದೆ ಕೆಲಸ ಮಾಡಿದಂತಹ ಅನೇಕ ಶಕ್ತಿಗಳು ಇವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಚಾವಣಿಯಡಿಗೆ ತಂದು ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟವರು ನಮ್ಮ ಶ್ರೀಮಠದ ಆಡಳಿತ ಮೊಕ್ತೇಸರಾದ ಶ್ರೀ ಚಂದ್ರಶೇಖರ ಉಚ್ಚಿಲ ಅವರು. ಗೊತ್ತಿರುವವರಿಗೆ ಗೊತ್ತಿದೆ ನಮ್ಮ ಚಂದ್ರಣ್ಣನ ಶಕ್ತಿ. ಸಾಮಾಜಿಕ ಧುರೀಣರಾಗಿ, ಸಾಮಾಜಿಕ ಮೌಲ್ಯವುಳ್ಳಂತಹ ಒಬ್ಬ ನಾಯಕರಾಗಿ, ಮಾನವೀಯ ಮೌಲ್ಯದ ಪುರುಷ ರೂಪವಾಗಿ ಚಂದ್ರಶೇಖರ ಉಚ್ಚಿಲ ಅವರು ನಮ್ಮ ಸಮಾಜಕ್ಕೆ ಕೊಡುತ್ತಿರುವಂತಹ ಕೊಡುಗೆ ಅನನ್ಯವಾದ್ದು. ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮೊಕ್ತೇಸರರು ಇಡೀ ಯೋಜನೆಯ ಸ್ವರೂಪವಾಗಿ, ಮುಖವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾರೆ. ಇನ್ನಿತ ಶಿಲಾನ್ಯಾಸ ಕಾರ್ಯಕ್ರಮದ ಸುರುತಾದ ಪರಮ ಪೂಜ್ಯ ವೇದಮೂರ್ತಿ ಕಟೀಲ್ದ ಹಸ್ರಣ್ಣರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಅಂಚನೆ ಈ ಮಠದ ನಿರ್ಮಾಣದ ಸ್ವಾಮಿಲು ನಂಗೆ ಮಾರ್ಗದರ್ಶನ ಮಲ್ಪುನಂಚಿನ ಪರಮ ಪೂಜ್ಯ ಸ್ವಾಮಿಲಯನ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಎಂಕಲ್ನ ಮಾರ್ಗದರ್ಶಕರು, ಮಂಗಳೂರು ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರು, ಭಾರತೀಯ ಜನತಾ ಪಾರ್ಟಿದ ಕರ್ನಾಟಕದ ಮಾಜಿ ಅಧ್ಯಕ್ಷರು, ಎಂಕ್ಲಿಗೆ ಮಾರ್ಗದರ್ಶನ ಮಲ್ಪನಂಚಿನ ನಳಿನ್ ಕುಮಾರ್ ಕಟೀಲ್ರೆ, ವೇದಿಕೆಡ್ ಉಪನಂಚಿನ ಗಣ್ಯರೇ, ಬೈದನಂಚಿನ ಈ ಮಠದ ಭಕ್ತಾದಿ ಮಾನಿಗಳೇ, ಭಾರಿ ಸಂತೋಷ ಆವೊಂದುಂಡು. ಕರಿನ 17 ವರ್ಷದಿಂಚಿ ಈ ಭಾಗಡ್ ನೆಲೆಯೂರ್ದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮನ ತೊಡಗಿಸಂದು ಈ ಭಾಗಡುಪ್ಪುನಂಚಿನ ಏರು ಕಷ್ಟ ಡೊಲ್ಲೆರ ಅಕ್ಕಲಿಗೆ ಸಾಂತ್ವನ ಮಲ್ಪುನಂಚಿನ ಈ ಭಾಗಕ್ಕೆ ಬತ್ತನಂಚಿನ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯಪೂರ್ಣವಾಯಿನ ಒಂದು ಕುಟುಂಬನ ಕೊರ್ಬನಂಚಿನ ಆರ್ನ ಶಕ್ತಿ ಹಿಡ್ದಾದ್ರ ಈ ಮಣ್ಣಿಡು ಒಂಜಾತು ಧಾರ್ಮಿಕ ಬಂಧುಲು ಬರ್ಪುನಂಚಿನೇನು ಯಾನು ಸುರುಕಾದ ಯಶವಂತ ಆಳ್ವೇರು ಸ್ವಾಮೀಜಿನ ಮಠಕ್ಕೆ ಲೆತೊಂದು ಬತ್ತೇರು. ಸ್ವಾಮೀಜಿರ್ಲ ಯಾನ್ ಪಾತಿರ್ನಗ ಒಂಜಾತು ಪೂರ್ವಾಲೋಚನೆ ದೂದು ಈ ಭಾಗಡೆ ಒಂಜಿ ಮಠ ಮಂದಿರ ಆವಡು ಪನ್ಪನ ಕಲ್ಪನೆ ಆರ್ಡ ಇತ್ತಂಡು. ಸ್ವಾಮೀಜಿಡ ಯಾನ್ ಕೇಂಡೆ ಈರು ಈ ಒಂಜಿ ಇಲ್ಲೆ ಪ್ರಾಯಡು ಸ್ವಾಮೀಜಿ ಆಪನಂಚಿನ ಒಂಜಿ ಕನಸು ದಾದಕ್ಕೆ ಬತ್ತನಂದು ಆರ್ಡ ಕೇಂದಗ ಆರು ಪಂಡೇರು ಬಾಲ್ಯಡೆ ಧರ್ಮದ ಬಗೆಟ್ ಎಂಕ್ ಮಹತ್ತರವಾಯಿನಂಚಿನ ಒಂಜಿ ನಂಬಿಕೆ ವಿಶ್ವಾಸ ಅಂಚಾದು ಯಾನು ಈ ಭಾರತ ದೇಶದ ಪ್ರಖ್ಯಾತವಾಯಿನಂಚಿನ ದೇವಸ್ಥಾನಕ್ಕೆ ಹೋದು ಆ ದೇವರನ ಅನುಗ್ರಹನ ಪಡೆದು ಐಬೊಕ್ಕ ಕಟೀಲ್ದ ಹಸ್ರಂಡೆರ್ ನಡೆ ಹೋದು ಕಟೀಲ್ದಪ್ಪೆಗೆ ಸಾಷ್ಟಾಗ ನಮಸ್ಕಾರನ ಮಲ್ತೊಂದು ಕಟೀಲ್ದ ಹಸ್ರಣ್ಣರೆ ಆಯ್ನಂಚಿನ ವೇದಮೂರ್ತಿ ಲಕ್ಷ್ಮೀನಾರಾಯಣ ಹಸ್ರಣ್ಣೆರಡ ಭಿನ್ನವಿಸನ ಮಿತ್ತಿಗೆ ಯಾನು ಸ್ವಾಮೀಜಿ ಆಪೆ ಎಂಗೆ ದೀಕ್ಷೆ ಕೊರಡು ಪನ್ನಗ ಕಟೀಲ್ದ ಹಸ್ರಣ್ಣೆರು ಆರು ಮನಸಾರೆ ಆರಿಗೆ ದೀಕ್ಷೆಯನ್ನು ಕೊರದು ಆರಿಗೆ ಒಂಜಿ ಬೋಧನೆ ಕೊರನಂಚಿನ ಸಂದರ್ಭನ ಆರು ನೆನಪು ಮಲ್ದೇರು. ಸ್ವಾಮೀಜಿನ ಕನ ದಾದಾಂದಾರ ಕೇಳನಗ ಸ್ವಾತಂತ್ರ್ಯ ಪೂರ್ವಡು ಇಂದು ಸಮಾಜಗೂ ಅನ್ಯಾಯ ಆಪನಂಚಿನ ಸಂದರ್ಭಡು ಈ ದೇಶಕ್ಕೆ ಮಾರಕವಾಯಿನಂಚಿನ ಒಂಜಿ ವ್ಯವಸ್ಥೆದ ವಿರುದ್ಧ
ಶಂಕರಾಚಾರ್ಯರು ಆ ಕಾಲಡು 4 ದಿಕ್ಕಡು 4 ಮಠ ಮಲ್ಪನಂಚಿನ ಆ ಸಂದರ್ಭನು ಯಾನು ಓದುದು ತೆರಿವಂದೆ ಅಂಜಾದು ಎಂಕಲ ಒಂಜಿ ಆಸೆ ದಂಡ ಆತುಮಲ್ಲ ಕಾರ್ಯ ಶಂಕರಾಚಾರ್ಯರು ಮಲ್ತಿರ್ದಂಡ ಒಂಜಿ ಗ್ರಾಮಡು ಒಂಜಿ ಎಲ್ಯ ಕಿಂಚಿತ್ ಎನ್ನ ಒಂಜಿ ಸೇವೆ ಮಲ್ಪೋಡು ಪನ್ಪಿನಂಜಿನ ಅಭಿಲಾಷೆನ ಎಂಕೊಂಡು ಅಂಜಾದು ಎನ್ನ ಒಂಜಿ ಆಸೆದಾದಂತ ಬಂಡ ಈ ಬಾಗಡು 17 ವರ್ಷ ಆಂಡ್ ಯಾನ್ ಬತ್ತದು ಒಂಜಾತು ಭಕ್ತರು ಒಳ್ಳೆರು ಮಠ ನಿರ್ಮಾಣ ಮಲ್ಪನ ಮುಖಾಂತರ ಈ ಬಾಗಡ್ಲ ಕಿಂಚಿತ್ ದೇವರನ ಸೇವರದೊಟ್ಟಿಗೆ ಜನಕುಲ್ನ ಒಂಜಿ ಸಮಸ್ಯೆನ ಪರಿಹಾರ ಮಲ್ಪನಂಚಿನ ಕಾರ್ಯಲು ಯಾನು ಮಲ್ಪೋಡು ಪನ್ಪಿನಂಚಿನ ಆ ಭಿನ್ನವ ಆರ್ಡ ಕನ ಇತ್ತು ಉಂಡು ಒಂದು ಪನ್ಪಿನ ಪಾತ್ರನ್ನು ಆರು ಪಂಡೇರು ಅಂಜಾದು ಎಂಕ್ಲೆಗಳ ಬಾರಿ ಸಂತೋಷ ಅಂಡು ಒಂಜಾತು ವಿಮರ್ಶೆ ಮಲ್ತಂದು ಪೋನಾಗ ಒಂಜಾತು ಜನ ಅನಾರೋಗ್ಯ ಇದು ಕ್ಯಾನ್ಸರ್ ಪೀಡಿತರು ಪಡು ಬೇತೆ ಬೇತೆ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆ ಇಪ್ಪುನಂಚಿನ ಜನಕುಲು ಸ್ವಾಮೀಜಿನಡೆ ಬತ್ತದು ಆರ್ನ ಪ್ರಸಾದನ ದೆತೊನ್ನ ಬೊಕ್ಕ ಒಂಜಾತು ಆರೋಗ್ಯಪೂರ್ಣವಾಯಿನಂಚಿನ ಒಂಜಿ ವ್ಯಕ್ತಿಯಾದ ಆರ್ನ ಕುಟುಂಬನ ನಿವಾರಣೆ ಮಲ್ಪುನಂಚಿನ ಒಂಜಿ ಶಕ್ತಿನ ಆ ಸ್ವಾಮೀಜಿ ಇನ್ನೊಂದು ಪನ್ನಗ ಎಂಕ್ಲಿಗ ಭಾರಿ ಸಂತೋಷ ಅಂಡು ಅಂಜಾದು ಆರ್ನ ಅಭಿಪ್ರಾಯನ ಸಂಗ್ರಹ ಮಲ್ತಂದು ನಮ್ಮ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರಡು ತೊಡಗಿಸನ ಹೆಂಚಿನ ಸಂತೋಷ್ ರೈ ಬೋಳ್ಯಾರಡ ಯಾನು ವಿನಂತಿ ಮಲ್ತೊಂಡೆ ಈ ಭಾಗದ ಒಂಜಾತು ಜನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಡೆ ಭಾರಿ ಧಾರ್ಮಿಕ ಕೊಂಡಾಣದಂಚಿನ ಕ್ಷೇತ್ರ ಸೋಮನಾಥನಂಚಿನ ಕ್ಷೇತ್ರ ಐತೊಟ್ಟಿಗೆ ಸ್ವಾತಂತ್ರ್ಯ ಪೂರ್ವಡು ನಮ್ಮ ಸ್ವಾತಂತ್ರ್ಯ ಪ್ರಥಮ ಸಂಗ್ರಹ ಮಲ್ತನಂಚಿನ 505 ವರ್ಷಕ್ಕೆ ದುಂಬದ ಹಬ್ಬಕ್ಕನ ಊರಾಯಿನ ಉಳ್ಳಾಲಡು ನಮ್ಮ ಒಂಜಿ ಭಾರಿ ಮಠ ಮಲ್ಪನ ಮುಖಾಂತರ ಈ ದೇಶದ ಆ ಚರಿತ್ರೆದೊಟ್ಟಿಗೆ ಮುಲ್ತಲ ಒಂಜಿ ಚರಿತ್ರೆನ ತೊಡಗಿಸೋಡು ಪನ್ಪನಂಚಿನ ಒಂಜಿ ಉದ್ದೇಶನ ನಮ್ಮ ದೀವಂದು ಸಂತೋಷ್ ಅಣ್ಣನ ಒಟ್ಟಿಗೆ ಒಂಜಾತು ಇನಿ ನಮ್ಮ ಈ ಒಂಜಿ ಮಠದ ಪ್ರಾರಂಭದ ಅಂತ ನಳಿನನ್ನ ಖಾಲಿ ಇರುವ ದಿನಟ್ಟು ಪ್ರಾರಂಭ ಮಲ್ತನಂಚಿನ ಒಂಜಿ ಕಮಿಟಿ ಮಲ್ತೊಂದು ಒಂಜಿ ಈತು ಮಲ್ಲ ಒಂಜಿ ಕೆಲಸಗೆ ಕೈಪಾಡ್ನಂಚಿನ ಒಂಜಿ ದದನ ಒಂಜಿ ಶಿವದುರ್ಗಿನ ಆ ರಕ್ತೇಶ್ವರನ ಅನುಗ್ರಹ ಅಂದ ಪನಿಯರೆ ಬಾರಿ ಸಂತೋಷ ಆವಂದುಂಡು ಅಂಚಾದು ಸ್ವಾಮೀಜಿಲು ಮಲ್ತನಂಚಿನ ಐತೊಟ್ಟಿಗೆ ಶಿಕ್ಷಣ ನಾರಾಯಣ ಗುರುಕುಲು ಕೊರ್ನಂಚಿನ ಸಂದೇಶನ ಆರು ಶಿವಗಿರಿ ಮಠಂದು ದೀತೇರಿ ಶಿಕ್ಷಣದಿಂದ ಜಾಗೃತರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಪನ್ಪುನ ನಾರಾಯಣ ಗುರುಕುಲ್ನ ಸಂದೇಶದೊಟ್ಟಿಗೆ ಈ ಗ್ರಾಮಾಂತರ ಭಾಗಡು ಶಿಕ್ಷಣ ಪ್ರೈಮರಿ ಬೊಕ್ಕ ಹೈಸ್ಕೂಲ್ ಶಿಕ್ಷಣದ ಮುಗಿದು ಬೊಕ್ಕ ಆರ್ಥಿಕವಾಯಿನ ಸಮಸ್ಯೆ ಇತ್ತು ನಡೆದಾದ್ರ ಅಕಲ್ ಕಾಲೇಜಿ ಅತನ ಉನ್ನತ ಶಿಕ್ಷಣಕ್ಕೆ ಪೋಯರೆಗೆ ತೊಡಕಾಪಿನಂಚಿನ ಸಂದರ್ಭ ಮಸ್ತ್ ಭಕ್ತರಿಯನ್ನ ಮಠಗ ಬತ್ತನಂಚಿನ ಅಕಲ್ನ ಭಿನ್ನವಿಸಿಂದಾದ ಬಂಡ ಎಂಕಿಗೆ ಮಿತ್ತದ ಒಂಜಿ ಶಿಕ್ಷಣನ ದೆತೊಂಡ್ರಿಗೆ ಆರ್ಥಿಕವಾಯಿನ ತೊಂದರೆ ಉಂಡು ಪನ್ಪಿನ ಆ ಪಾತಿರದ ಭಕ್ತರನ್ನ ಪಾತಿರನ್ಗೆ ತಂದು ಈ ಬಾಗಡ್ಲ ಆರ್ನ ಒಂಜಿ ಚಿಂತನೆ ಇಂಚಿಂದ ಪಂಡ ನಾರಾಯಣ ಗುರುಕುಲ ಕೊರನಂಚಿನ ಆ ಶಿಕ್ಷಣಕ್ಕೆ ಮಹತ್ವ ಕೊರಡು ಪನ್ಪಿನ ಒಂಜಿ ವಿಚಾರನೆ ಆರು ದೀವಂದರು ಐತೊಟ್ಟಿಗೆ ಬತ್ತನ ಭಕ್ತರಿಗೆ ಅನಾರೋಗ್ಯ ಇತ್ತನಂಚಿನ ಭಕ್ತರನ್ನು ಮಸ್ತ್ ಜನ ಎಂಕ್ಲ ಹೊರಡು ಒಂಜಿ ಜನ ಎನ್ನ ಭಾರಿ ಮಿತ್ರೆ ಕ್ಯಾನ್ಸರ್ ಪೇಷಂಟ್ ಥ್ರೋಟ್ ಕ್ಯಾನ್ಸರ್ ಆರಿಗೆ ಮೂಜಿ ತಿಂಗಳದ ಮರ್ದಡು ಸಂಪೂರ್ಣವಾಯಿನ ಗುಣಮುಖ ಆಯ್ನಂಚಿನ ಒಂಜಿ ವಿಚಾರ ಎಂಕಿ ಎನ್ನ ದೋಸ್ತಿ ಪನ್ನಗ ಭಾರಿ ಸಂತೋಷ ಆವೊಂದುಂಡು ಅಂಚಿನ ಒಂಜಿ ಮಠಟ್ ಸೇವೆ ಮಲ್ಪುನನೆ ಎಂಕ್ಲ ಪುಣ್ಯದ ಭಾಗಂದು ಯಾನು ಎನ್ನೊಂದು ಒಂಜಾತು ಸೀಮಿತ ಅವಧಿಡ್ ಒಂಜಾತು ಜನಕುಲೆಗೆ ಇನಿ ಈ ಒಂಜಿ ಶಿಲಾನ್ಯಾಸದ ಸಂಗತಿನ ಪನಿಯರೆಗೆ ಇನಿ ಕಾಲಾವಕಾಶಜಿ ಮಸ್ತ್ ಜನಕ್ಕೆ ಪನೋಡಿತ್ತುಂಡು ಆ ಸೀಮಿತ ಅವಧಿಡ್ ಮಲ್ಪುನಂಚಿನ ಒಂಜಿ ಕೆಲಸ ಆತುಂಡು ನನ್ನ ಐನಾತು ಬೇಗ ಈ ಭಾಗಡ್ ಶಿಲಾನ್ಯಾಸ ಇನಿ ಆತುಂಡು ಐತ ಕೆಲಸ ಮುಂದುವರಿಸಿದ ಬ್ರಹ್ಮಕಲೋತ್ಸವದ ಸೌಭಾಗ್ಯ ಐನಾತು ಬೇಗ ನಳ್ಳನ್ನ ನಂಗೆ ಬರಡೆಂದು ಬಂದ್ಬನ ಆ ದೇವರಡ ಶಿವ ದುರ್ಗಾಂಬ ಬಕ ರಕ್ತೇಶ್ವರಡ ಮಡ ಮುಲ್ತ ಗ್ರಾಮದ ದೇವರ ಏನಂಚ ಕೊಣ್ಣಾಣ ಪಿಲ್ಲಿಚಾಮುಂಡಿ ಬಂಟಡ ಪ್ರಾರ್ಥನೆಯನ್ನು ಮಲ್ತೊಂದು ಈ ಸಂದರ್ಭಡು ಇನಿ ಬತ್ತನಂಚಿನ ಮಾತೆರೆಗಳ ಏನು ಸೊನ್ಬಲೆಯನ್ನು ಸಂದ ನನ್ನ ದುಂಬದ ಈ ಒಂಜಿ ಕಾರ್ಯ ಎಡ್ಡೆ ಕಾರ್ಯ ಮಠ ಆನಂದಂಡ ಒಂಜಿ ಊರುಡು ಒಂಜಿ ಮಠ ಮಂದಿರ ಆನಂದಂಡ ಅವಳು ಆ ಗ್ರಾಮ ಅಭಿವೃದ್ಧಿ ಆಪುಣದು ಪನ್ಪಿನೇನು ನಮ್ಮ ಹಿರಿಯಕ್ಕಲು ಪಂತೇರು ಐನು ನಮ್ಮ ಮನಸಾರೆ ದಿ ಒಂದು ಮಾತೆರ್ಲ ಒಟ್ಟಾದು ಧಾರ್ಮಿಕ ವಿಚಾರಡು ನಮ್ಮ ಮಾತ ಒಟ್ಟಿಗೆ ಸೇರಿದು ಸಾಮಾಜಿಕ ಧಾರ್ಮಿಕ
ಆ ಕಾರ್ಯಕ್ರಮ ತೊಡಗಿಸೋಣ ಮುಖಾಂತರ ಈ ಗ್ರಾಮ ಈ ಪರಿಸರ ಅಭಿವೃದ್ಧಿ ಆಪನಂಚಿನ ಆ ಸೌಭಾಗ್ಯನ ನಮ್ಮ ಮಾತ ತೂಕಾಂದಿ ಸಂದರ್ಭಡು ಪನೊಂದು ಅವಕಾಶಕ್ಕಾದು ವಂದಿಸದು ಎನ್ನರಡು ಪಾತ್ರಂತವೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಕೃತಜ್ಞತೆಗಳು. ಮುಂದಿನ ಹಂತದಲ್ಲಿ ದೀಪವನ್ನು ಬೆಳಗಿ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಶಿಲಾನ್ಯಾಸ ನಡೆದು ನವನಿರ್ಮಾಣಕ್ಕಿರುವ ವಿಜ್ಞಾಪನಾ ಪತ್ರದ ಬಿಡುಗಡೆ. ಈ ಸಂದರ್ಭದಲ್ಲಿ ಮಾನ್ಯ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಪರಮಪೂಜ್ಯ ಸ್ವಾಮೀಜಿ ಘನ ಅಧ್ಯಕ್ಷತೆಯನ್ನು ವಹಿಸುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಬೆಳಗುವಿಕೆಗೆ ಚೈತನ್ಯವನ್ನು ನೀಡುತ್ತಾ ಇದ್ದಾರೆ. ಗೌರವಾನ್ವಿತ ಸಂಸದರು ಶ್ರೀ ಬ್ರಿಜೇಶ್ ಚೌಟ ಅವರು ಆಗಮಿಸಿದ್ದಾರೆ. ಶ್ರೀ ಬ್ರಿಜೇಶ್ ಚೌಟ ಅವರಿಗೆ ಸ್ವಾಗತವನ್ನು ನೀಡುತ್ತಾ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇದೀಗ ನಡೆಯುತ್ತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೌರವಾನ್ವಿತ ಸಂಸದರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ನೀಡುತ್ತಾ ದೀಪವನ್ನು ಬೆಳಗಬೇಕು ಅಂತ ಶ್ರೀಯುತರಲ್ಲಿ ವಿನಂತಿಸ್ತಾ ಇದ್ದೇವೆ. ಅಮೃತ ಹಸ್ತವನ್ನು ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಶ್ರೀ ಹಿರಿಯರಾದ ಶ್ರೀ ಚಂದ್ರಹಾಸ ಉಲ್ಲಾಳ್ ದಯವಿಟ್ಟು ಬ್ರಿಜೇಶ್ ಚೌಟ ಅವರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಿರಿಯರಾದ ಚಂದ್ರಹಾಸ ಉಲ್ಲಾಳ್ ಅವರು ಸಂಸದರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಿರಿಯರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಅವರು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇಂತಹ ಶುಭ ಸನ್ನಿವೇಶಕ್ಕೆ ನಾವೆಲ್ಲರೂ ಸಮಾಹಿತರಾಗ್ತಾ ಇದ್ದೇವೆ ಎನ್ನುವಂಥದ್ದು ಬಹಳ ದೊಡ್ಡ ಕಾಯಕ. ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಅವರು ವಿಜ್ಞಾಪನಾ ಪತ್ರವನ್ನು ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡುತ್ತಾ ಇದ್ದಾರೆ. ವಿಜ್ಞಾಪನಾ ಪತ್ರ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಕೈಲಾಸಗಿರಿಗೆ ತುಲ್ಯವಾಗಿ ಇಲ್ಲಿ ನಡೆಯುತ್ತಿರುವಂತಹ ನವನಿರ್ಮಾಣದ ಪ್ರಕ್ರಿಯೆಯಲ್ಲಿ ಸಮಾಜದ ಹಸ್ತ ಅಥವಾ ಹೆಗಲು ಈ ನಿಟ್ಟಿನಲ್ಲಿ ಇರಬೇಕು ಎನ್ನುವುದನ್ನು ಸಾರುವಂತಹ ವಿಜ್ಞಾಪನಾ ಪತ್ರ. ಇದನ್ನು ಬಿಡುಗಡೆಗೊಳಿಸಿದ ಶ್ರೀ ಕ್ಷೇತ್ರ ಕಟೀಲ್ನ ಆನುವಂಶಕ ಅರ್ಚಕರು ಮೊಕ್ತೇಸರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಅವರು ಆಶೀರ್ವಚನದ ಸಿಂಚನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶಂಕಂ ಚಕ್ರಂ ಮರ್ದಮಭಯಂ ಸಂವಹಂತೀಂ ತ್ರಿನೇತ್ರೆ ಹೇಮಪ್ರಖ್ಯೆ ಪ್ರಣತವರತೆ ಧಾತೃಪದ್ಮಾಸನಸ್ಥೆ ಕಾರುಣ್ಯಾಬ್ಧೆ ಭಗವತಿ ಮಹಂ ಲಕ್ಷ್ಮೀಮಾಂ ಪಶ್ಯನಿತ್ಯಂ. ಅಪ್ಪ ಉಲ್ಲಾಲ್ಜಿನ ಮನಸ್ಸಾಂದ್ರೆ ಸುಗಿತೊಂದು ಶಿವದುರ್ಗಾಂಬ ಮಠ ಎತ್ತ ಶಿಲಾನ್ಯಾಸದ ಈ ಸಂದರ್ಭಗಳು ನಮ್ಮೊಟ್ಟಿಗಿತ್ತ
ಈ ಮಠದ ಶಿವಯೋಗಿ ದುರ್ಗಾನಂದ ಸ್ವಾಮಿಯರ ಅಂಚನೆ ವಿಶೇಷವಾದ ನಮ್ಮೊಟ್ಟು ನಿರಂತರವಾದ ಕಟೀಲ್ದ ಮಾತ ಕೆಲಸ ಕಟೀಲ್ದ ಎಂಗ್ಲಡೊಟ್ಟು ಇತ್ತದೆ ಕಟೀಲ್ ದಪ್ಪನ ಪುದರ್ನ ఢిల్లీ ಮುಟ್ಟಕೊಂಡು ఢిల్లీల ಕಟೀಲ್ ದಪ್ಪ ಉಳ್ಳೇರು ಬಂದು ತೊಯ್ಪಾದ ಗುರುತಿ ಎಂಕಲ್ಲ ಅಂತ ನಡಿನకు ಬರ್ರ ಎಂಕಲ ಸಂಸದಾಧೀನ ಬ್ರಿಜೇಶ್ ಚೌಟರ ವೇದಿಕೆಯಲ್ಲಿ ಆಸೀನಾತ್ನ ಮಾತ ಗಣ್ಯಾತಿ ಗಣ್ಯರ ಎದುರುಡುತ್ತಿ ಮಾತ ಅಭಿಮಾನಿ ಬಂದರ ಬಹುಶಃ ಇನ್ನೀಜಿ ಬಹಳ ಸಂತೋಷದ ದಿನ ನಂಗೆ ಕೆಲಸ ಮಲ್ಪರಕ್ಕೆ ಬಂದಾಗ ಶಿಲಾನ್ಯಾಸಕ್ಕೆ ಬರ್ಪಣಿಂದ ಕಾಂಡ ಬಂತು ತೂನಾಗ ಈಗ ಹಿರಣ್ಯ ಮೇರೆ ಭಟ್ರು ಬರ್ತಿರ್ತೀರಿ ಹಿರಣ್ಯ ಭಟ್ರು ಆರು ಬಂಡಿ ದಿನ ನೀತ್ಲು ಹಾಕಿದೆ ದಿನ ಏರು ಬಂದೀನಿ ವಾರಿಸಿ ಹೋಗಿದ್ದ ದಿನ ಯಾನು ದೇವ್ರಿಗೆ ದೇವರೇ ಕೈ ಮುಗಿದ ದೇವರ ಪ್ರಾರ್ಥನೆ ದಿನ ಬಂದೀನಿ ಅಲ್ಲಾರು ವಾರಲು ಹಾಕಿದ ದಿನ ಈತಲು ಹಾಕಿದ ದಿನ ಪಕ್ಕಡು ದಿಕ್ಕಂದು ಬಂದದ್ದು ಅದು ಬತ್ತಿ ಸ್ಕೂಡ್ಲೇನೆ ಬಂಡಿ ಲಾಯಕದ ದಿನ ತೆಗೆದುಕೊಂಡದು ಇಂಚಿನ ಬಣ್ಣ ದೈವಾಗೆಟಾನೆ ಅಂದು ನಮ್ಮ ಮನುಷ್ಯರ ಪ್ರಯತ್ನ ಮೂಲತ್ತು ದೈವಾಗೆಟಾನೆ ಅಂಚನೆ ಬೇರೆ ಸ್ವಾಮಿ ಅಂಚನೆ ವಿಶೇಷವಾದ ಕಟೀಲಿಗೆ ನಿರಂತರವಾದ ಬರೋದಿತ್ತೇರು ದೇವರೇನೆ ಪ್ರಾರ್ಥನೆ ಮಾಡ್ತಾ ಹೋಗ್ತೀರು ಬತ್ತು ಕುಲ್ಲಿ ಎಲ್ಲ ಧ್ಯಾನಕ್ಕೂ ಕುಲ್ಲಿ ಎಲ್ಲ ಒಕ್ಕ ಕೆಲವರು ನೆರುಪುಡನೆ ಮುಟ್ಟಾಪಿರ್ಲು ಬರ ನಡೆದು ಬೋಲೆ ಬಿಟ್ಟು ಕುಲ್ಲೊಡ್ಚಿ ನಡುಬಿಟ್ಟ ಕುಲ್ಲುದು ಧ್ಯಾನ ಮಾಡ್ತಾ ಹೋಗ್ತೀರು ಒಂಜಿ ದಿನ ಇತ್ತಲ್ಕನೆ ಬತ್ತೇರು ಅಣ್ಣರ ಹಂಗೆ ದೀಶಗೊರಡು ಬಂಡೇರು ಯಾರು ಬಂಡ ಯಾರು ದೀಶಗೊರ ಯಾನು ಸ್ವಾಮಿ ಹತ್ತು ಇಜ್ಜಿ ಹಂಗೆ ಕಟೀಲ್ಡೆ ದೀಶ ಅವಳು ಕಟೀಲ್ಡೆ ದೀಶ ಕೊರಡು ಬಂಡೇರು 2 ದಿನ ಕಾಪಲೆ ಬಂಡ ಹೆಂಗೆ ಸಮಸ್ಯೆ ಬತ್ತಿ ಕೊಟ್ಟರೆ ಎಲ್ಲ ಇಂಚಿನ ಸಂಪ್ರದಾಯ ಬಂಡ ನನ್ನ ಅಪ್ಪ ಉಲ್ಲಾದಿಡಲ್ಲ ನನ್ನ ಪಪ್ಪ ಅಮ್ಮೇರು ಆರ ತಿರುವುದಿದ್ದೇವೆ ಆರಲ್ಲಿ ನಾನು ನೆನೆತಿದ್ದು ದಾದ ಮಲ್ಪುಡು ಇಂಜಿನ ಮಲ್ಪುಡು ಕೊರೋಡ ಬಿಡ್ಚ 4 ಜನ ಮಲ್ಪಾಗ ಹೆಂಗೆ ಇವರನ್ನೆಲ್ಲ ಸೂಚನೆ ತಗೊಂಡು ಮಂತ್ರೋಪದ ದೇವಿನ ಮಂತ್ರೋಪದೇಶ ಕೊರಲ್ಲ ಅಂಚ ಅರಣ್ಯ ಬರ್ರೆ ಬಂದು ದೇವಸ್ಥಾನಡು ಕುಲ್ಲುದು ದೇವಸ್ಥಾನ ಆಮೇಲೆ ಕುಲ್ಲುದು ಅರಣ್ಯ ನಿಂತು ಮೀದು ಬರ್ರ ಬಂಡ ಮೀದು ಬಂದ ಕುಲ್ಲಾದು ದೇವಿನ ಮಂತ್ರನು ಅದಕ್ಕೆ ಬಂಡ ದೇವಿನ ಮಂತ್ರ ಜಪ ಮಲ್ಪಡು ಇದು ಇಂಚಿನ ಸಿದ್ಧಿತ್ತಲ್ಲ ದೇವಿ ಉಲ್ಲಾಲ್ದಿ ಮಲ್ಪರು ಯಾನು ದೇವಿ ಹತ್ತು ದೇವಿ ಉಲ್ಲಾಲ್ದಿನ ಬರವಾದ ಯಾನು ಇದಕ್ಕೆ ಆ ಮಂತ್ರನ ಉಪದೇಶ ಕೊರಲ್ಲ ಬಂದಾಗ ಸಂತೋಷದ ಸ್ವೀಕಾರ ಮಾಡ್ತದೆ 5 ಪಕ್ಕ ಹೋದು ಸುಮಾರು ದಿನ ಬುಡಂದ ನಿರಂತರವಾದ ಜಪೋಟಿ ಐತಿರು ಜಪೋಟಿ ಐತದೆ 5 ಪಕ್ಕ ಮುಂಚೆನೆ ಎಂದು ಮಾಡ್ತದೆ ಮಠ ಮುಂಚೆ ಮಲ್ಪಡ್ತದೆ ಎಂಜಿನ ಸಮಸ್ಯೆ ಹೊತ್ತಲ್ಲ ಕೂಡಲೇ ಕಟ್ಟಿಲು ಬರ್ಬಿಣಿ ದೇವರ ಪ್ರಾರ್ಥನೆ ಮಾಡ್ತದೆ ಯಾರು ಇಂಚಿನ ತೂದು ಪಣಪೇನ ಅವೇನು ದೇವರ ಆರೆಗೆ ಅಸ್ತೂನು ಮಾಡ್ತೀರಿ ನಾಟಕ ವಿಶೇಷವಾದ ಯಾರು ಹುಟ್ಟು ಸನ್ಯಾಸಿ 10 ಬೇರೆ ಕಡಿತೆ ಒಂಜಿ ಮಠ ಬರ್ತದೆ ಇರ್ತದೆ ಇದು ಹೊಸತ್ತಾದ ಅರ್ರನೇ ಆಯ್ನ ಒಂಜಿ ದೇವರ ಭಕ್ತಿ ದೇವರಿನ ಆರಾಧನೆ ಮಾಡ್ತದೆ ಆ ಮುಖೇನ ಮಠ ಮಲ್ಪಣಿದ್ದು ಪುರಾಣಿಯರ ಬಂಡಿದ್ದು ಮಠಕ್ಕೂ ಐಟೇ ಉಂಟು ದೇವಸ್ಥಾನಗಳು ಐಟೇ ಉಂಟು ನಾನು ಇತ್ತಿನ ದೇವಸ್ಥಾನದಲ್ಲಿ ಜಾಸ್ತಿ ಆಗ್ತಿದ್ದು ದಾನ ಮಲ್ಪಣಿದ್ದು ನಮ್ಮ ಚಿಂತನೆ ಮಲ್ಪಡು ದೇವಸ್ಥಾನಗಳು ಜಾತಿ ಮಠಕ್ಕೂ ಜಾಸ್ತಿ ಅನ್ನಿಟ್ಟು ತೊಂದರೆ ಇಜ್ಜಿ ನೆಟ್ಟು ಪೂರ ಇಂಜಿನ ಬಂಡ ನಮ್ಮ ಕಾಮಕ್ರೋಧಾದಿ ಮದಸ್ತರ್ಯಾದಿ ಷಡ್ವೈರು ನಮ್ಮೊಟ್ಟು ಇಲ್ಲ ಅವೇನು ಸಂಪೂರ್ಣ ನಿರಂತರವಾದ ಉಪ್ಪಳಕ ಮಲ್ಪೊಂಡ ಇಂಚಿತಿ ದೇವತಾ ಶಕ್ತಿಲು ಬೋಡಿಗೆ ನಮ್ಮ ಪೂಜೆ ಮಲ್ಪನಾಗೆಲ್ಲ ಸುರುಟು ಮಲ್ಪುಣಿ ಆಗಮಾರ್ತಂತು ದೇವಾನಾಂ ನಿರ್ಗಮನಾರ್ಥಂತು ರಾಕ್ಷಸಾಂತು ದೇವರ ಪೂಜೆ ಮಲ್ಪರೆ ಕುಲ್ಲಾಗೆಲ್ಲ ಈ ಜಗತ್ತಿಡು ಎಂಜ ಮನುಷ್ಯರು ಎಡ್ಡೆ ಮನುಷ್ಯರು ದುಷ್ಟ ಮನುಷ್ಯರು ಇಲ್ಲ ಅಂಚಿನ ದುಷ್ಟ ಶಕ್ತಿಲು ಎಡ್ಡೆ ಶಕ್ತಿಲು ಪೂರ ಮಸ್ತುಂಡು ಆ ಎಡ್ಡೆ ಶಕ್ತಿಲು ಪೂರ ನಂಗೆ ಮುಟ್ಟ ಅಲ್ಲಾಲ್ ಮಗ ಎತ್ತಲು ಬರ್ತಲ್ಲ ನಂಗೆ ಎಡ್ಡೆಡ್ಡೆ ಪ್ರೇರಣೆ ಕೊಡ್ತು ನಮ್ಮ ಊಟ ಕಾಲದಲ್ಲಿ ಎಡ್ಡೆಡ್ಡೆ ಕೆಲಸ ಮಲ್ಪವ್ರಿಗೆ ಅದಕ್ಕೋಸ್ಕರ ಈ ಮಠ ಮಂದಿರಗಳು ಪೂರ ಆರಾಧನೆ ತೊಡಗಿತ್ತಲ್ಲ ದುಷ್ಟಶಕ್ತಿಲು ದೂರ ಆದು ದೇವತಾ ಶಕ್ತಿಲು ಬರ್ಪುಣಿ ಪೂಜೆ ಮಲ್ಪಲಾಗಲ್ಲ ಪೂಜೆ ಮಲ್ಪಲಾಗಲ್ಲ ಆ ದುಷ್ಟಶಕ್ತಿಲು ಪೂರ ಬರಬಲ್ಲಿ ಮನಸ್ಸಿನ ನೆಮ್ಮದಿ ಸುಕ್ಕೊಡು ಜೀವನ ಮಲ್ಪನೆಗೆ ಅವಕಾಶ ತಿಕ್ಕೊಡು ನಮ್ಮ ದೃಷ್ಟಿಡಿ ಹಿರಿಯರ್ನಾಗಲು ದುಂಬುದಾಗಲೇ ಋಷಿಮುನಿಗಳು ಹಾಕಲೇ ಪಡೆದೇರು ಆಗಮಾರ್ತಂತು ದೇವಾನಾಂ ನಿರ್ಗಮನಾರ್ಥಂತು ರಾಷ್ಟ್ರಾಮ ರಾಕ್ಷಸರನಾಗಲು ಪೂರ ದೂರ ಮಾಡಿ ದೇವತಾ ಶಕ್ತಿಲು ಪೂರ ಮುಟ್ಟ ಬರಲದು
ದೇವತಾಶಕ್ತಿಗಳು ಮುಟ್ಟ ಒತ್ತಡ ದಾನ ಪಡುವ ನಮ್ಮ ಮನಸ್ಸಿನ ಮಿತ್ತು ವಿಶೇಷವಾಗಿ ಪರಿಣಾಮ ಬೀರಿದು ನಮ್ಮನ್ನು ಸತ್ಕರ್ಮ ಮಾಡುವ ಮುಖಾಂತರ ನಮ್ಮನ್ನು ಧರ್ಮದ ಕಡೆಗೆ ಸದ್ವಿನಿಯೋಗ ಮತ್ತು ಜೀವನ ಸುಖ ಜೀವನ ನೆಮ್ಮದಿಯನ್ನು ಕೋರ್ಕೊಂಡಿಗ ಅಂಚಿತಿ ಒಂದು ವಿಶೇಷವಾಯಿತಿ ಶಕ್ತಿ ಆ ಶಕ್ತಿಯ ಆರಾಧನೆ ಶಿವಾನಂದ ನಮ್ಮ ದುರ್ಗಾನಂದ ಸ್ವಾಮಿಗಳು ಭಾಳ ಭಕ್ತಿ ಶ್ರದ್ಧೆಗೆ ಮತ್ತೊಂದು ಬರ್ತದೆ ದಾನ ದೇರಾಲೆ ಗುಂಜಿ ಹೊಸತಾದ ಮಠ ಕಟ್ಟಡ ಮುಖಾಂತರ ಮಾತೇನಲ್ಲ ಕೇವಲ ಮಠ ಮಂಡ ಮಂದಿರ ಮಂಡ ದೇವಸ್ಥಾನ ಮಂಡ ಕೇವಲ ಪೂಜೆ ಪುನಸ್ಕಾರ ಇತ್ತಿನತ್ತಿ ಸಾರ್ವಜನಿಕವಾದ ಮಾತೆರೆಗೆಲ್ಲ ಉಪಕಾರ ಆಪಿಣ ಊರಿಗೆ ಉಪಕಾರ ಆಪಣ ಜನಗಳಿಗೆ ಉಪಕಾರ ಆಪಣ ಸತ್ಕರ್ಮನ ಮಲ್ತದೆ ಆ ಮುಖೇನ ಜನಕ್ಕಳು ಮಾತ ಪತ್ತಪ್ಪ ಬಾಲೆಲು ಪೂರ ಸಂತೋಷ ರೂಪ ಮಲ್ತಲೇ ಅವೇ ಮಹಾಶಕ್ತಿಗೆ ಆ ಪತ್ತಪ್ಪ ಬಾಲೆಯನ್ನು ನಮ್ಮ ಮಹಾಶಕ್ತಿಯೇ ಬರ್ತದೆ ಅನುಗ್ರಹ ಮಲ್ಪುಂಡಿಗೆ ಅಂಚಿತಿ ಆ ಮಹಾಶಕ್ತಿ ಆದ ಮೂಲ ಉಪ್ಪೋಡು ಸಾಹಿತ್ಯಕಾರ ಮಲ್ತೊಂದುಲ್ಲೇರಿ ಬಹುಶಃ ಇನಿದ ವಾತಾವರಣದ ಕೈನ ತುನಗ ಭಾರಿ ಸಂತೋಷ ಆಗ್ಬಿಡುತ್ತೆ ಆಮೇಲೆ ಮಾತೆಲ್ಲ ಭಾರಿ ಉತ್ಸಾಹಗಳು ಒರಿಯಡ್ದರಿ ಐಟ್ಲ 4 ಜನ ಹೋಗ್ತಾರೆ ನಲ್ಲಿ ನೀರು 12 ಗಂಟೆ ಬಿಟ್ಟು ಬರಲ್ಲ ಮುಖಂದರ ಬರ್ಬಿಜಿ ಬ್ರಿಜೇಶ್ ಹೋಟೆಲ್ ರಜ್ಜೀರು ನಳಿನೇರು ರಜ್ಜೀರು ಯಾರು ಮಾತ್ರ 4 ಜನ ಬರ್ತಾರೆ ಅಲ್ಲ ಆ ಪೊರ್ತು ಸರಿಯಾದು ಬಹುಶಃ ಅದಕ್ಕೆ ರಾಜಕೀಯ ಮಸ್ತ್ ಅಜ್ಜಿ ಇಜ್ಜಿ ಪೋರುತ್ತೆ ತರ ಮಾತುಕತೆಗಳ ಪೋರ ಸಾಧ್ಯಜಿ ಐತಾರ ಖಂಡಿತ ಬರ್ಪುಜಿ ಲೆಕ್ಕ ಬರ್ತದೆ ಅಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸಮಯಕ್ಕೆ ಸರಿಯಾದ ದೇವರೇ ಪ್ರತ್ಯಕ್ಷ ಆದಂಗೆ ಮತ್ತು ಬಣ್ಪೂಜೆಗೆ ನಿಂಚೆ ಬಲ್ಪಿ ಇಂಚೆ ಬಲ್ಪಿ ಅಂದದೆ ನಮ್ಮ ಆಪಿಚಿತಿ ಕೆಲಸ ಸುಸೂತ್ರವಾದ ಪೊರಲಾದ ನಿರ್ವಿಘ್ನಗಳು ಆಗುವುದು ಗೊತ್ತಿಲ್ಲ ನನಗೆ ದೇವರ ದಯ ಉಂಟು ಲೆಕ್ಕ ಬಹುಶಃ ಇನ್ನಿದ ಚಿಂತನೆ ಇದ್ದಾಗ ಖಂಡಿತ ಅದಕ್ಕೆ ದೇವರ ದಯ ಉಂಟು ದೇವರೇ ಮಾತ ಕೆಲಸ ಪೊರಲು ಬಲ್ಪಡು ಬಹುಶಃ ಸಣ್ಣ ಸಮಯ ಮಾತ ಶಿಲಾನ್ಯಾಸ ಬಂಡ ಗೌಜಿ ಬಂಡದು 4 ಕಲ್ಲು ಮಾತ್ರ ಕಲ್ಬಾಡ್ಬಿಡು 3 ಅಂಚತ್ತು 5 ದುಮ್ಮು ವೃತ್ತಿನ ಗಣಪತಿ ದೇವರಲ್ಲಿ ಸಹಿತ ವಾಯಿತಿ ಶಿವನ ಮಸ್ತ್ ಆರಾಧನೆ ಮಾಡ್ತದೆ ಅಗ್ನಿಮುಖ ದೇವಮುಖ ಬ್ರಾಹ್ಮಣ ಮುಖ ಬಂದ ಆ ಮೂಜಿ ಮುಖೋಟಾಗಲು ಪೂಜೆ ಮಾಡ್ತದೆ ಪುರಸ್ಕಾರ ಮಾಡ್ತದೆ ದೇವರನಾಗಲೆಲ್ಲ ಸಂಪೂರ್ಣ ಪ್ರಾರ್ಥನೆ ಮಾಡ್ತದೆ ಆ ದೇವನಾಗ ಸಂಪೂರ್ಣ ಸಂತೋಷ ಪಡ್ಕೊಳಕ ಆಕಲ ಪೂರ ಅನುಗ್ರಹ ಪಡ್ಕೊಳಕ ಹೋಮ ಪೂಜೆ ಪುರಸ್ಕಾರ ಪೂರ ಮಾಡ್ತದೆ ಭಾರಿ ಶಾಸ್ತ್ರೀಯ ರೀತಿಯಲ್ಲಿ ಮೂಲ ಶಿಲಾನ್ಯಾಸ ಮಾಡ್ತೀರಿ ಆ ಶಿಲಾನ್ಯಾಸದ ಪ್ರಭಾವವೇ ಮಕ್ಕಳು ಮಾತೆಲ್ಲ ಬರ್ತೀನಿ ಅದಪ್ಪು ಇಂಜಿನಿಯರ್ ಅವಳಿ ವ್ಯತ್ಯಾನೆ ಮಧ್ಯಾಹ್ನದ ಬರ್ತೀವಿ ಹೆಚ್ಚಿ ಪಾತೆರ್ಜಿ ನಮ್ಮ ಧಾರ್ಮಿಕತೆ ನಮ್ಮ ಸತ್ಯಗಳು ನಮ್ಮ ಎಡ್ಡೆ ಕರ್ತವ್ಯಗಳು ಮತ್ತೊಂದು ಒಳ್ಳ ನಮ್ಮೊಟ್ಟು ಖಂಡಿತ ದೇವರು ಉಪ್ಪೇರು ಎಡ್ಡೆ ಕೆಲಸ ನಮ್ಮ ಬಹುಶಃ ಮನುಷ್ಯರಿಗೆ ಮಸ್ತು ಋಣಕುಲು ಪುಂಡಿಗ ಅಲ್ಲ ಇದು ಪ್ರಧಾನವಾದ ದೇವರ ಋಣ ಸಮಾಜ ಋಣ ಮಾತಾಪಿತರ ಋಣ ಅನ್ನೋದು ಈ ಮೂಜಿ ಋಣನ ಗೂಟಾವರಣೆ ಸಾಧ್ಯಜಿಗೆ ಅವು ಗೂಟಾವರಣ ಪ್ರಯತ್ನ ಮಾಡ್ಬಿಡು ಗೂಟಾರ ಸಾಧ್ಯತೆ ಸಾಧ್ಯಜಿನ ಮನ್ಪನೆ ಗುರುನಾಡ್ತದೆ ನಮ್ಮದು ಸಾಧ್ಯತೆ ಅದು ದೇವತಾ ಆರಾಧನೆ ಪೂಜೆ ಪುರಸ್ಕಾರ ಮತ್ತು ದೇವರುಗಳನ್ನು ಅಂಜನೆ ಸಮಾಜವು ಕುರಿತ ಎಡ್ಡೆ ಕೆಲಸ ಮುಖಾಂತರ ಸಮಾಜಗಳನ್ನು ಅಂಜನೆ ಮಾತಾಪಿತರನ್ನ ಸೇವೆ ಮಾಡ್ತದೆ ಆಕಲ ಅನುಗ್ರಹ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅವು ನನಗೆ ಋಣ ಗೂಟಾನಕ್ಕೆ ಆಪಜಿ ಋಣ ಗೂಟಾರ ಆಪಜಿ ಮುರಣಿ ಕೊಂಚ ಘಟನೆ ಉಂಡು ಕೊಂಚ ಎಗ್ಲ ಹುಡ್ದು ಪರಬ್ಬೆ ಆಸ್ಪತ್ರೆಗೆ போயிரு ஆஸ்பத்திரியில் போது அதை தம்மு பரந்துட்டு ஆஸ்பத்திரி போய் வீட்டில் சமசம் அது உங்கு தீது கிருத்தக ಗಾಡಿ ಕೊಡ್ಪೇರು ಅವು ಪೂರ ಕೊರಿಯರು ಪೂರಾಡು ಹುಷಾರಾಯ ಮನದಾನಿ ಹುಷಾರಾದ ಡಿಸ್ಚಾರ್ಜ್ ಆದಾಗ ಬಿಲ್ಲು ಕೊರಿಯರಿಗೆ ವಜೇನ ಬುಲ್ತೇಗ ಬುಲ್ಪುಡ ಕೈತಾಳಿತ್ತಾಗ ಪೂರ ಬಂದಿದೆ ಬುಲ್ಪುಡ್ಜಿ ಬಿಲ್ಲು ಕೊರ್ರೆ ಕಾಸು ಜಡ ಎಂಗ್ಳು ಪೂರ ಒಟ್ಟು ಕೊರ್ಪ ಇನ್ನು ಬುಲ್ಪುಡಿ ಬಲ್ಲಿ ಬಿಲ್ಪರಿ ಬಲ್ಲಿ ಹುಷಾರಾಡು ಬಂಡರಿಗೆ ಯಾನು ಬುಲ್ತಿನ ಐಕತ್ತು ಯಾನು ಒಂಜಿ ದಿನ ಉಸಿರಾಟಕ್ಕೆ ಈತು ಬಿಲ್ಲು ಬರ್ತಂಡ ಈತು ದಿನ ಬುಡಂಡ ಹಂಗೆ ಉಸಿರಾಟ ಪರಮಾಂತ ಇಚ್ಚಿದ್ವಿ ವಾಯುದೇವರಿಗೆ ನಾನು ಏತು ಕಾಸು ಕರುಡುದು ಅಂಚ ನಮ್ಮ ನಿತ್ಯ 24 ಗಂಟೆಲ ದಿನದ 24 ಗಂಟೆಲ ಪ್ರತಿ ದಿನದ ನನಗೆ ಆ ದೇವರನ್ನ ದಯೆ ಇಜ್ಜಂದು ಒಂಜಿ ನಿಮಿಷ ಎಲ್ಲ ಬದುಕರ ಸಾಧ್ಯಜಿ ನಮ್ಮನ್ನು ಕಾಪಾಡಾಕಲು ದೇವರನ್ನ ಹಾಕಲು ಆಪರೇಟಾರ ದೇವರ ಋಣ ನಮ್ಮ ಸಾಧ್ಯನೇ ಇಜ್ಜಿ ಸಾಧ್ಯತಾದ ಮಟ್ಟಿಗೆ ಇಂಚಿತ್ತ ಸತ್ಕರ್ಮಗಳು ನಮ್ಮನ್ನು ಇಟ್ಟು ಸೇರಿಸೋದು ಇಂಚ ಕರ್ತವ್ಯ ಮಲ್ತಿಲ್ಲ ದೇವರುಗಳಲ್ಲ ಒಂಜಿ ಅಂಶ ಎಲ್ಲ ನನಗೆ ತೀರಿಸಾದ ಆಮೇಕೇನ ಮಿತ್ರ ಜನ್ಮಗಳ ಸುಖ ಶಾಂತಿ ನೆಮ್ಮದಿ ನೋಡಿ ಮನುಷ್ಯರ ಬಗ್ಗೆ ವಿಶೇಷವಾದ ನಮ್ಮ ಮಾತೆಲ್ಲ ಸಂತೋಷ ಪಡೋಡಿತ್ನ ನಮ್ಮ ಈ ಹಿಂದೂ ಸನಾತನ ಧರ್ಮಗಳು ಪುಟ್ಟದಂದು ಕಾಯಬಲ್ಲ ನಮ್ಮ ಧರ್ಮಗಳು ತಿಕ್ಕನಾಥ ನೆಮ್ಮದಿ ಸುಖ ಶಾಂತಿ ಬೇತೆ ವಾ ಧರ್ಮಗಳ ಖಂಡಿತ ತಿಕ್ಕುಜಿ ಒಂದು ಜಗತ್ತೇ ಒಪ್ಪುಂಡು ಅಂಜಿತಿ ಒಂಜಿ ಧರ್ಮದ ಮೊಲ್ಲ ನಿತ್ಯ ನಿರಂತರವಾದ ನನಗೆ ಇಂಚಿನ ಕಷ್ಟ ಬರ್ತನಿಲ್ಲ ಮಸ್ತು ಜನರಲ್ಲಿ ನಾನೊಂಚೂರು ಕಷ್ಟ ಬತ್ತಿ ಕಟ್ಟಿ ಇರಬಾರ್ದು ಉಳ್ಳಾಲ್ಜಿನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿಲ್ಲ ಅರ್ಧ ಭಾಷೆ ತಲೆ ಬೆಚ್ಚ ಕಮ್ಮಿ ಆಗ್ತಿರೋದು ನೀನು ದಾಯ ಮಾಡಿ ಅಲ್ಲಿ ಉಳ್ಳಿ ಅವಳು ನನಗೈತೆ ಲೇಪನ ಬಾಲಕೃಷ್ಣ ಎಪ್ಪನ ಬರ್ಬೇರು ಹಂಗಾರೆ ನನಗೆ ಕಾಡಲೆ ಬರ್ತದೆ ಯಾರು ಇಂಚೆ ಕಷ್ಟವಿಲ್ಲ ದಾದಾಳ ಮಲ್ತು ಪ್ರಸಾರ ಕೊಡಲಿ ಅಂತ
ಯಾರನ್ನ ಹೋಗಿಕೊಂಡ್ರೆ ಇದು ಮಾತಾಡೋ ದೇವರು ಬಡ್ಬೇಕು ದುಪ್ಪುರದಾಯ ಬಂಡ ಆಕಳಿಗೆ ದೇವರ ಅಜ್ಜನ ಅನುಗ್ರಹ ಬರ್ತದೆ ಅಜ್ಜನ ನನಗೆ ಇಜ್ಜಿನ ಬಂಡ ನಮ್ಮ ನಂಬಿಂಚಿನ ದೇವರ ಅನುಗ್ರಹ ಮಲ್ಪೇರ್ಕೊಂಡು ಅದೆಲ್ಲ ವಿಶ್ವಾಸನೇ ನನಗೆ ನೆಮ್ಮದಿ ಬರ್ಬೋದು ಅಂಚೀತಿ ಒಂದು ಯಜ್ಞ ಧರ್ಮದಲ್ಲಿ ಇಟ್ಟು ಜೀವನವನ್ನು ಸುಖಟ್ಟು ಶಾಂತಿಯನ್ನು ನೆಮ್ಮದಿ ಮಲ್ಪಿಸಿದ ಧರ್ಮಗಳು ನಮ್ಮ ಬೈದ ಆ ಧರ್ಮದ ಸನಾತನ ಧರ್ಮದ ರುಚಿನ ನಮ್ಮ ಸರಿಯಾದ ಅರ್ಥದಲ್ಲೂ ಅವನ್ನು ನಮ್ಮ ಜೀವನಗಳು ಅಳವಡಿಸಾದು ಈ ರೀತಿ ಸತ್ಕರ್ಮಗಳು ನಮ್ಮ ತೊಡಗಲ್ಲ ಖಂಡಿತ ನನಗೆ ಶ್ರೇಯಸ್ಸಾಗ್ಬಿಡ್ಲು ಈ ಕೆಲಸ ಪೂರ್ಣ ಯಶಸ್ವಿ ಅವಳು ನೆಕ್ಕಿ ದೇವರ ದಯ ಕುರಿದು ಬರಡಿ ಈ ಮಠದ ಶಿಲಾನ್ಯಾಸ ಮುಹೂರ್ತ ನೀಂಚ ಅಂಡ ಅಂಚಿನ ನನ್ನ ಮಿತ್ತಿಗಾಪಿ ಮಾತ ಕೆಲಸ ದೇವರು ಪುರುಳು ಬಲ್ಪಾದು ಆ ಮಠನ ಅವು ಆ ಪಣಕ್ಕೆ ಪರೋಪಕಾರ ಆ ದೇವರುಳ ಪಿತೃರುಳ ಮಾತಾ ಪಿತೃರುಳ ಅಂಚಿನ ಸಮಾಜ ಋಣನ ತೀರ್ಸಾವಳ ಅಂಚಿತಿ ಮಂಜಿ ಮಲ್ಲ ಮಠ ಅವಳು ಆದರ್ಶ ಮಠ ಅವಳು ಬಂದು ದೇವರ ಪ್ರಾರ್ಥನೆ ಮಾಡ್ತಂದು ಈ ಸಂದರ್ಭದಲ್ಲಿ ಹೆಂಗೆ ಒಂಜಿ ಅವಕಾಶ ಶಿಲಾನ್ಯಾಸ ಮಾಡ್ಕೊಳ್ಳೋ ವಾಕ್ಯ ರೈಕಲಪುರ ಭಾಗ್ಯವಳಿಗೆ ಅವೆಲ್ಲ ಕೊರಿಯರು ಅಂಚಿನ ಮೂಲ ಬರ್ತದೆ ಈ ನಾಲ್ಕು ಪಾತ್ರೆ ಮಾಡಲ ಅವಕಾಶ ಕೊಡಲ್ಲ ಅದಕ್ಕಾಗಿ ಮಾತಾಡಲ್ಲ ಕೃತಜ್ಞತೆ ಸಲ್ಲಿಸಲಾದು ಕುಡವರ ಲೋಕ ಸಮಸ್ತ ಅಂದು ಬಹುಶಃ ಲೋಕ ಸಮಸ್ತ ಅಂತ ಸುಖೀನುಭವರು ಮಾಡ್ಬಿಡಿ ನಮ್ಮ ಈ ಹಿಂದೂ ಧರ್ಮದ ಸನಾತನ ಧರ್ಮಗಳು ಮಾತ್ರ ಈಗ ಬಂದ ಬೇತೆ ಏನಿಲ್ಲ ಎಲ್ಲನೇ ಡೆವಲ್ ಪ್ಲೇ ಅಲ್ಲ ಇಲ್ಲನೇ ಡೆವಲ್ ಪ್ಲೇನ್ ಮಾಡ್ರಾಗಲ್ಲ ಇಡೀ ಇತ್ತಿನ ಕಾಲಡು ಲೋಕ ಸಮಸ್ತ ಸುಖಿನೋಬಹುದು ಪಡ್ಬಿತ್ತಿ ಜನಗಳು ಎಲ್ಲ ಸನಾತನ ಧರ್ಮದ ಅಡಿಕಲು ಮಾತ್ರ ಮಾತ್ರ ಅಂಚಿತಿ ಧರ್ಮನ ನನಾತಿ ನಮ್ಮ ಜೀವನ ಅಳವಡಿಸಿ ಆದ ನಮ್ಮ ನೆಮ್ಮದಿ ಜೀವನ ಅಳಪುಗಾರ ಒಂದು ಮಾತನ್ನ ದೇವರು ಡೆವಲಪ್ ಮಾಡ್ಕೊಂಡು ಬಂದು ಕುಡವರ ಪ್ರಾರ್ಥನೆ ಮಾಡ್ತದೆ ಜನ ಮಾತ ಸತ್ಯ ಮಾರ್ಗಗಳು ಧರ್ಮ ಮಾರ್ಗಗಳು ನ್ಯಾಯ ಮಾರ್ಗಗಳು ನಡೆತದೆ ಜೀವನಗಳು ಸುಖ ಶಾಂತಿ ಪಡೆ ಪಡಲ್ಕ ಆ ಅಪ್ಪ ಉಲ್ಲಾಲ್ಟಿ ನಡಪದು ಕೊರಡು ಈ ಕೆಲಸ ಒಬ್ಬರ ಪೊರಲು ಮಾಡಲ್ಕ ದೇವರಿ ಅನುಗ್ರಹ ಮಲ್ತದೆ ಆ ಸ್ವಾಮಿಯೆಲ್ಲ ಓ ಇಚ್ಚೆಲ್ಲ ಇಚ್ಛೆ ಪೂರ ಶೀಘ್ರ ಪೂರ ನೆರವೇರ ನಡಕ ದೇವರ ಅನುಗ್ರಹ ಅರ್ಪಣೆ ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಎಲ್ಲ ಪಾತ್ರೆ ದೇವರಿಗೆ ಅರ್ಪಣೆ ಅಲ್ಪ ಪರಮ ಪೂಜ್ಯ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಅವರ ಚರಣ ಕಮಲಕ್ಕೆ ಸಾಷ್ಟಾಂಗ ಪ್ರಣಾಮಗಳು. ಶ್ರೀ ಬಾಬು ಚೌಟ ಅವರು ಪರಿಸರ ನಿವಾಸಿಗಳು. ಶ್ರೀ ಕ್ಷೇತ್ರಕ್ಕಿರುವ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದವರು. ಅವರನ್ನು ಈ ವೇದಿಕೆಯಲ್ಲಿ ಗೌರವಿಸುವಂತಹ ಮನಸ್ಸನ್ನು ಕ್ಷೇತ್ರದ ಪರವಾಗಿ ಮಾಡಿದ್ದಾರೆ ಸರ್. ಶಾಲು ಗೌರವವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿ. ಗೌರವಾನ್ವಿತ ಸಂಸದರು ಶ್ರೀಯುತರಿಗೆ ಶಾಲು ಗೌರವವನ್ನು ನೀಡಬೇಕು ಅಂತ ವಿನಂತಿ. ಇಲ್ಲಿ ಬಂದು ಸೇರಿರುವವರೆಲ್ಲ ನಮ್ಮವರೇ ಆಗಿದ್ದರೂ ಕೂಡ ವಿಶೇಷವಾಗಿ ಶ್ರೀ ಚಂದ್ರಹಾಸ ಉಳ್ಳಾಳ ಅವರು, ರವೀಂದ್ರ ಶೆಟ್ಟಿಯವರು, ಶ್ರೀ ಸುಜಿತ್ ಮಾಡೂರು ಅವರು, ಪುರುಷೋತ್ತಮ ಅಂಚನವರು, ಸುಮನಾ ಹರೀಶ್ ಶೆಟ್ಟಿಯವರು, ಸಂತೋಷ್ ಶೆಟ್ಟಿ ಮತ್ತು ಕುಟುಂಬ ಬೆಂಗಳೂರಿನಿಂದ ಬಂದವರು. ಅವರು ಇಲ್ಲಿ ಘನ ಉಪಸ್ಥಿತಿಯೊಂದಿಗೆ ನಮ್ಮನ್ನು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆಲ್ಲ ವಿಶೇಷವಾದ ಸ್ವಾಗತ. ನಮ್ಮ ಘನ ಅಧ್ಯಕ್ಷತೆಯನ್ನು ವಹಿಸಿದವರು ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲು ಅವರು. ಜನಪರವಾದಂತಹ ವ್ಯಕ್ತಿತ್ವದ ರಾಜಕಾರಣಿ, ನಿರಂತರವಾದ ಕೆಲಸದ ಬಾಹುಳ್ಯದಿಂದ ಸ್ವಲ್ಪ ಬೇಗ ತೆರಳುವಂತಹ ಮನಸ್ಸು ಮಾಡಿದ್ದಾರೆ. ಈಗ ನಮ್ಮನ್ನು ಉದ್ದೇಶಿಸಿ ಶ್ರೀಯುತರು ಮಾತನಾಡ್ತಾರೆ. ಬಹಳ ಒಳ್ಳೆಯ ಮುಹೂರ್ತದಲ್ಲಿ ಪರಮ ಪೂಜ್ಯ ಶಿವಯೋಗಿ ಸ್ವಾಮೀಜಿಯವರು ಕಂಡಿರ್ತಕ್ಕಂಥ ಕನಸಿನ ಆಧಾರದಲ್ಲಿ ದೈವಜ್ಞರ ಚಿಂತನೆಯ ಪ್ರಕಾರ ನಮ್ಮೆಲ್ಲ ಪೂಜನೀಯರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಆಸರಣ್ಣ ಅವರು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ನಾನು ಬಹಳ ವರ್ಷದಿಂದ ಕಟೀಲಿನ ಜೊತೆಯಲ್ಲಿ ಬೆಳೆದಿದ್ದರಿಂದ ಕಟೀಲಿನ ಕ್ಷೇತ್ರದ ಆಸರಣರು, ಅದರಲ್ಲೂ ಲಕ್ಷ್ಮೀನಾರಾಯಣ ಆಸರಣರು, ಗೋಪಾಲಕೃಷ್ಣ ಆಸರಣರು ಎಲ್ಲೆಲ್ಲಿ ಶಿಲಾನ್ಯಾಸವನ್ನು ಮಾಡಿದಾರೋ ಅದು ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರಗಳಾಗಿದ್ದಾವೆ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿದ್ದಾವೆ. ಹಾಗಾಗಿ ಈ ಕ್ಷೇತ್ರವು ಬಹಳ ಜಿಲ್ಲೆಯ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿರುತ್ತೆ ಅನ್ನತಕ್ಕಂಥ ನಂಬಿಕೆ ನನ್ನಲ್ಲಿ. ಉದಾಹರಣೆಗೆ ನಮ್ಮ ಕೊಡ್ಯಡ್ಕದಲ್ಲಿ ಮಂದಿರ ಆಗಬೇಕು ಅಂತ ಹಿರಿಯರಾಗಿರ್ತಕ್ಕಂಥ ನಮ್ಮ ನಡೆದಾಡುವ ದೇವರು ಅಂತ ನಾವು ಗೋಪಾಲಕೃಷ್ಣ ಆಸರಣರಿಗೆ ಹೇಳ್ತೀವಿ. ಜಯರಾಮ ಹೆಗಡೆ ಅವರು ಬಂದು ಅವರಲ್ಲಿ ಪ್ರಸಾದ ತಗೊಂಡು ಹೋದರು, ಕೊಡ್ಯಾಡ್ಕದಲ್ಲಿ ಮಂದಿರ ನಿರ್ಮಾಣ ಮಾಡಿದರು. ಇವತ್ತು ದೇಶದ ಒಂದು ಪ್ರತಿಷ್ಠಿತ ಮಂದಿರವಾಗಿ ಕೊಡ್ಯಾಡ್ಕ ಮಂದಿರ ನಿರ್ಮಾಣ ಆಗಿದೆ. ಕಟೀಲ್ನ ಪ್ರಸಾದದ ಆಶ್ರಯದಲ್ಲಿ ಕೊಂಡೇವೂರಲ್ಲಿ ಮಠ ನಿರ್ಮಾಣ ಆಯಿತು. ಇವತ್ತು ಕೊಂಡೇವೂರು ಜಗತ್ಪ್ರಸಿದ್ಧ ಆಗ್ತಾ ಇದೆ. ಮಾನಿಲದ ಶ್ರೀಧಾಮದ ಸ್ವಾಮೀಜಿಯವರು ಕಟೀಲ್ನ ಪ್ರಸಾದ ಮುಖಾಂತರವಾಗಿ ಮಂದಿರದ ನಿರ್ಮಾಣ ಆಯಿತು. ಹೀಗೆ ಹತ್ತಾರು ಸ್ವಾಮೀಜಿಗಳು, ಹತ್ತಾರು ಮಂದಿರಗಳು ಕಟೀಲ್ನ ಪ್ರಸಾದದ ಮುಖಾಂತರ, ಕಟೀಲರ ಆಸರಣರ ಆಶೀರ್ವಾದ ಮುಖಾಂತರ ಆಗಿದೆ. ಅದಕ್ಕೆ ಆಸರೆಯ ಅನ್ನ ಅಂತ ಕರೆಯೋದು ಅವರನ್ನು, ಆಸರಣರು. ಅಂಥ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣರ ದಿವ್ಯ ಹಸ್ತೆಯಿಂದ ಇಲ್ಲಿ ಮಂದಿರದ ಶಿಲಾನ್ಯಾಸ ಆಗಿದೆ. ನನಗೆ ಭಗವಂತನ ಚಿಂತನೆ ಇದೆ ಇತ್ತು. ರಾಜಕಾರಣಿಗಳು ನೀವು ತಡವಾಗಿ ಬನ್ನಿ, ಪ್ರಸಾದವನ್ನು ಆಸರಣರಿಂದ ಹಾಕಿ ಅಂತ ನಾವಿಬ್ಬರೂ ತಡವಾಗಿ ಬಂದಿದ್ದೇವೆ. ನಾವು ಕ್ಷಮೆಯನ್ನು ಯಾಚಿಸ್ತೇವೆ ಅನಿವಾರ್ಯ ಒತ್ತಡದಿಂದ. ಆದರೆ ಭಗವಂತನ ಇಚ್ಛೆ ಪ್ರಕಾರ ಆಸರಣರ ಕೈಯಲ್ಲೇ ಅದಕ್ಕೆ ದಿವ್ಯ ಶಿಲಾನ್ಯಾಸ ಆಗಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತವಾಗಿ ಈ ಮಂದಿರ ಬಹಳ ಬೇಗ ಶೀಘ್ರಾತಿ ಶೀಘ್ರ ಆಗುತ್ತೆ, ನಿಮ್ಮ ಕನಸಿನ ಪ್ರಕಾರ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸಗಳು ನಮಗಿದೆ. ನಮ್ಮ ದೇಶ ಬಹಳ ಚಿಂತನೆಯ ದೇಶ.
ಕವಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾನೆ. ಚಂದನ ಹೇ ಇಸ್ ದೇಶ್ ಕಿ ಮಾಟಿ, ತಪೋ ಭೂಮಿ ಹರ್ ಗ್ರಾಮ ಹೇ, ಹರ್ ಬಾಲಾದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ. ಈ ದೇಶದ ಪ್ರತಿಯೊಂದು ಗ್ರಾಮವೂ ಅದು ತಪೋವನಗಳು. ಹೇಳಿದರೆ ಇಲ್ಲಿರ್ತಕ್ಕಂಥ ನೆಲದಲ್ಲಿ ಭಗವಂತ ಕುಣಿದಾಡಿರ್ತಕ್ಕಂಥ ಹಿನ್ನೆಲೆಗಳಿದ್ದಾವೆ. ಹಾಗಾಗಿ ಯಾವ ಭೂಮಿಯಲ್ಲಿ ಯಾವ ಭಗವಂತ ಇದ್ದಾನೆ ಅನ್ನತಕ್ಕಂಥ ಸಾಕ್ಷಾತ್ಕಾರದಿಂದ ಪಡೆಯತಕ್ಕಂಥದ್ದಕ್ಕೆ ಈ ಭಾರತ ಭವ್ಯ ಆಧ್ಯಾತ್ಮ ದೇಶ ಅಂತ ಕರೆದರು. ಹಾಗಾಗಿ ಆಧ್ಯಾತ್ಮ ದೇಶದಲ್ಲಿ ಚಿಂತನೆಗಳು ಹೇಗೆ ಬಂತು ಹೇಳಿದ್ರೆ ಭಗವಂತನನ್ನು ಒಲಿಯತಕ್ಕಂಥ ದೇಶ, ಕುಣಿದಾಡಿರ್ತಕ್ಕಂಥ ದೇಶ ಅಂತ ಹೇಳ್ತಾರೆ. ಹಾಗಾಗಿ ಜಗತ್ತಿನ ಯಾವ ಮತ ಧರ್ಮಗಳಲ್ಲೂ ಕಣ್ಣು ಮುಚ್ಚಿ ಭಗವಂತನನ್ನು ಕಾಣುವಂಥದ್ದಿಲ್ಲ. ನೀವು ಕ್ರೈಸ್ತರಲ್ಲಿ ಹೋಗಿ ಕಣ್ಣು ಮುಚ್ಚಿ ಭಗವಂತನನ್ನು ನೋಡಿ ಹೇಳಿದ್ರೆ ಅವ್ರಿಗೆ ಭಗವಂತ ಕಾಣುವುದಿಲ್ಲ. ನೀವು ಮುಸಲ್ಮಾನರಲ್ಲಿ ಹೋಗಿ ಭಗವಂತನನ್ನು ಕಣ್ಣು ಮುಚ್ಚಿ ನೋಡಿ ಹೇಳಿದ್ರೆ ಭಗವಂತ ಕಾಣುವುದಿಲ್ಲ. ಆದರೆ ಹಿಂದೂಗಳಿಗೆ ಕಣ್ಣು ಮುಚ್ಚಿ ಭಗವಂತನನ್ನು ಕಾಣುವ ಶಕ್ತಿ ಅದು ಭಾರತಕ್ಕೆ ಮತ್ತು ಹಿಂದುತ್ವಕ್ಕೆ ಇದೆ. ಹಾಗಾಗಿ ಆಧ್ಯಾತ್ಮ ಶಕ್ತಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಹೇಳಿದ್ರೆ ಮಾನವ ಮಹಾದೇವನಾಗಬಲ್ಲ ನಾಡು ಯಾವುದು? ಅದು ಭಾರತ. ಹಾಗಾಗಿ ಆಧ್ಯಾತ್ಮ ಶಕ್ತಿಯಿಂದ ಭಗವಂತನನ್ನು ಒಲಿದು ಅವನ ಸಾಕ್ಷಾತ್ಕಾರವನ್ನು ಪಡೆದು ಭಗವಂತನ ಆಶೀರ್ವಾದವನ್ನು ನೀಡತಕ್ಕಂಥ ಪುಣ್ಯ ನೆಲ ಅದು ಭಾರತ. ಹಾಗಾಗಿ ಭಗವಂತನನ್ನು ತೋರಿಸುವಂಥವ ಗುರು ಮತ್ತು ನಮಗೆ ಜಗತ್ತಿನ ಚಿಂತನೆಯನ್ನು ಕೊಡತಕ್ಕಂಥವ ಗುರು. ಆ ಇಬ್ಬರೂ ಗುರುಗಳು ನಿನಗೆ ಸಾಕ್ಷಾತ್ಕಾರಗಳನ್ನು ಕೊಡಬಲ್ಲರು, ಮಾನವನನ್ನು ಮಹಾದೇವತ್ವಕ್ಕೆ ಏರಿಸಬಲ್ಲರು ಅನ್ನತಕ್ಕಂಥ ಚಿಂತನೆಯನ್ನು ಕೊಟ್ಟಿರುವ ಜಗತ್ತಿನ ಏಕೈಕ ಧರ್ಮ ಅದು ಹಿಂದೂ ಧರ್ಮ, ಅದು ಭಾರತದ ಆತ್ಮ. ಹಾಗಾಗಿ ಹೇಳಿದೆ ಇಂಥ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಭಗವಂತನ ಸಾಕ್ಷಾತ್ಕಾರದ ಮುಖಾಂತರ ಜನತೆಗೆ ಆಶೀರ್ವಾದವನ್ನು ನೀಡಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥ ದಿವ್ಯ ಶಕ್ತಿಯಿಂದ ಇವತ್ತು ಪರಮ ಪೂಜ್ಯ ಸ್ವಾಮಿಗಳು ಇಲ್ಲಿ ಮಂದಿರದ ನಿರ್ಮಾಣದ ಕನಸುಗಳನ್ನು ಕಂಡಿದ್ದಾರೆ. ಅವರ ದಿವ್ಯ ಚೇತನಕ್ಕೆ ಗೋಚರ ಆಗಿರ್ತಕ್ಕಂಥ ಆಧಾರದಲ್ಲಿ ಪೂಜ್ಯ ಆಸರಣರ ಆಶೀರ್ವಾದದಲ್ಲಿ ಕಟೀಲು ಮಾತೆಯ ಪುಣ್ಯ ಪ್ರಸಾದದಿಂದ ಈ ಮಂದಿರ ಭವ್ಯವಾಗಿರ್ತಕ್ಕಂಥ ಮಂದಿರ ಆಗುತ್ತೆ. ಲೋಕಹಿತದ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಅವರು ಕನಸು ಕಂಡಿರ್ತಕ್ಕಂಥ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಆದ್ಯತೆ ಕೊಟ್ಟಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಶಿವಗಿರಿ ಆಗುತ್ತೆ ಅನ್ನತಕ್ಕಂಥ ನಂಬಿಕೆ ನಮ್ಮದು. ನಿಮ್ಮ ಜೊತೆ ನಾವಿದ್ದೇವೆ. ಖಂಡಿತವಾಗಿ ಈ ಕಾರ್ಯ ಯಶಸ್ಸನ್ನು ಪಡೀಲಿ ಅಂತ ಹೇಳ್ತಾ ಅನಿವಾರ್ಯ ಇನ್ನೊಂದು 2 ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ತುರ್ತು ಇರೋದರಿಂದ ಪೂಜ್ಯ ಆಸನರು ಸ್ವಾಮೀಜಿಗಳು ವಿಶೇಷವಾಗಿ ಈಗ ನಮ್ಮ ಸಂಸದರು ಬಂದಿದ್ದಾರೆ. ಅವರೆಲ್ಲ ಇರತಕ್ಕಂಥ ವೇದಿಕೆಯಲ್ಲಿ ಹೋಗುವುದು ಸಮಂಜಸ ಅಲ್ಲ. ಇದ್ದರು ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸಿ ಹೋಗುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ವಿಶೇಷವಾಗಿ ಇಬ್ಬರು ನೇತಾರರು ಇದರ ನೇತೃತ್ವವನ್ನು ತಗೊಂಡಿದ್ದಾರೆ. ನಮ್ಮ ಮಿತ್ರರಾಗಿರ್ತಕ್ಕಂಥ ಚಂದ್ರ ಸುಚಿಲ್ ಮತ್ತು ಸಂತೋಷ್ ಅವರಿಬ್ಬರು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ, ಇಲ್ಲಿಯೂ ಚಿನ್ನ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಶುಭ ಆಗಲಿ, ಅಭಿನಂದನೆ. ಶ್ರೀ ನವೀನ್ ಕೊಂಡಾಣ ಸ್ಥಳೀಯ ಕೌನ್ಸಿಲರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಶ್ರೀ ಜಯಂತ ಕೊಂಡಾಣ ಅವರು ಇದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಾವು ಈ ಸಂದರ್ಭದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಏನಂದರೆ ಪ್ರತಿ ಗ್ರಾಮದಲ್ಲಿ ದೇವರ ಸಾನ್ನಿಧ್ಯ, ದೈವದ ಸಾನ್ನಿಧ್ಯ ಇರುವಂಥದ್ದು ಅತ್ಯಂತ ವಿಶೇಷವಾದಂಥ ಸಂಗತಿ. ಪ್ರಾಯಶಃ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಈ ದೇವರ ಕೆಲಸವನ್ನು ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ಅನುಷ್ಠಾನದಿಂದ ಮಾಡುವ ರೀತಿ ಪ್ರಾಯಶಃ ದೇಶದ ಯಾವುದೇ ಭಾಗದಲ್ಲಿ ಮಾಡ್ತಾರಾ ಇಲ್ವ ಅನ್ನುವಂಥದ್ದು ನನಗೆ ಸಂಶಯ. ಆ ಕಾರಣಕ್ಕೆ ಕೇರಳವನ್ನು ಸರ್ಕಾರ ದೇವರ ನಾಡು ಅಂತ ಕರೆದ್ರೆ ಇದನ್ನು ಜನಸಾಮಾನ್ಯರು ದೈವ ದೇವರ ನೆಲೆ ಅಂತ ಕರೀತಾರೆ. ಅಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಎಲ್ಲ ದೈವಸ್ಥಾನಗಳು ಅದರ ಮೂಲ ಉದ್ದೇಶ ಈ ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದು. ಪ್ರಾಯಶಃ ಆ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಹಿಂದೂ ಸಮಾಜ ಈ ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹಿಂದುತ್ವವನ್ನು ಅತ್ಯಂತ ಗಟ್ಟಿಯಾಗಿ ಈ ನೆಲದಲ್ಲಿ ಪಾಲಿಸಿಕೊಂಡು ಬಂದಿದೆ. ಅದೇ ಕೆಲಸವನ್ನು ಕೂಡ ಈ ಶಿವದುರ್ಗಾಂಬ ಮಠ ಕೂಡ ಮಾಡ್ತದೆ. ಅದೇ ರೀತಿಯ ಸಂಕಲ್ಪ ಖಂಡಿತವಾಗಿಯೂ ಸ್ವಾಮೀಜಿಯವರಲ್ಲಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನಾನು ಈ ಸಂದರ್ಭದಲ್ಲಿ ಯಾವುದೇ ಧಾರ್ಮಿಕ ಭಾಷಣವನ್ನು ಮಾಡುವಂಥ ಚಾಕಚಕ್ಯತೆಯೋ ನನಗೆಲ್ಲ, ಅಷ್ಟು ಅನುಭವವೂ ನನಗೆಲ್ಲ. ಆದರೆ ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೂ ಸಮಾಜ ಕಳೆದ ಹಲವಾರು ಪೀಳಿಗೆಯಿಂದ ಪೀಳಿಗೆಗೆ ಒಂದಷ್ಟು ಜಾತಿಗಳನ್ನು, ಒಂದಷ್ಟು ಜನರನ್ನು ಅವರ ಯಾವುದೇ ತಪ್ಪಿಲ್ಲದ ಕಾರಣ ಇದ್ದರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕಣ್ಣಿಗೆ ಕಾಣಲಿಕ್ಕೆ ಸಿಗಲಿಕ್ಕೆ ಇಲ್ಲ, ಆದರೆ ಮನಸ್ಸಿನಲ್ಲಿ ಇವತ್ತಿಗೂ ಇದೆ. ತುಂಬ ಜನರನ್ನು ದೂರ ಇಟ್ಕೊಳ್ಳೋದು, ಅವರು ಆ ಜಾತಿಯವರು ಅನ್ನುವ ಕಾರಣಕ್ಕೆ ದೈವಸ್ಥಾನದಲ್ಲಿ ಅವರಿಗೆ ಎಲ್ರಿಗೂ ದೇವರ ಮಕ್ಕಳಿಗೆ ಎಲ್ರಿಗೂ ಸಿಗುವಂಥ ಗೌರವ ಸಿಗದೇ ಇರುವಂಥದ್ದು ಇವತ್ತಿಗೂ ಕೂಡ ಇದೆ. ಹಾಗಾಗಿ ನನ್ನ ವಿನಂತಿ ಎಲ್ಲ ದೇವಸ್ಥಾನ ಮತ್ತು ಈ ರೀತಿಯ ಮಠಗಳಲ್ಲಿ ಅದರ ಮೂಲ ಉದ್ದೇಶ ಸಮಸ್ತ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸುವಂಥ ಉದ್ದೇಶ ಆಗಬೇಕು ಅನ್ನುವಂಥದ್ದು ಕೂಡ ನನ್ನ ಅತ್ಯಂತ ಕಳಕಳಿಯ ಪ್ರಾರ್ಥನೆ. ಯಾಕೆಂದರೆ ಈ ಸನಾತನವಾದ ಸಂಸ್ಕೃತಿ
ಇಡೀ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಕೊಂಡೋಗುವಂಥ ಒಂದು ಸಂಸ್ಕೃತಿಯನ್ನು ಬೋಧಿಸಿದಂಥ ಒಂದು ನೆಲ ಇದು. ಅಂಥ ಒಂದು ಶ್ರೇಷ್ಠವಾದ ಸಂಸ್ಕೃತಿ ಇವತ್ತು ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಸಿಗಬೇಕಾದ್ರೆ ಈ ಸನಾತನವಾದ ಸಂಸ್ಕೃತಿಯ ಆಧಾರದಲ್ಲಿ ಬದುಕಿದರೆ ಮಾತ್ರ ಸಿಗಬಲ್ಲದು ಅನ್ನುವಂಥದ್ದನ್ನು ಇಡೀ ವಿಶ್ವ ಒಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಈ ಮಠ ಕೂಡ ಅದೇ ದಿಸೆಯಲ್ಲಿ ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಸೆಯಲ್ಲಿ ಯಾರು ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಸಮಾಜದಿಂದ ದೂರ ಉಳಿದಿದ್ದಾರೆ ಅವರೆಲ್ಲರನ್ನ ಹತ್ತಿರ ತರುವಂಥ ಕೆಲಸ ಆಗಲಿ, ಯಾರು ಪೀಳಿಗೆಯಿಂದ ಪೀಳಿಗೆಗೆ ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಈ ಮಠದಲ್ಲಿ ಆಗಲಿ, ಯಾರು ಅಶಕ್ತರಿದ್ದಾರೆ ಅವರಿಗೆ ಶಕ್ತಿ ತುಂಬಿಸುವ ಕೆಲಸ ಮಠದ ಮುಖಾಂತರ ಆಗಲಿ ಅನ್ನುವಂಥದ್ದನ್ನು ಆ ತಾಯಿ ದುರ್ಗಾ ಪರಮೇಶ್ವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಕೆಲಸಕ್ಕೆ ಖಂಡಿತವಾಗಿಯೂ ಭಗವಂತನ ಆಶೀರ್ವಾದ ಇದೆ ಅನ್ನುವಂಥದ್ದು ಆ ಕಟೀಲ್ನ ಶರಣರು ಬಂದು ಆ ಕೆಲಸವನ್ನು ಪ್ರಾರಂಭಿಸಿದಾಗಲೇ ಗೊತ್ತಾಗ್ತದೆ. ಖಂಡಿತವಾಗಿಯೂ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಭಾಷೆ, ಸಂಸ್ಕೃತಿ ಮತ್ತು ಜನರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವುದು ನನ್ನ ಜವಾಬ್ದಾರಿ ಮತ್ತು ನನ್ನ ಆಶಯ ಕೂಡ ಆಗಿರೋದ್ರಿಂದ ಖಂಡಿತವಾಗಿಯೂ ಮಠದ ಜೊತೆ ನಾನು ನಿರಂತರವಾಗಿ ಇರ್ತೇನೆ. ನನ್ನ ಸಹಕಾರ ಖಂಡಿತವಾಗಿಯೂ ಒಬ್ಬ ಭಕ್ತನಾಗಿ ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಖಂಡಿತವಾಗಿಯೂ ಇರ್ತದೆ ಅನ್ನುವಂಥದ್ದನ್ನು ಸ್ವಾಮೀಜಿಯ ಸಮ್ಮುಖದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷದಿಂದ ಬಂದಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಚಂದ್ರಶೇಖರ್ ಉಚ್ಚಿಲ್ ಮತ್ತು ಸಂತೋಷ್ ಬೋಳಿಯಾರ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಇದು ಯಾವ ಸಂಕಲ್ಪವನ್ನು ಸ್ವಾಮೀಜಿ ಇಟ್ಟಿದ್ದಾರೆ ಆ ಸಂಕಲ್ಪಕ್ಕೆ ಶಕ್ತಿ ತುಂಬಿಸುವ ಸಾಮರ್ಥ್ಯ ಇಬ್ಬರಿಗೂ ಇದೆ. ಹಾಗಾಗಿ ದೈವಿಷ್ಠೆಯಂತೆ ಮನುಷ್ಯನ ಸಂಕಲ್ಪದಂತೆ ಖಂಡಿತವಾಗಿಯೂ ಆದಷ್ಟು ಶೀಘ್ರದಲ್ಲಿ ಈ ಮಠ ತಲೆ ಎತ್ತಿ ನಿಲ್ತದೆ ಮತ್ತು ಸ್ವಾಮೀಜಿಯವರ ಆಶಯಕ್ಕೆ ಅನುಗುಣವಾಗಿ ಸಂಕಲ್ಪಕ್ಕೆ ಅನುಗುಣವಾಗಿ ನಡೀತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ತುಳುನಾಡಿನ ನೆಲ ಯಾವತ್ತೂ ಸತ್ಯ ಧರ್ಮ ನ್ಯಾಯಕ್ಕೆ ಹೆಸರಾದಂಥ ನೆಲ. ಆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಬದುಕಬೇಕು ಮತ್ತು ಆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಮ್ಮ ನಡೆ ನುಡಿ ನಡವಳಿಕೆ ಎಲ್ಲವೂ ಇರಬೇಕನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ತಮ್ಮೆಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅನಂತ ಕೃತಜ್ಞತೆಗಳು ಗೌರವಾನ್ವಿತ ಸಂಸದರು ಶ್ರೀ ಬ್ರಿಜೇಶ್ ಚೌಟ ಅವರಿಗೆ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ನಮಗೆ ಗೊತ್ತಿದೆ. ಈ ಕ್ಷೇತ್ರವೇ ತುಂಬ ವಿಶಿಷ್ಟವಾದ್ದು, ವಿನೂತನವಾದ್ದು. ಇಲ್ಲಿನ ಧೀಶಕ್ತಿಯಾಗಿರುವಂತಹ ಪರಮ ಪೂಜ್ಯ ಶಿವಯೋಗಿ ಶ್ರೀ ಶ್ರೀ ದುರ್ಗಾನಂದ ಸ್ವಾಮೀಜಿ ಅವರು ಕಂಡಂತಹ ಕನಸು, ಅದರ ಚಾಲನೆಗೆ ಇವತ್ತು ಶುಭ ಸಿಕ್ಕಿದೆ ಅಂತ ನಮ್ಮ ಸಮಾಜದ ಎಲ್ಲ ವಿಭಾಗದವರು ಇಲ್ಲಿಗೆ ಬಂದು ಹೆಗಲನ್ನು ನೀಡಿದ್ದಾರೆ ಎನ್ನುವಾಗ ಒಂದು ಮಾತನ್ನು ನಾವಿಲ್ಲಿ ಹೇಳಬೇಕು. ಇದೊಂದು ದೊಡ್ಡ ಸಂಕಲ್ಪ. ಈ ದೊಡ್ಡ ಸಂಕಲ್ಪದ ಹಿನ್ನೆಲೆಯಲ್ಲಿ ಅದರ ಕನಸನ್ನು ಕಂಡವರು ನಮ್ಮ ಪೂಜ್ಯ ಸ್ವಾಮೀಜಿಯವರು. ಅವರ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಶ್ರೀ ಕ್ಷೇತ್ರದ ತೊಡಗಿಸಿಕೊಳ್ಳಲಿಕ್ಕೆ ಕೇವಲ ಒಂದು ದೇವಾಲಯದ ಆರಂಭ ಅಲ್ಲ, ಅದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ದೊಡ್ಡದೊಂದು ಕ್ರಾಂತಿಯನ್ನೇ ನಿರ್ಮಿಸುವಂತಹ ಸಂಕಲ್ಪ ಶ್ರೀಗಳದ್ದು. ಈ ದೇವಾಲಯ ನಿರ್ಮಾಣವಾಗುತ್ತಿದ್ದಂತೆ ಅವರ ಮೂಲ ಕನಸಾಗಿರುವಂತಹ 100 ಮಂದಿ ಅನಾಥ ಮಕ್ಕಳನ್ನು ದತ್ತು ಪಡೆಯುವಂತಹ ದೊಡ್ಡ ಸಂಕಲ್ಪ ನಮ್ಮ ಪೂಜ್ಯರದ್ದು. ಅದಕ್ಕೆ ಪೂರಕವಾಗಿಯೇ 100 ಮಂದಿ ಹೆಣ್ಣು ಮಕ್ಕಳಿಗೆ ವಿವಾಹದ ಯೋಗವನ್ನು ಸಂಕಲ್ಪಿಸುವಂತಹ ದೊಡ್ಡ ಸಂಕಲ್ಪ ಪರಮ ಪೂಜ್ಯರದ್ದು. ಅದರ ಜೊತೆಗೆ ಸಾಧ್ಯವಾದರೆ 100 ಮಂದಿಗೆ ಮನೆ ಕಟ್ಟಿಕೊಡುವಂತಹ ಒಂದು ದೊಡ್ಡ ಸಂಕಲ್ಪ ಪೂಜ್ಯಪಾದರದ್ದು. ಇಲ್ಲಿ ನಾವು ಏನನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಮನುಷ್ಯನ ಮೂಲಭೂತವಾದ ಅವಶ್ಯಕತೆಗಳು ಅಶನ, ವಸನ, ವಸತಿ, ಈ ಮೂರನ್ನು ಒದಗಿಸುವ ಸಂಕಲ್ಪ ಶ್ರೀ ಕ್ಷೇತ್ರದಿಂದ ತೊಡಗಿಕೊಳ್ಳುತ್ತದೆ ಅಂತ ಆದರೆ ಇಲ್ಲಿನ ನವನಿರ್ಮಾಣ ಸಾಮಾಜಿಕವಾಗಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತದೆ ಅಂತ ಅಂತಹ ಸಂಕಲ್ಪವನ್ನು ತೊಟ್ಟ ಶ್ರೀಗಳದ್ದು. ಅದು ಪೂರ್ವಾಶ್ರಮದ್ದಿರ್ಬೋದು, ನಂತರದ್ದಿರ್ಬೋದು. ಜೀವನ ಎನ್ನುವುದು ಸತ್ಯಕ್ಕೂ ಅದೊಂದು ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದೊಂದು ಮುಳ್ಳಿಗೆಯ ಹಾಸೆ ಆಗಿತ್ತು. ನಿರಂತರವಾದ ಕಹಿಯನ್ನು ಉಂಡು 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 ಸಮಾಜನು ಅರ್ಥ ಮಾಡಿಕೊಂಡಂತಹ ಪರಮ ಪೂಜ್ಯರು ಇಂತಹ ಸಂಕಲ್ಪವನ್ನು ಮಾಡಿದ್ದು ಬಹುಶಃ ನಮ್ಮ ಸಮಾಜದ ದೊಡ್ಡ ಭಾಗ್ಯ. ಈ ನಿಟ್ಟಿನಲ್ಲಿ ಶ್ರೀಗಳು ನಮ್ಮನ್ನು ಆಶೀರ್ವಚನದ ಸಿಂಚನದಿಂದ ಪಾವನಗೊಳಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕರಂ ಶಾಂತಂ ಶಿವಾತ್ಮಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣಸ್ತೋಸ್ಮಿ ಸದಾಶಿವಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ವರೇ ದೇವಿ ನಾರಾಯಣಿ ನಮಸ್ತುತೆ. ವೇದಿಕೆಯಲ್ಲಿ ಆಸೀನರಾದಂಥ ಗಣ್ಯರೇ, ಗಣ್ಯರೇ, ಭಗವದ್ಭಕ್ತರೇ, ಭಗಿನಿಯರೇ, ಎಲ್ಲರಿಗೂ ಆ ಶಿವದುರ್ಗಾಂಬೆ
ಅನುಗ್ರಹಿಸಲಂತ ತಾಯಲ್ಲಿ ಪ್ರಾರ್ಥಿಸಿಕೊಂಡು, ನಿಜವಾಗಿ ನಾವು ಸಂಕಲ್ಪ ಮಾಡಿದ್ದು ನಮ್ಮೊಟ್ಟಿಗೆ ದೇವರಿದ್ದಾರೆ ಎಂಬುದು ಇವತ್ತೊಂದು ನಮ್ಮ ಮನಸಾಕ್ಷಿ ಆಯಿತು. ಯಾಕೆಂದರೆ ನಮ್ಮ ಸಂಕಲ್ಪ ಒಂದು ತಿಂಗಳ ಹಿಂದೆ ನಾವು ಕೂತು ಚಿಂತನೆ ಮಾಡಿದಂಥ ಸಂಕಲ್ಪ ಇವತ್ತು ಈ ಮಟ್ಟಿಗೆ ಬರಬೇಕಂತಾದರೆ ಆ ಆತ್ಮಗುರುಗಳಾದ ನಿತ್ಯಾನಂದರ ಗುರುದೇವರ ಆಶೀರ್ವಾದವು, ಪೂಜನೀಯರಾದಂಥ ಅಸ್ರಣ್ಣರ ಆಶೀರ್ವಾದವು, ಆ ತಾಯಿಯ ಅನುಗ್ರಹ ನಮ್ಮೊಟ್ಟಿಗಿದೆ ಅಂತ ಹೇಳಲಿಕ್ಕೆ ನಾನು ಹೆಚ್ಚಿಸ್ತೇನೆ. ಅದರೊಟ್ಟಿಗೆ ನಿಮ್ಮೆಲ್ಲ ಜನರ ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಇದ್ದರೆ ಮಾತ್ರ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಲು ನಮಗೆ ಸಾಧ್ಯ. ನನ್ನಿಂದ ಅದು ಶೂನ್ಯ, ನನ್ನಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮೊಟ್ಟಿದ್ದರೆ ಮಾತ್ರ ಈ ರೀತಿ ಒಂದು ಸಾಧನೆ ಮಾಡಲು ಸಾಧ್ಯ. ಭಗವತಿ ನಮ್ಮೆಲ್ಲರೊಟ್ಟಿಗಿದ್ದಾರೆ. ನಾವು ಒಳ್ಳೆಯ ಕಾರ್ಯ ಮಾಡುವಾಗ ದೇವರ ಅನುಗ್ರಹ ಇದೆ ಎಂಬುದು ಇವತ್ತು ಈ ಶಿಲಾನ್ಯಾಸ ದಿವಸ ನೋಡಿ ನಮಗೆ ಅನುಭವ ಆಗಬಹುದು. ನಾವು ಒಂದು 4 ವರ್ಷ ಮುಂಚೆ ಈ ಮಠದಲ್ಲಿ ನಾನು ಕೂತು ಪ್ರಯಾಣ ಮಾಡ್ತಿದ್ದೆ, ಬೊಂಬೈಗೆ ಊರಿಗೆ ಬರ್ತಾ ಹೋಗ್ತಿದ್ದೆ. ಆಗ ನಮ್ಮ ಸಂತೋಷ್ ಆಳವರು ಇಲ್ಲಿಗೆ ಏನೋ ಒಂದು ತಾಯಿ ಅನುಗ್ರಹದಲ್ಲಿ ಇಲ್ಲಿ ಬಂದರು. ಸಂತೋಷ್ ಆಳವರು, ಯಶವಂತ ಆಳವರು ಬಂದರು. ನಾವು ಪ್ರೀತಿಯಲ್ಲಿ ಸಂತೋಷ್ ಅನ್ನ ಅಂತ ಕರೀತಾರೆ ಅವರನ್ನು. ತ್ರಿಮೂರ್ತಿ ರೂಪದಲ್ಲಿ 3 ಬಂದರು, ಸಂತೋಷ್ ಆಳ್ವರು. ಮತ್ತು 1 ತಿಂಗಳು ಕಳೆದ ನಂತರ ಈ ಕಡೆ ಒಂದು ಮನೆ ಒಕ್ಕಲಿಗೆ ಚಂದ್ರೇಶಕ್ಕರು ಉಚ್ಚಿಲು ಹೋಗ್ತಿದ್ದರು. ನನ್ನ ಅಕ್ಕ ಕೂತು ಹೇಳ್ತಿದ್ದರು, ಒಂದು ದಿವಸ ನಾವು ಅವರನ್ನು ಕರೆಯಬೇಕು, ನಮಗೆ ಮಠ ಆಗಬೇಕು. ನಾನು ಅದಕ್ಕೆ ಅವರಲ್ಲಿ ಹೇಳಿದೆ, ನೀವು ಚಿಂತನೆ ಮಾಡಬೇಡಿ, ಭಗವಂತ ನಮಗೆ ಮಾಡಿಸ್ಕೊಡ್ತಾನೆ. ಅದಕ್ಕೊಂದು ಸಮಯ ಅಂತ ಇರ್ತದೆ, ಆ ಸಂದರ್ಭಕ್ಕೆ ನಮಗೆ ಒಂದು ಮಠ ಆಗೇ ಆಗ್ತದೆ. ಏನೋ ಒಂದು 6 ತಿಂಗಳೊಳಗೆ ಚಂದ್ರಶೇಖರ್ ಇಲ್ಲಿ ಬಂದರು. ಏನೋ ನನ್ನ ತಾಯಿಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನಿಮ್ಮ ಒಟ್ಟಿಗೆ ನಾವು ಕೈ ಜೋಡಿಸ್ತೇವೆ, ನಿಮಗೆ ನಮ್ಮಿಂದ ಏನಾಗಬೇಕು ಸಹಕಾರ ಇದ್ದೇವೆ ಅಂತೇಳಿ ನಮಗೆ ಒಂದು ಧೈರ್ಯದ ಮಾತನ್ನು ಕೊಟ್ಟರು. ಅದಾಯಿತು. ಇಲ್ಲಿ ಶಿಲಾನ್ಯಾಸದ ಒಂದು ಕೆಲಸ ಮುಂದುವರಿಸುವಾಗ ನಿಜವಾಗಿ ನಮ್ಮಲ್ಲಿ 1 ರೂಪಾಯಿಯ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಈಗ ನಮ್ಮೆಲ್ಲ ಲಕ್ಷ್ಮಿ ಎಲ್ಲ ಇಲ್ಲಿ ಕೂತಿದ್ದಾರೆ. ಯಾಕೆಂದರೆ ನಮಗೆ ಹಣ ಮುಖ್ಯ ಅಲ್ಲ, ನಮಗೆ ಭಕ್ತರು ಮುಖ್ಯ. ಭಕ್ತರೊಟ್ಟಿಗೆ ಶ್ರಮ ಮಾಡುವಂಥ ಜನರು ನಮಗೆ ಮುಖ್ಯ. ಆಗ ಅದೇ ರೀತಿಯಲ್ಲಿ ಭಗವತಿ ನಮಗೆ ಆ ಶಿವದುರ್ಗಾ ಪರಮೇಶ್ವರಿ ಒಳ್ಳೆಯ ಒಂದು ಮಾರ್ಗವನ್ನು ಚಂದ್ರಶೇಖರ್ ಅವರ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದೆಲ್ಲ ತಾಯಿ ಅನುಗ್ರಹ. ಅವರಿಗೇನು ಇಲ್ಲೇ ಮೇಲೆ ಒಂದು ಅಭಿಮಾನ, ಆ ತಾಯಿ ಅವರಿಗೆ ಅಭಿಮಾನವನ್ನು ನೀಡಿದರು. ನೀವು ಬನ್ನಿ ಇಲ್ಲಿಗೆ, ನೀನು ಇಲ್ಲಿ, ನಿನ್ನಿಂದ ಒಳ್ಳೆ ಕಾರ್ಯ ಆಗಲಿಕ್ಕಿದೆ ಅಂತೇಳಿ ಅವರಿಗೆ ತಾಯಿ ಅನುಗ್ರಹ ಮಾಡಿದರು. ಅದನ್ನು ನೋಡಿ 1.5 ತಿಂಗಳ ಒಳಗೆ ಸೋಮೇಶ್ವರದಲ್ಲಿ ಯಜ್ಞ ಆಯಿತು. ನಾನು ಮೊಬೈಲ್ ನೋಡ್ತಾ ಇದ್ದೆ, ನೋಡಿ ಒಂದು ದಿವಸ ಸಂಕಲ್ಪ ಆಯಿತು, ಇವರನ್ನು ನಾನು ಕರೆಯಲೇಬೇಕು ನನ್ನ ಮಠಕ್ಕೆ. 1 ತಿಂಗಳ ಒಳಗೆ 16 ದಿವಸ ಒಳಗೆ ಇವರ ಚಂದ್ರಶೇಖರನಲ್ಲಿ ಮಾತಾಡಿದ 16-20 ದಿವಸ ಒಳಗೆ ಯಜ್ಞ ಆಗ್ತಿತ್ತು. ನನ್ನ ಮನಸ್ಸಿಗೆ ಆಯಿತು, ಇವರ ನಮಗೆ 1 ದಿವಸ ಆದರೂ ಮಳೆ ಕರೆಯಬೇಕಂತೇಳಿ. ಏನೋ ತಾಯಿಯ ಪ್ರೇರಣೆ ಮುಖಾಂತರ ಚಂದ್ರಸನ ಇದು, ನಾನು ಅವರನ್ನೇ ಕರೆಯುತ್ತೆ, ನಿಮಗೆ ನೀವು ಚಿಂತನೆ ಮಾಡಿ ಅಂತೇಳಿ. ನಾನು ಒಂದು ದಿವಸ ತಾಯಿಯಲ್ಲಿ ಅದಕ್ಕೋಸ್ಕರ ಕೂತು ಚಿಂತನೆ ಮಾಡಿದೆ. ಈಗ ಗುರುಗಳು ಹೇಳಿದ ರೀತಿಯಲ್ಲಿ ಯಾರನ್ನು ಎಲ್ಲಿಗೆ ತರಿಸ್ತಾರೆ ಅಲ್ಲಿ ಖಂಡಿತ ತರಿಸ್ತಾರೆ ಅಂತೇಳಿ ನಮಗೆ ಸಂತೋಷ್ ಬೋಲಿಯಾರು ಸಾಕ್ಷಿ. ನಾನು ಸಂಕಲ್ಪ ಮಾಡಿದ ತಾಯಿಯ ಮುಖಾಂತರ ಸಂಕಲ್ಪ ಮಾಡಿ ಒಂದು 10 ದಿವಸದೊಳಗೆ ಚಂದ್ರಶೇಖರ್ ಕರ್ಕೊಂಡು ಬಂದರು. ನನಗೊಂದು ಆಶ್ಚರ್ಯ ಆಯಿತು. ನನ್ನ ಟ್ರಸ್ಟಿಗೆ ಒಂದು ಅಧ್ಯಕ್ಷ ಸ್ಥಾನ ಇವರನ್ನು ಕೊಟ್ಟರೆ ನನ್ನ ಕ್ಷೇತ್ರ ಖಂಡಿತ ಇವರ ಕೈಲಿ ಆಗ್ತದೆ. ಯಾಕೆಂದರೆ ಕೆಲವು ಕಡೆಯಲ್ಲಿ ಅವರು ಅಜೀರ್ಣವಿದ್ದಂಥ ಸ್ಥಿತಿಯನ್ನು ಜೀರ್ಣಗೊಳಿಸಿ ಹೊರಗೆ ಬಂದಂಥ ವ್ಯಕ್ತಿ ಅವರು. ಆಕಾಂಕ್ಷೆ ಇಲ್ಲದ ವ್ಯಕ್ತಿ. ದೊಡ್ಡ ಹೆಸರಾಗಬೇಕು, ನನಗೆ ಅದು ಆಗಬೇಕಂತ ಆಕಾಂಕ್ಷೆ ಏನಿಲ್ಲ. ಅವರು ನೋಡೋ ಗೊತ್ತಾಗ್ತದೆ. ಸಾಮಾನ್ಯ ವ್ಯಕ್ತಿಯರಾಗಿದ್ದಾರೆ, ಸಾಮಾನ್ಯ ವ್ಯಕ್ತಿಯಾಗಿ ನಡೆಯುತ್ತಾರೆ. ಏನು ಅವರಿಗೆ ನಮ್ಮ ಮೇಲೆ ಆಕಾಂಕ್ಷೆಗಳಿಲ್ಲ. ಆಗಿದ್ದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ತಾಯಿಯವರನ್ನು ಕರೆಸ್ತಾರೆ ಅಂತೇಳಿ ನಾನೊಂದು ಹೇಳಿಕೆ ಇಚ್ಛೆಪಡಿಸ್ತೇನೆ. ಹಾಗೆ ಅವರ ಒಂದು ಮಾತುಕತೆ ನಾವು ಮಾಡಿದ್ದೆವು. ಶಿಲಾನ್ಯಾಸದ ಕೆಲಸ ಕಾರ್ಯಗಳು ಮಾಡುವಾಗ ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲ ದೊಡ್ಡ ಕಾಡಿನ ರೂಪದಲ್ಲಿತ್ತು. ಎಲ್ಲರೂ ಕೈ ಜೋಡಿಸಿದರು, ನಾವು ಮಾಡಿದ್ದೇವೆ. ಒಂದು 20 ದಿವಸದೊಳಗೆ ಈ ಕೆಲಸ ಕಾರ್ಯಗಳಾಯಿತು. ಚಂದ್ರಾಸ್ ಅವರು ನಮಗೆ ಹೇಳಿದರು, ನೀವೇನು ತಲೆ ಕೊಡಿಸ್ಬೇಡಿ ಸ್ವಾಮೀಜಿಯವರೇ, ನಾವು ನಿಮ್ಮ ಬೆನ್ನಿಂದಿದ್ದೇವೆ, ಯಾವತ್ತೂ ನೀವು ಚಿಂತೆ ಮಾಡಬೇಡಿ. ನೋಡಿ, ನೀವು ನಾಡಿದ್ದು ನಾವು 10 ಜನವನ್ನು ಕಳಿಸಿ ಮೀಟಿಂಗ್ ಮಾಡುವ ಅಂತ. ಆ ಸಮಯದಲ್ಲಿ ನಮ್ಮ ಆನಂದ್ ಶೆಟ್ಟರು ಇದ್ದರು, ಎಲ್ಲರೂ ನಮ್ಮ ಗಣ್ಯರು ಇದ್ದರು. ಎಲ್ಲರೂ ಹೇಳಿ, ನೀವೇನು ಚಿಂತೆ ಮಾಡಬೇಡಿ, ನಾವಿದ್ದೇವೆ.
ನಾನು ಇವತ್ತು ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಂತೆ ನಾನು ನೆನೆಸಲಿಲ್ಲ. ಆದರೆ ಭಗವತಿ ಯಾವ ರೀತಿಯಲ್ಲಿ ಮಾಡಿಸ್ಬೇಕಂತೇಳಿ ಆ ರೀತಿ ಮಾಡಿಸ್ತಾಳೆ. ಇಲ್ಲಿ ಏನಂತ ಹೇಳಿದ್ರೆ, ಭಕ್ತರು ಯಾರು ಬಂದರು, ಬಂದಂಥ ಭಕ್ತರು ಹೋಗುವಾಗ ಫಲಾಕಾಂಕ್ಷೆಯನ್ನು ಇಟ್ಟು ಹೋಗಲಿಲ್ಲ, ಭಕ್ತಿಯನ್ನು ಇಟ್ಟು ಹೋಗಿದ್ದಾರೆ. ಅದರ ಫಲ ಆ ಭಗವಂತ ಕೊಟ್ಟಿದ್ದಾನೆ. ಈ ಮಠದಲ್ಲಿ ಆರೋಗ್ಯ ಸಮಸ್ಯೆ ಇದ್ದಂಥ ವ್ಯಕ್ತಿಗಳು ಬಂದಿದ್ದಾರೆ. ತಾಯಿಯಲ್ಲಿ ಬೇಡಿ ಅವರಿಗೆ ನಾನು ಪ್ರಸಾದವನ್ನು ಕೊಟ್ಟು ಆರೋಗ್ಯದಲ್ಲಿ ಮುಕ್ತಿಯಾಗಿದ್ದಾರೆ. ನಾನು ಒಂದು ವರ್ಷಕ್ಕೆ ಮುಂಚೆ ಬೊಂಬೈ ಯಾತ್ರೆ ಮಾಡ್ತಿದ್ದೆ. ಒಂದು ಮನೆಗೆ ಹೋಗಿದ್ದೆ. ಮನೆ ಹೋಗುವಾಗ ನನ್ನ ಕರೆದರು, ಗುರುಗಳೇ ನೀವು ಬರಲೇಬೇಕು ಮನೆಗೆ. ದೊಡ್ಡ ಶ್ರೀಮಂತರವರು. ಏನವು ಸಮಸ್ಯೆ? ಅಲ್ಲ, ನಾನು ನಿಮ್ಮನ್ನು ನೋಡುವಾಗ ನಮಗೆ ನಿಮ್ಮಲ್ಲಿ ಚಿಂತನೆ ಮಾಡಬೇಕಂತ ಆಗ್ತದೆ, ನಮ್ಮ ಮನೆಗೆ ಬರ್ಬೋದಾ ಅಂತ ಕೇಳಿದ್ರು. ಖಂಡಿತಮ್ಮ ನಾನು ಬರ್ತೇನೆ ಅಂತ ಹೇಳಿದೆ. ಹೋಗುವಾಗ ಅವರು ಮಲಗಿದ್ರು. ಡಾಕ್ಟ್ರ್ ಹೇಳಿದ್ರಂತೆ ಕ್ಯಾನ್ಸರ್ನಲ್ಲಿ ಇನ್ನು ಬದುಕಲಿಕ್ಕಿಲ್ಲ, ಅವರು ಬದುಕುವುದು ಕಷ್ಟ, ನಿಮ್ಮಲ್ಲಿ ಏನಾದೊಂದು ಪ್ರಯತ್ನ ಉಂಟಾ, ನನ್ನವನ್ನು ಬದುಕಿಸುವಂತ ನಿಮ್ಮಲ್ಲಿ ಏನಾದರೂ ಮಾಡ್ಬೋದಾ ಅಂತ ಕೇಳಿದ್ರು. ಅಮ್ಮ ಎನ್ನಡದಾಳ ಇಜ್ಜಿ ಮಣ್ಪುಣಂಚಿನ ಅಪ್ಪೆನ ಕೈಟ್ಟಿ ಪ್ರಸಾದ ಕೊರ್ಪುಣಂಚಿ ಶಕ್ತಿ ಅಪ್ಪೆ ಕೊಡ್ತಾಳೆ ದಯಪಂಡ. ಯಾಕೆಂತ ಹೇಳಿದ್ರೆ ಕಟೀಲಿನಲ್ಲಿ ಸಾಧಾರಣ ಒಂದು 18 ವರ್ಷ ನಾನು ಸನ್ಯಾಸಿ ದೀಕ್ಷೆ ತೆಗೆದು 17 ವರ್ಷ ಆಯಿತು. ಅದಕ್ಕೆ ಮುಂಚೆ ಒಂದು 5 ವರ್ಷ ಡೈಲಿ ಅವರೇ ಗುರುಗಳು ಹೇಳಿದಾಗೆ ಡೈಲಿ ಹೋಗಿ ಅವರು ಉಪದ್ರ ಮಾಡೋದು. ನನಗೆ ಅದು ಕಲಿಸಿ, ನನಗೆ ಇದು ಕಲಿಸಿ ಅಂತ ನಾನು ಡೈಲಿ ಅವ್ರು ಹೇಳ್ತಾ, ಅವ್ರು ಒಂದೇ ಹೇಳ್ತಿದ್ದು, ನೀನು ಕೂತು ದೇವರ ಧ್ಯಾನ ಮಾಡು, ತಾಯಿ ನಿಮಗೆ ಅನುಗ್ರಹ ಮಾಡ್ತಾಳೆ ಅಂತೇಳಿ. ಅದು ಮಾತ್ರ ನಾನು ಅದನ್ನು ಸಾಧಿಸಿ ತೋರಿಸಿದೆ. ನನಗೆ ಇದು ಈಗ ಒಂದು 4 ವರ್ಷದಲ್ಲಿ ಅನುಭವ ಆಗಿದೆ. ನನಗೆ ಯಾರು ಇಲ್ಲ ಅಂತಾಗಲೂ ನಾನೇನು ಮಾಡೋದು, ಭಗವತಿ ಎದುರು ಕೂತು ಧ್ಯಾನ ಮಾಡೋದು. ನಾನು ಒಂದೊಂದು ಸಮಯದಲ್ಲಿ 5 ಲಕ್ಷ ನಿರಂತರ ಜಪ ಮಾಡ್ತಾ ಇರ್ತೇನೆ, ರಾತ್ರಿ ಆಗಲೂ ಜಪ ಮಾಡ್ತಾ ಇರ್ತೇನೆ. ಈಗ ಒಂದು ಸಮಯದಲ್ಲಿ ನನಗೊಂದು ಕಷ್ಟ ಆಯಿತು. ಆ ಸಮಯದಲ್ಲಿ ನಾನು ರಕ್ತೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಅನುಷ್ಠಾನ ಮಾಡಿದೆ. ತಾಯಿ ನಮಗೆ ಅನುಗ್ರಹ ಮಾಡಿದಳು. ನಾನು ಬೊಂಬೈಗೆ ಹೋದಂಥ ಅಮ್ಮನಲ್ಲಿ ಹೇಳಿದೆ, ನೀವು ಏನು ಚಿಂತೆ ಮಾಡಬೇಡಿ, ನನ್ನಲ್ಲಿ ನಿಮಗೆ ಕೊಡುವುದು ಏನಿಲ್ಲ, ಭಗವಂತ ಕೊಟ್ಟದೆಲ್ಲ ಭಗವಂತನ, ಎಲ್ಲ ಸೃಷ್ಟಿಯಲ್ಲಿ ಇರೋದು ಭಗವಂತನದ್ದೇ, ನಮ್ಮದೇನಿಲ್ಲ. ಆದರೆ ಭಗವತಿಯ ಪ್ರಸಾದವನ್ನು ನಿಮಗೆ ಕೊಡ್ತೇನೆ, ನೀವು ಹುಷಾರಾಗ್ತೀರಿ ಖಂಡಿತ ಅಂತ. ಆಗ ಅವರ ಯಜಮಾನರು ಹೇಳಿದರು, ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನಾನು ಹೆಸರು ಹೇಳುವುದಿಲ್ಲ, ಎಂಕೆ ನಂಬಿಕೆ ಇಜ್ಜಿನ ಪ್ರಸಾದೋಡು ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ. ಅಲ್ಲ, ಈ ನಂಚಿನ ಸ್ವಾಮಿಲು ಸುಮಾರು ಬೈದಿರು ಎನ್ನಡೆಗೆ, ಎಂಕ ಪ್ರಸಾದ ಮಿತ್ತು ನಂಬಿಕೆನೇ ಇಜ್ಜಿ, ಡಾಕ್ಟ್ರನ ಕಾಸೆ ಸಾಧಾರಣ ಒಂಜಿ 7 ಲಕ್ಷ ಮುಟ್ಟಪಾರ್ದು ಎಂಕ ದಾಲ್ ನಂಬಿಕೆ ಇಜ್ಜಿ ಅಂತ ಹೇಳಿದೆ. ಇರೊಂಜಿ ತುಳನ್ನ ಯಾ ಬತ್ತತ್ತೆ ಇರು ಪ್ರಸಾದನ 10 ತೂಳೆ ಪಾಡ್ಲೆ ತುಕ್ಕ ಅಂತ ಹೇಳಿದೆ. ಹಾಗೆ 1 ತಿಂಗಳು ಕಳೆದ ನಂತರ ನನಗೆ ಕಾಲ್ ಮಾಡಿದರು, ಸ್ವಾಮಿಲೆ ಡಾಕ್ಟ್ರೇ ಹೊರಳಿ ದೊಂಬಳ್ಳೆ ಅಂತ ಹೇಳಿದರು ಅಂತೇಳಿ. ಆಯಿತು, ನೀವು ಕರ್ಕೊಂಡು ಹೋಗಿ ಡಾಕ್ಟ್ರಲ್ಲಿಗೆ, ನೋಡಿ ಏನಾಗ್ತದೆ, ನಾನೊಂದು ಸಮಯ ಕೊಡ್ತೇನೆ, 48 ದಿವಸದೊಳಗೆ ನಿಮ್ಮ ತಾಯಿ ಅವ್ರು ಹುಷಾರಾಗದಿದ್ದರೆ ನನ್ನ ಶಿವದುರ್ಗಾಂಬೆ ನನ್ನೊಟ್ಟು ಇಲ್ಲ ಅಂತ ನೆನೆಸ್ಕೊಳ್ಳಿ ಅಂತ ಹೇಳಿದೆ. ಈಗ ಅವರು ನಾನು ಹೇಳಿದ ಪ್ರಕಾರ 48 ಸಲ ನಮ್ಮ ಮಠಕ್ಕೆ ಬಂದರು, ನನ್ನ ನೋಡಲಿಕ್ಕೆ ಬಂದರು. ಏನಮ್ಮ ಯಾಕೆ ಬಂದ್ರಿ? ಅಲ್ಲ, ನೀವು ಇಷ್ಟು ದೊಡ್ಡ ಸ್ವಾಮೀಜಿ, ನೀವು ಇರೋದು ಈ ರೀತಿಯಾ ಅಂತ ಕೇಳಿದರು. ಹೌದಪ್ಪ, ನನಗೆ ಆಕಾಂಕ್ಷೆ ಏನಿಲ್ಲ, ದಿವಸಕ್ಕೆ ಒಟ್ಟಿಗೆ ತಿನ್ನಲಿಕ್ಕೆ ಬೇಕಾದ್ದು ಭಗವಂತ ಕೊಡ್ತಾನೆ. ಏನಿದ್ರು ಬೊಂಬೈಗೆ ಹೋದರೆ ಬೊಂಬೈಯ ಹೋಟೆಲಿಗೆ ನನಗೆ ಸಾಧಾರಣ 1000 ಹೋಟೆಲ್ನ ಪ್ರಸಾದ ಕೊಟ್ಟು ನಾನು ರಕ್ಷೆ ಕೊಟ್ಟು ತಾಯಿ ಅನುಗ್ರಹದಲ್ಲಿ ಬದುಕ್ತೇನೆ. ಆದರೆ ನನಗೆ ಹಣದ ಆಕಾಂಕ್ಷೆ ಇಲ್ಲ. ಭಕ್ತಿಯಲ್ಲಿ ಇದ್ದರೆ ಮಾತ್ರ ನಾನು ಯಾರಾದರೂ 100 ಪೆಟ್ರೋಲ್ ತೆಕ್ಕೊಳ್ತೀನಿ. ಈಗಲೂ ಸಹ ನನ್ನ ಮಟ್ಟಿಗೆ ಭಕ್ತರು ಬರ್ತಾರೆ. ನಿಜವಾಗಿ ಇದು ನಿಜ ನಾನು ಹೇಳೋದು ನಿಮ್ಮೋದ್ರೆ, ನಾನು ಇಷ್ಟವರೆಗೆ 1 ರೂಪಾಯಿ ಯಾರಲ್ಲಿ ಹಾಕಲಿಕ್ಕೆ ಯಾರಲ್ಲಿ ಮಠದಲ್ಲಿ ಆಕಾಂಕ್ಷೆ ಇಲ್ಲ. ಆ ಅಮ್ಮ ಬಂದು ನನ್ನಲ್ಲಿ ಮಠ ನೋಡಿ, ನೀವು ಈ ರೀತಿ ಇದ್ದೀರಾ, ಹೌದಾ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಆದರೆ ನೀವು ಇರುವ ಪರಿಸ್ಥಿತಿಗೆ ಅಂತ ಹೇಳಿ, ಅಲ್ಲಿ ನನಗಿದೇ ಖುಷಿ ಅಂತ ಹೇಳಿದೆ. ನಂತರ ಇಲ್ಲಿ ಪ್ರಶ್ನೆ ಇಟ್ಟು ಹೋದರು. ನಾನು ಹೇಳಿದೆ, ಅವ್ರು ಹುಷಾರಾದ್ರಲ್ಲ, ಈ ಒಂದು ನೀವು ಕಾರ್ಯಕ್ರಮ ಮಾಡಿ ಬ್ರಾಹ್ಮಣರ ಮುಖಾಂತರ ಅಂತೇಳಿ. ಬೊಂಬೈಯಲ್ಲಿ ಒಂದು ಬ್ರಾಹ್ಮಣರು ಉಡುಪಿ ಅರ್ಚಕರ ಮುಖಾಂತರ ನಾವು ಪೂಜಕ ವಿಧಿಗಳನ್ನು ಮಾಡಿದರು. ನಾನು 24 ದಿವಸಗಳಲ್ಲಿ ನೀವು ಹೋಗಿ ಡಾಕ್ಟರ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದೆ. ಟೆಸ್ಟ್ ಮಾಡುವ ಡಾಕ್ಟರ್ ಕೇಳಿದ್ರಂತೆ, ಅವು ಯಾರು ನಿಮಗೆ ಗುರುಗಳು ಯಾರಾದಿದ್ರ, ಏನೋ ಒಂದು ಇಲ್ಲಿ ಒಂದು ಮಿರಾಕಲ್ ಏನಾದರೂ ಒಂದು ವಿಶೇಷವಾಗಿ ನಡೆದಿದ್ದು, ಏನೋ ನಿಮ್ಮ ಗುರುಗಳ ಅನುಗ್ರಹ ಇರಬಹುದಂತ ಆಗ ಕೂಗಿದ್ರಂತೆ. ನಮ್ಮ ಗುರುಗಳು ಹೀಗೆ ಮಾಡಿದ್ದಾರೆ, ಪ್ರಸಾದ ಕೊಟ್ಟಿದ್ದಾರೆ, ಅವ್ರು ಹೇಳಿದ ರೀತಿಯಲ್ಲಿ ನಾನು ಬದುಕಿದ್ದೇನೆ, ಅವರ ಅನುಗ್ರಹ ನಮಗೆ ಸಿಕ್ಕಿದೆ ಅಂತ. ಈಗ ಅವರು ಹೇಳಿದರು, ನಿಮ್ಮೊಟ್ಟಿಗೆ ಸದಾ ನಾವು ಯಾವಾಗಲೂ ಇದ್ದೇವೆ, ನನಗೆ ಹಣ ಮುಖ್ಯ ಅಲ್ಲ, ನಿಮ್ಮ ಪ್ರೀತಿ. ಮತ್ತೊಂದು ಅವರು ನನ್ನಲ್ಲಿ ಪ್ರಸ್ತಾವ ಮಾಡಿದರು, ಬರುವಾಗ ನಿಮ್ಮೊಂದು ಫೋಟೋ ದೊಡ್ಡದು ಮಾಡಿ ನನಗೆ ಕೊಡ್ತೀರಾ ಅಂತ ಕೇಳಿದರು. ನಾನಿದ್ರೆ ನಿಮಗೆ ಫೋಟೋ ಕೊಡೋದು ನಂದಲ್ಲ, ಗುರುದೇವರ ಫೋಟೋ ಇದೆ, ದೊಡ್ಡ ಫ್ರೇಮ್ ಹಾಕಿ ಅದನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ಅಂತ ಹೇಳಿದೆ. ಇದು ನಮ್ಮ ಮಠದಲ್ಲಿ ನಡೆದಂಥ ಈ ರೀತಿ ಎಷ್ಟೋ ಮಠದಲ್ಲಿ ಈ ಸನ್ನಿಧಾನದಲ್ಲಿ ತಾಯಿ ನಡೆಸಿದ್ದಾಳೆ. ಸದ್ಯಕ್ಕೆ ನಿನ್ನೆ ಒಂದು ಕಾರ್ಯಕ್ರಮ ಆಯ್ತಿಲ್ಲ ದೊಡ್ಡ ಮಟ್ಟಿಗೆ ಚಂಡಿಕೆ ಆಗ, ಅವರು ಸಹ ಹಾಗೆ ನಮ್ಮ ಒಂದು ಆತ್ಮೀಯ ಭಕ್ತರು, ಸಾಧಾರಣ ಮೊದಲೇ ನನ್ನ ಒಟ್ಟಿಗೆ ಇರುವವರು.
ಅವರು ಮನೆಯಲ್ಲಿ ಪ್ರಶ್ನೆಗೆ ಕರೆದರು, ಇಲ್ಲಿ ಮಂಗಳೂರಿನಲ್ಲಿ. ನಾನು ಹೋಗಿದ್ದೆ ಅವರ ಮನೆಗೆ. ಆಗ ಅವರು ಹೇಳಿದರು, ನನಗೆ ಬದುಕುಜಿ ಅಂತ ಬಂತಿರ ಸ್ವಾಮಿಲ್ಲ ದಾದ ಮನ್ಪುಣ ಅಂತ ಕೇಳಿದ್ರು. ಡಾಕ್ಟ್ರ್ ಪಂಡದುಪ್ಪಿರ ಭಗವಂತ ಆಯುಷ್ಯ ಪಾರ್ದಿತ್ತ ನೀರೇ ದಾಳ ಅಪ್ಪುಜಿ, ನನಗೆ ಏನು ಮಾಡಬೇಕಂತ ಕೇಳಿದರು. ಒಂಜಿ ಲಿವರ್ ದೆದ್ದು ಬುಕ್ ಒಂಜಿ ಲಿವರ್ ದಿವಡ ಆಪುಣತ್ತ ಅಂತ ಕೇಳಿದರು. ದಾಳ ಪೋಟಿ ಹೊರ್ಚಿ ಪರಮೇಶ್ವರ್ ಉಳ್ಳಲ್ಲ ಭಗವತಿ ಉಲ್ಲಾಲ್ತಿಲ್ಲ ನೀವು ದಾಳ ಪೋಟಿ ಹೊರ್ಚಿ ಯಾನ್ಲಿನ ಬೆರೋಡುಲ್ಲ ಅಂತ ಹೇಳಿದೆ. ಆಸ್ಪತ್ರೆಗೆ ನನ್ನಲ್ಲಿ ಪೂಜೆ ಪುರಸ್ಕಾರ ಇಲ್ಲಿ ಮಾಡಿದರು, ಬಂದರು. ನನ್ನಲ್ಲಿ ಇದು ಹಿಡ್ಬೋದಲ್ಲ ಅಂತ. ನಾನು ಒಂದು ದಿವಸ ಬೆಳಿಗಿಂದ ರಾತ್ರಿ ಕುಟುಂಬದವರ ಡೈಲಿ ಫೋನೇ ನನಗೆ, ಸ್ವಾಮಿ ಬದುಕಿರತ್ತ, ಆಸ್ಪತ್ರೆ ಹೋಗ್ತಾ ಇದ್ದಾರೆ, ಹೇಗಾಗ್ಬೋದು, ಉಳಿಬೋದವರು, ಉಳಿಲಿಕ್ಕಿಲ್ಲವ, ನಿಮ್ಮ ಮೇಲೆ ಇರೋದು. ದಿವಸ ಸಂಜೆ ಆಸ್ಪತ್ರೆಯಲ್ಲಿ ನಾನು ಹೇಳಿದೆ, ನೀವು ಲಿವರ್ ಚೇಂಜ್ ಮಾಡಲಿಕ್ಕೆ ಡಾಕ್ಟ್ರಿಗೆ ಹೇಳಿ, ನಿಮಗೆ ಅವರು ಹುಷಾರಾಗ್ತಾರೆ ಅಂತೇಳಿ ನಾನು ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟೆ. ಆ ಪ್ರಸಾದದಲ್ಲಿ ಅವರು ನನ್ನ ಮಾತಿಗೆ ಆಸ್ಪತ್ರೆಗೆ ಹೋದರು, ಅಡ್ಮಿಂಟ್ ಆದರು. ನಾನು ವ್ಯವಸ್ಥೆ ಮಾಡಿಕೊಟ್ಟೆ, ಪ್ರಸಾದವನ್ನು ಅನುಗ್ರಹ ಮಾಡಿಕೊಟ್ಟೆ. ಒಳಗೆ ಹೋಗುವಾಗ ನನಗೆ ಕೂಗಿದರು, ದಾಲಾಪ್ಜಿ ಹುಷಾರಾಪ ನಾನು ಅಪ್ಪೆಗೆ ಒಂದು ಚಂಡಿಕಾಯ ಪನ್ಪೆ ಪ್ರಾರ್ಥನೆ ಮನ್ಪಲೆ, ಅಪ್ಪೆಗೆ ಸೇವೆ ಕೊರ್ಪೆ ಪ್ರಾರ್ಥನೆ ಮನ್ಪಲೆ, ಇರು ಹುಷಾರಾಪಾರ. ತಾಯಿ ಅನುಗ್ರಹದಲ್ಲಿ ಅವರು ಹುಷಾರಾದರು, ಬಂದರು, ನಿನ್ನೆ ಚಂಡಿಕಾಯ ಮಾಡಿ ಹೋದರು. ಇದೆಲ್ಲ ಭಗವತಿ ನಡೆಸುವಂಥ ಶಕ್ತಿ, ಈ ಮಣ್ಣಿನ ಶಕ್ತಿ. ಈ ಮಣ್ಣಿನಂದರೆ ಈ ಸಾನ್ನಿಧ್ಯದ ಮತ್ತು ಗ್ರಾಮದ ಕೊಂಡಾಣ ದೈವದ ಮಣ್ಣಿದು, ಆ ಮಣ್ಣಿನ ಶಕ್ತಿ ಇದು ಅಂತ ಹೇಳ್ಬೋದು ನಾವು. ಅದರೊಟ್ಟಿಗೆ ನಮ್ಮ ಅನುಷ್ಠಾನ ಆ ರೀತಿ ಇದ್ದ ಕಾರಣ ಭಗವತಿಯ ಮೇಲೆ ಆತ್ಮಪೂರ್ವಕವಾದ ವಿಶ್ವಾಸ, ನಂಬಿಕೆ ಇದ್ದರೆ, ಇದು ಯಾಕೆ ಹೇಳ್ತೇನೆ ಅಂತ, ನಿಮಗೆ ನೀವು ಕೆಲಸ ಆದರೆ ನಾವು ನೆನೆಸ್ತೇವೆ, ದೇವರಿಗೆ ಹೂ ಕೊಡ್ತೇವೆ, ದೇವರಿಗೆ ಹಣ್ಣುಕಾಯಿ ಮಾಡ್ತೇವೆ, ಅಷ್ಟದೈವ ಮಾಡ್ತೇವೆ, ಅದರ ಗಣಪದೇವ ಮಾಡ್ತೇವೆ, ದೇವರಿಗೆ ಚಂಡಿಕ. ನೀವು ಯಾವುದನ್ನು ಮಾಡಬೇಡಿ, ನೀವು ಪ್ರಥಮವಾಗಿ ಶ್ರದ್ಧಾ ಭಕ್ತಿಯಿಂದ ಭಗವತಿಯಲ್ಲಿ ಆರಾಧಿಸಿ ಭಗವಂತನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ, ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಅದೇ ರೀತಿಯಲ್ಲಿ ಆ ಸಮಯಕ್ಕೆ ತಕ್ಕಾಗುವಾಗ ನಾವು ಶಿಲಾನ್ಯಾಸ ಮಾಡಬೇಕಂತ ಸಂಕಲ್ಪ ಮಾಡಿದ ಪ್ರಕಾರ ಸಂತೋಷವರನ್ನು ಕರೆದೆವು. ನಾನು ಮಾತಾಡಿದೆವು ಶಿಲಾನ್ಯಾಸಕ್ಕೆ. ಅವರು ಹೇಳಿದ್ರು, ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಇದ್ದೇವೆ ಅಂತೇಳಿ. ಆ ಪ್ರಕಾರ ನಿನ್ನೆ ಹೊತ್ತಿನಲ್ಲಿ ನಾವೆಲ್ಲ ಮೊನ್ನೆಯಿಂದ ಒಂದು ವಾರದಿಂದ ಶಿಲಾನ್ಯಾಸ ಕಾರ್ಯಕ್ರಮ ಈ ರೀತಿ ಆಗಬೇಕಂತ ನೆನೆಸ್ಕೊಂಡಿದ್ದೇವೆ. ಆದರೆ ಈ ರೀತಿ ಆಗ್ತಂತೇಳಿ ನನ್ನ ಮನಸ್ಸಿಗೆ ಖಂಡಿತ ಇತ್ತು, ಈ ರೀತಿ ಆಗ್ತದೆ. ಜನ ಇರೋದು ನಮ್ಮವರೇ, ಇಬ್ಬರು ಚಂದ್ರಶೇಖರ್ ಮತ್ತು ಸಂತೋಷ್ ಅವರು ಬೋಳಿಯಾರ ಇರುವಾಗ ಯಾವ ರೀತಿಯು ಖಂಡಿತ ಕಡಿಮೆ ಆಗಲಿಕ್ಕಿಲ್ಲ ಅಂತ ಆತ್ಮಸಾಕ್ಷಿ ಇತ್ತು, ತಾಯಿ ನಡೆಸಿಕೊಟ್ಲು. ಆದ ಕಾರಣ ಇದು ನನ್ನ ಮನಸ್ಥಿತಿ. ಏನೇ ಈ ಸಾನ್ನಿಧ್ಯದಲ್ಲಿ ಏನು ಹೇಳ್ತೇನೆ ಅಂತೇಳಿ, 1 ವರ್ಷದೊಳಗೆ ನಮ್ಮೆಲ್ಲರ ಶ್ರಮ, ನೀವೆಲ್ಲರೂ ನಮ್ಮೊಟ್ಟಿಗಿದ್ದರೆ, ನನ್ನಿಂದ ಆಗುವುದಲ್ಲ, ನಿಮ್ಮೆಲ್ಲರ ಸಹಕಾರ ಈ ಮಟ್ಟದೊಳಗೆ ಇದ್ದರೆ 1 ವರ್ಷದಲ್ಲಿ ನಿಮ್ಮ ಬ್ರಹ್ಮಕಲಶ ಆಗ್ಬೋದು ಅಂತ ಆತ್ಮಸಾಕ್ಷಿ ನನಗಿದೆ. ಹಣ ನಮಗೆ ಎಳ್ಳು ಸಿಗ್ತದೆ, ಜನರು ನಮಗೆ ಎಲ್ಲೂ ಸಿಗಲಿಕ್ಕಿಲ್ಲ, ಶ್ರಮ ಮಾಡುವವರು ಯಾರೂ ಸಿಗಲಿಕ್ಕಿಲ್ಲ. ಅದು ನಮಗೆ ಸಿಕ್ಕಿದರೆ ಮಾತ್ರ ನಮ್ಮ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡುವುದು. ಇಲ್ಲಾಂತಾದರೆ ನಾವು ಎಷ್ಟು ಹಣ ಇದ್ರೂ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಒಂದು ಮಠ ಅಂದರೆ ಎಲ್ಲ ಸ್ವಾಮಿಗಳಿಗೆ ಶಂಕರಾಚಾರ್ಯರು ಸ್ಥಾಪನೆಯನ್ನು 4 ಮಠ ಶಂಕರಪೀಠ ಇದೆ. ಆ ರೀತಿನ ಅಷ್ಟು ದೊಡ್ಡ ಮಠ ಮಾಡುವಂಥ ಸಂಕಲ್ಪ ನನಗಿಲ್ಲ. ಅಲ್ಲಿ ಸಣ್ಣ ಒಂದು ಮಠ ಮಾಡಬೇಕು, ನಮ್ಮಿಂದ ಭಕ್ತರಿಗೆ ಒಳ್ಳೆಯ ಕಾರ್ಯ ಆಗಬೇಕು. ನಿಜವಾಗಿ ನನಗೇನು ಆಕಾಂಕ್ಷೆ ಇಲ್ಲ, ಇದು ಖುಷಿ ನನಗೆ. ನಿತ್ಯ ನಿರಂತರ ಜಪ ಮಾಡಲಿಕ್ಕೆ ಖುಷಿ ಆಗ್ತಾ ಇಲ್ಲಿ. ಆದರೂ ನಾನು ಹೀಗೆ ಇರುವಾಗ ನೀವೇನು ಮಠ ಕಟ್ಟೋದಿಲ್ಲವಾ, ನೀವೇನು ಸಮಸ್ಯೆಯಲ್ಲಿದ್ದೀರಾ, ಏನಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಭಗವತಿಗೆ ಒಂದು ಸ್ಥಾನಮಾನ ಆಗಬೇಕಂತೇಳಿ ಗುರುಗಳಲ್ಲಿ ಚರ್ಚೆ ಮಾಡಿದೆ. ಚಂದ್ರಶೇಖರ್ ರುಚಿಯಲ್ಲಿ ನಾವು ನಿಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಮಾತಾಡುವಾಗ ನಾವೆಲ್ಲ ಇದ್ದೇವೆ ಅಂತ ಮುಂದುವರಿಸ್ತೇವೆ. ನಾವೆಲ್ಲ ಇದ್ದು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದ್ದೇವೆ. ಅದರ ಪ್ರಕಾರ ಭಗವತಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದು ಎಲ್ಲ ಮಟ್ಟದಾಗೆ ನಮ್ಮ ಮಠ ತುಳುನಾಡಿನಲ್ಲಿ ಒಂದು ವಿಶೇಷವಾದೊಂದು ಮಠ ಆಗಬೇಕು. ನಮ್ಮ 5 ವರ್ಷ 6 ವರ್ಷ ಒಂದು ಯೋಗೀಶ್ ಬರ್ತಿದ್ದರು ಇಲ್ಲಿಗೆ. ಆಗ ನಾನು ಇದು ಗುಡ್ಡೆಯಲ್ಲಿದ್ದೆ. ಇದೊಂದು ಮಠ ವಾನ್ಪೋಡು ಸ್ವಾಮಿಲಿ ನಮ್ಮ ಇಂಚಭಂಗ ತೀರ್ನ ಪಿರವ ಸೈಡ್ ಏಪೊಳ್ಳ ಅಂತ ಹೇಳ್ತಿದ್ರು. ಆಗ ನಾನು ಹೇಳಿದೆ, ಆಪುಂಡನ್ನ ಪೋಟಿ ಹೊರ್ಚಿ ತುಕ್ಕ ನಿಗ್ಲ ಮಾಂತ ಸಾಕಾರ ಇಂಕ್ಲಿ ಇತ್ತನ ಖಂಡಿತ ಆಪುಣ ಅಂತೇಳಿ. ಅದೇ ರೀತಿ ಅವರು ನಮ್ಮೊಟ್ಟಿಗೆ ಈಗಲೂ ಇದ್ದಾರೆ. ನಮ್ಮೊಟ್ಟಿಗೆ ನಾವು ಪ್ರಥಮ ಮಠ ಮಾಡುವರಿಂದ ಇಲ್ಲಿವರೆಗೆ ಬರೋವರೆಗೆ ಯಾರಿದ್ದಾರೆ ಅವರು ಎಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ. ಆದ ಕಾರಣ ಇದು ನಮ್ಮದು ನನ್ನ ಮಠ ಆಗಲಿಕ್ಕೆ ಕೊಡುದು, ಸಮಾಜದ ಮಠ ಆಗಬೇಕು. ಹಿಂದೂ ಧರ್ಮಕ್ಕೆ ಒಂದು ಮಠ ಆಗಬೇಕು, ಆಧ್ಯಾತ್ಮಿಕ ಕೇಂದ್ರ ಆಗಬೇಕು. ಖಾಲಿ ಸಮಾಜಕ್ಕೆ ಇಲ್ಲಿ ಆಧ್ಯಾತ್ಮಿಕ ಒಂದು ಕೇಂದ್ರ ಆಗಿ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂಥ ಒಂದು ಮಠ ಆಗಬೇಕು. ಇದು ಒಂದನೇ ಆಗಿ ಇದು ನನ್ನ ಕುಲಕ್ಕೆ ಮಠ ಆಗಲಿಕ್ಕೆ ಕೊಡುದು, ಸಮಾಜಕ್ಕೆ ಮಠ ಆಗಬೇಕು. ಜಾತಿ ಮಠ ಆಗ್ಲಿಕ್ಕೆ ಕೊಡುದು, ಕುಟುಂಬಕ್ಕೆ ಮಠ ಇದ್ರೆ ಅದು ನನಗೆ ಮಾತ್ರ ಸ್ವಂತಕ್ಕೆ ಆಗ್ತದೆ, ನನಗಿಷ್ಟೇ ಇಲ್ಲ. ನನ್ನೊಂದು ಆಕಾಂಕ್ಷೆ ಇದು ಜಗತ್ತಿಗೊಂದು, ಈ ತುಳುನಾಡಿಗೊಂದು ಮಠ ಆಗಬೇಕು, ಸಮಾಜಕ್ಕೆ ಒಂದು ಮಠ ಆಗಬೇಕಂತೇಳಿ ಆಕಾಂಕ್ಷೆ. ಖಂಡಿತ ನಾನು ಮುಂದುವರಿಸ್ತಾ ಹೋಗ್ತಿದ್ದೇನೆ. ನಿಮ್ಮೆಲ್ಲ ಸಹಕಾರ ನಮ್ಮೊಟ್ಟಿಗೆ, ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಇದ್ದರೆ ನಾವು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು. ಅದೇ ಪ್ರಕಾರ ನಾವು ಇವತ್ತು
ಆ ಸಂಕಲ್ಪ ಪ್ರಕಾರ ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಳಿನ್ ಕಡ್ಲಿನವರಿಗೆ ನಾವು ಕೊಟ್ಟಿದ್ದೇವೆ. ಅವರು ಹೇಳಲಿಕ್ಕೆ ಏನಿಲ್ಲ. ಎಲ್ಲ ಸಮಾಜ ಸೇವಾ ಕ್ಷೇತ್ರ ಸಾಮಾಜಿಕದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಂಥ ವ್ಯಕ್ತಿಯವರು. ಅವರ ಪ್ರಕಾರ ನಾವು ಸಂಕಲ್ಪ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಮುಂದಿಟ್ಟು ಕ್ಷೇತ್ರವನ್ನು ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದೇವೆ. ಹಾಗೂ ನಮ್ಮ ಈ ವರ್ಷದ ನಮ್ಮೆಲ್ಲರ ಈ ತುಳುನಾಡಿನ ಪ್ರೀತಿಯ ಸಂಸದರಂತೆಲ್ಲ ವಿಜಯ್ ಶೆಟ್ರು ಅವರು ಸಹ ಹಾಗೆ ಒಳ್ಳೆಯ ನಮಗೆಲ್ಲರಿಗೆ ಸಹಕಾರ ಆಗುವಂಥ ಒಂದು ವ್ಯಕ್ತಿ. ಅವರೊಟ್ಟಿಗೆ ಅವರಿಗೆ ಸಹ ದೇವರು ಒಳ್ಳೆ ರೀತಿಯಲ್ಲಿ ಅನುಗ್ರಹ ಮಾಡಲಿ. ಹಾಗೂ ಈ ಕ್ಷೇತ್ರ ಮುಂದಕ್ಕೆ ನಮಗೆಲ್ಲರಿಗೂ ಒಂದು ಆಧ್ಯಾತ್ಮ ಕೇಂದ್ರ ಆಗಲಿ, ಭಕ್ತರಿಗೆ ಎಲ್ಲರಿಗೂ ಒಂದು ಭಕ್ತ ಮಠ ಆಗಿ ಬಂದವರಿಗೆ ಕಷ್ಟಕ್ಕೆ ಒಂದು ಪರಿಹಾರ ಆಗುವಂಥ ಪುಣ್ಯಕ್ಷೇತ್ರ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಹೊಂದಿಸ್ತೇನೆ. ಶ್ರೀ ಗುರುದೇವ್. ಅಲ್ಲಿ ಶ್ರೀಯುತರದ್ದು ದೊಡ್ಡ ಕೊಡುಗೆ. ಹೀಗಾಗಿ ಅವರು ಇವತ್ತು ಸಭೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಶ್ರೀಯುತರು 2 ಹಿತವಚನಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತೇನೆ. ತ್ರಿಯೋಗ ಅಂತ ಹಿರಿಯರು ಒಂದು ಮಾತನ್ನು ಹೇಳಿದರು. ಯಾವುದು ಇಷ್ಟರವರೆಗೆ ಸಿಗಲಿಲ್ವೋ ಅದು ಸಿಕ್ಕಾಗ ಅದು ಯೋಗ ಅಂತ ಅನ್ನಿಸಿಕೊಳ್ಳಲ್ಪಡ್ತದಂತೆ. ಸ್ವಾಮೀಜಿಯವರ ಕನಸು ಒಂದು ಮಠ ಆಗಬೇಕು ಅಂತ. ಆ ಕನಸು ಇವತ್ತು ನನಸಾಗುತ್ತಾ ಇದೆ. ಅದು ನಮ್ಮೆಲ್ಲರ ಯೋಗ. ಪ್ರಾಪ್ತಸ್ಯ ಸಂರಕ್ಷಣಂ ಕ್ಷೇಮ ಅಂತ. ಕೇವಲ ಸಿಕ್ಕಿದ್ರೆ ಸಾಲದು, ಅದನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಬೇಕು. ಆ ಸಂರಕ್ಷಣೆ ಮಾಡಿಕೊಂಡಾಗ ನಮಗೆ ಕ್ಷೇಮ ಪ್ರಾಪ್ತಿಯಾಗ್ತದೆ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯೋಗವು ಕ್ಷೇಮವು ಎರಡೂ ನನ್ನತ್ರ ಇದೆ ಅಂತ. ಹಾಗಾದ ಕಾರಣ ದೇವರತ್ರ ಅಚಲವಾದಂತಹ ಭಕ್ತಿ ವಿಶ್ವಾಸವನ್ನು ಇಟ್ಟು ಕೇವಲ 1 ತಿಂಗಳ ಹಿಂದೆ ವಾಸ್ತುಶಿಲ್ಪಿಯಾದಂತಹ ಪ್ರಸನ್ನ ಅವರನ್ನು ಫೋನಿನ ಮೂಲಕ ಸಂಪರ್ಕಿಸಿಕೊಂಡು ಹೀಗೊಂದು ಮಠ ಆಗಬೇಕು ಅನ್ನುವುದಾಗಿ ಅವರತ್ರ ಕೇವಲ ದೂರವಾಣಿ ಮೂಲಕ ಚರ್ಚಿಸಿ ಅವರು ಒಂದು ದಿವಸ ಬಂದು ಇಲ್ಲಿ ನೋಡಿ, ಬಂದ ದಿವಸವೇ ಅವರು ಅಳತೆ ಮಾಡಿ ಇದು ಮಠಕ್ಕೆ ಈ ಜಾಗ ಸಾಕಾಗುತ್ತದೋ ಅಂತ ನೋಡಿ ಕೇವಲ ಪುನಃ 1 ವಾರದಲ್ಲಿ ಈ 3 ವ್ಯಕ್ತಿಗಳನ್ನು ಇವತ್ತು ನಾನು ನೆನಪು ಮಾಡಿಕೊಳ್ಳಲೇಬೇಕು. ಈ ಒಂದು ಸಂದರ್ಭದಲ್ಲಿ ಒಂದು ಚಂದ್ರಶೇಖರ್ ಉಚ್ಚಿಲ ಅವರು, ಇನ್ನೊಂದು ಯಶವಂತ ಆಳ್ವರು, ಮತ್ತೊಂದು ಗೋಪಿನಾಥ್ ಬಗಂಬಿಲ ಅವರು. ಈ 3 ಜನ ಎಡೆಬಿಡದೆ ಮಠ ಆಗಲೇಬೇಕು, ಶಿಲಾನ್ಯಾಸ ಆಗಲೇಬೇಕು ಅನ್ನುವಂಥ ಉದ್ದೇಶದಿಂದ ದಿವಸ ಮಠಕ್ಕೆ ಬಂದು ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಈ ಶಿಲಾನ್ಯಾಸ ಆಗಲಿಕ್ಕೆ ಪ್ರಧಾನ ವೇದಿಕೆಯಲ್ಲಿ ಅವರಿದ್ದಾರೆ. ಹಾಗಾದ ಕಾರಣ ಕೇವಲ 1 ತಿಂಗಳಲ್ಲಿ ಎಲ್ಲ ವಿಧವಾದಂತಹ ವ್ಯವಸ್ಥೆಯಾಗಿ ಇಷ್ಟು ಶೀಘ್ರವಾಗಿ ಇಷ್ಟೊಂದು ಶಿಲಾನ್ಯಾಸ ಆಗಿದೆ ಅಂತಾದರೆ ನಿಜವಾಗಿಯೂ ದೈವಿಕ ಶಕ್ತಿ ಇದೆ ಎನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. 10-12 ವರ್ಷಗಳಿಂದ ನಾ ಸ್ವಾಮಿಗಳೊಟ್ಟಿಗೆ ಇಲ್ಲಿ ವೈದಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ. ಅವರು ಹೇಳಿದ ಹಾಗೆ ಬಹಳ ವಿಶೇಷವಾದಂಥ ಒಂದು ಶಕ್ತಿ ಇಲ್ಲಿ ಉಂಟು ಅನ್ನೋದು ನಮಗೆ ಗೊತ್ತಾಗ್ತದೆ. ಯಾಕೆ ಅಂತ ಕೇಳಿದರೆ ಒಂದು ಮಠ, ಒಂದು ಮಂದಿರ, ಒಂದು ದೇವಾಲಯ ಅನ್ನುವಂಥದ್ದು ಇವತ್ತಿನ ದಿವಸಗಳಲ್ಲಿ ನಮಗೆ ಶ್ರದ್ಧಾ ಕೇಂದ್ರ, ನಮ್ಮ ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ ಅನ್ನುವಂಥದ್ದು ಬೆಳಗಲಿಕ್ಕೆ ಇವೆಲ್ಲ ಮೂಲಾಧಾರವಾಗಿದೆ. ಒಂದು ಮಠ ಆಗಬೇಕು, ಆ ಮಠಕ್ಕೊಂದು ಸನ್ಯಾಸಿ ಇರಬೇಕು, ಒಂದು ಅಲ್ಲಿ ಮಠದಲ್ಲಿ ಭಗವಂತನ ಆರಾಧನೆ ಆಗುತ್ತಾ ಇರಬೇಕು, ಭಗವದ್ ಭಕ್ತರು ಬರ್ತಾ ಇರಬೇಕು, ಅಲ್ಲಿ ದೇವತಾ ಆರಾಧನೆ ಆಗ್ತಾ ಇರಬೇಕು. ಅವರ ಮನಸ್ಸಿನ ಆ ಎಲ್ಲ ವಿಧವಾದಂತಹ ತುಮಲವನ್ನು ಅಲ್ಲಿ ಹೇಳಿಕೊಂಡು ಅವರಿಗೆ ಆ ಎಲ್ಲ ವಿಧವಾದಂತಹ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯಲ್ಲಿ ಪ್ರಾಪ್ತಿಯಾಗಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ. ಹಾಗೆ ಆ ಮಠ ಆಗುತ್ತಾ ಇದೆ ಇವತ್ತು. ಅಷ್ಟೇ ಅಲ್ಲ, ಅದರ ಪೂರ್ವಭಾವಿಯಾಗಿ ಹಲವಾರು ವಿಧವಾದಂತಹ ಕಾರ್ಯಕ್ರಮಗಳಲ್ಲಿ ನಾನು ಸ್ವಾಮಿಗಳೊಟ್ಟಿಗೆ ಹೋಗಿದ್ದೇನೆ. ಅವರು ಹೇಳಿದ ಹಾಗೆ ಅವರು ನಿರಂತರ ಜಪ ಮಾಡ್ತಾ ಇರ್ತಾರೆ. ಅವರು ಮಾಡಿದಂತಹ ಜಪಕ್ಕೆ 5 ಲಕ್ಷವೋ 10 ಲಕ್ಷ ಜಪಕ್ಕೆ ನಾನು ಕೆಲವೊಮ್ಮೆ ಪುರಶ್ಚರಣ 1 ಲಕ್ಷವೋ 10 ಲಕ್ಷವೋ ಜಪ ಮಾಡಿದರೆ ಅದಕ್ಕೊಂದು ಹೋಮ ಮಾಡಬೇಕಾಗ್ತದೆ, ಜಪ ಸಿದ್ಧಿಯಾಗಬೇಕು ಅಂತಾದರೆ. ಅವರು ಜಪ ಮಾಡುವುದು, ಜಪ ಎಲ್ಲ ಆದ ಮೇಲೆ ಹೇಳ್ತಾರೆ, ಭಟ್ರೆ ನಂದು ಇಷ್ಟು ಲಕ್ಷ ಜಪ ಆಗಿದೆ, ಒಂದು ಹೋಮ ಮಾಡಿ ಅಂತ. ಹೀಗೆ ಎಷ್ಟೋ ನಾನು ಹೋಮ ಮಾಡಿದ್ದೆ, ಎಷ್ಟೋ ಲಕ್ಷ ಜಪ ಮಾಡಿದ್ದಾರೆ ಅವರು. ಜಪ ಮಾಡೋದು ಕೋಟಿ ಮೇಲಾಗಿರ್ಬೋದು. ಹಾಗಾದ ಕಾರಣ ತಪಶಕ್ತಿ ಅನ್ನುವಂಥದ್ದು ಬೇಕು. ತಪಶಕ್ತಿ ಇದ್ದರೆ ಅದು ಜಪಸಿದ್ಧಿಯಾಗುತ್ತದೆ ಅಂತ. ಹಾಗಾದ ಕಾರಣ ಅಷ್ಟೇ ಅಲ್ಲ, ಅವರು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ, ಅದೇ ಅವರೇ ಬಾಂಬೆಯಲ್ಲಿ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಬಂದ, ಭಟ್ರೆ ಇವರಿಗೊಂದು ಸ್ವಲ್ಪ ಸಮಸ್ಯೆ ಉಂಟು, ಒಂದು ಹೋಮ ಆಗಬೇಕು ಅಂತ ಹೇಳಿದರು. ಏನು ಸಮಸ್ಯೆ ಅಂತ ಕೇಳಿದೆ. ಇವರಿಗೆ ಕ್ಯಾನ್ಸರ್ ಉಂಟು, ಒಂದು ಹೋಮ ಆಗಬೇಕು ಅಂತ. ನಾನು ಕೇಳಿದೆ ಸ್ವಾಮಿ ಹತ್ರ, 4ನೇ ಸ್ಟೇಜಲ್ಲಿದ್ದಾರೆ, ಇವರಿಗೆ ಹೋಮ ಮಾಡಿದರೆ ನಾಳೆ ನಮಗೆ ಹೆಸರು ಬರಲಿಕ್ಕಿಲ್ವ? ಅಕಸ್ಮಾತ್ ಏನಾರು ಆದರೆ ಇಂತಹ ಸ್ವಾಮಿ ಇಂಥ ಭಟ್ರು ಹೋಮ ಮಾಡಿದ್ದಾರೆ, ಸುಮ್ಮನೆ ದುಡ್ಡು ತಗೊಂಡಿದ್ದಾರೆ ಅಂತ ನಮಗೆ ಕೆಟ್ಟ ಹೆಸರು ಬೇಡ, ನಿಮಗೆ ಬೇರೆ ಯಾರ ಹತ್ರ ಮಾಡಿಸಿ ಅಂತ ನಾನು ಹೇಳಿದೆ.
ಅವ್ರು ಹೇಳಿದರು, ಮಾಡೋದಿದ್ರು ನೀವೇ ಮಾಡಬೇಕು, ಬೇರೆ ಭಟ್ಟರನ್ನು ಕರೆಯುವುದಿಲ್ಲ ಅಂತ. ಹಾಗಾದ ಕಾರಣ ಏನೋ ಒಂದು ಸ್ವಾಮಿಗಳ ಶಕ್ತಿಯ ಒಂದು ವಿಶ್ವಾಸ, ಸ್ವಾಮಿಗಳ ಮೇಲಿರೊಂದು ವಿಶ್ವಾಸ ಭರವಸೆಯಿಂದ ಆಯಿತು ನಾನು ಮಾಡಿದೆ. ಮಾಡಿದ ಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಅವರು ಪುನಃ ಮೊನ್ನೆ ಈ ನವರಾತ್ರಿಯ ಕಾಲದಲ್ಲಿ ಆಗಿದಂತಹ ಚಂಡಿಕಾ ಯಾಗದ ಸಂದರ್ಭದಲ್ಲಿ ಅವರು ಬಂದಿದ್ದರು. ಬಂದಾಗ ಹೇಳಿದರು, ಏನೋ ಸ್ವಲ್ಪ ಗುಣ ಕಾಣುತ್ತಾ ಇದೆ ಭಟ್ರೆ, ಏನೋ ಆಗಬಹುದು ಅಂತ ನನಗೆ ವಿಶ್ವಾಸ ಇದೆ, ನಾನು ದೇವರನ್ನೇ ನಂಬಿದ್ದೇನೆ ಅಂತ. ಹಾಗಾದ ಕಾರಣ 4-5 ಸಲ ಪುನಃ ಟೆಸ್ಟಿಗೆ ಹೋದರು, ಏನೂ ಟೆಸ್ಟಲ್ಲಿ ಬರಲಿಲ್ಲ. ಆದರೆ 5ನೇ ಟೆಸ್ಟ್ ಆಗಿ 6ನೇ ಟೆಸ್ಟ್ ಆಗುವಾಗ ಆ ಕಡೆಯಿಂದ ಫೋನ್ ಬಂತು, ಅವ ನಾರ್ಮಲ್ ಆಗಿದ್ದಾನೆ ಅಂತ. 4ನೇ ಸ್ಟೇಜಿಗೆ ಹೋದಂತಹ ಕ್ಯಾನ್ಸರ್ ವ್ಯಕ್ತಿ ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿದ್ರೆ ಇದು ಪವಾಡ ಅಲ್ಲ, ಅದು ಆ ಸಾನ್ನಿಧ್ಯದ ಶಕ್ತಿ, ಆ ಗುರುಗಳ ಒಂದು ಆರಾಧನೆಯ ಶಕ್ತಿ. ಹಾಗಾದ ಕಾರಣ ಇಂತಹ ಒಂದು ಹಲವಾರು, ಇದು ಒಂದು ಮಾತ್ರ ಅಲ್ಲ, ಇಂತಹದ್ದು ಹಲವಾರು ವಿಧವಾದಂತಹ ಕರ್ಮಗಳನ್ನು, ಪೂಜಾ ಯಾಗಗಳನ್ನು ನಾನಿಲ್ಲಿ ಮಾಡಿಕೊಂಡು ಬಂದಿದ್ದೇನೆ. ಹಾಗೆ ಸ್ವಾಮಿಗಳ ಸಂಕಲ್ಪ ಅದು ಸಿದ್ಧವಾಗಬೇಕು. ನನಗೆ ಈ ಸಮಯದಲ್ಲಿ ಒಂದು ಕಥೆ ನೆನಪಿಗೆ ಬರುತ್ತದೆ. ಯಾಕೆ ಅಂತ ಕೇಳಿದ್ರೆ, ನಾವು ಮಾಡುವಂತಹ ಜಪಸಿದ್ಧಿಯಿಂದ ನಮಗೆ ಯಾವ ರೀತಿಯಾದಂತಹ ಫಲಪ್ರಾಪ್ತಿಯಾಗ್ತದೆ ಅಂತ. ಅಕ್ಬರ್ ಮತ್ತು ಬೀರಬಲ್ಲರು ಒಂದು ಕಡೆಗೆ ಹೋಗ್ತಾ ಇದ್ರಂತೆ. ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಭಿಕ್ಷೆ ಬೇಡ್ತಾ ಇದ್ದ. ಭಿಕ್ಷೆ ಬೇಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆವಾಗ ಅಕ್ಬರೇ ಕೇಳ್ತಾನಂತೆ ಬೀರಬಲ್ಲನ ಹತ್ರ, ನೋಡಿ ನಿಮ್ಮ ಬ್ರಾಹ್ಮಣರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ. ಆವಾಗ ಬೀರ್ಬಲನಿಗೆ ಸಂಕೋಚವಾಗ್ತದೆ. ಆವಾಗ ಬೀರ್ಬಲ್ಲ ಮರು ದಿವಸ ಆ ಬ್ರಾಹ್ಮಣನ ಹತ್ರ ಬರ್ತಾನೆ, ನಿಮಗೆ ಭಿಕ್ಷೆ ಬಿಡುವುದರಿಂದ ಎಷ್ಟು ಸಿಗ್ತದೆ ಅಂತ ಕೇಳ್ತಾನೆ. ನನಗೆ 4 ಚಿನ್ನದ ನಾಣ್ಯ ಸಿಗ್ತದೆ, ಹಾಗಾದರೆ ನೀನು ಒಂದು ಕೆಲಸ ಮಾಡು, ನಾಳೆಯಿಂದ ಗಾಯತ್ರಿ ಜಪ ಮಾಡು, ನಾನು ನಿನಗೆ 8 ನಾಣ್ಯವನ್ನು ಕೊಡ್ತೇನೆ ಅಂತ. ಆವಾಗ ಅವ ಗಾಯತ್ರಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಮಾಡ್ತಾ 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 ಅವನಲ್ಲಿ ಏನೋ ಒಂದು ಪ್ರಭೆ ಪ್ರಾರಂಭವಾಗುತ್ತದೆ. ಆವಾಗ ಹೇಗಿದೆ ಈಗ ಅಂತ ಕೇಳುವಾಗ ಬಹಳ ಚೆನ್ನಾಗಿದೆ, ಹಾಗಾದರೆ ನಾಳೆಯಿಂದ ಇಷ್ಟುವರೆಗೆ 108 ಜಪ ಮಾಡ್ತಾ ಇದೆಯಲ್ಲ, ನಾಳೆಯಿಂದ 1008 ಜಪ ಮಾಡು ಅಂತ ಹೇಳ್ತಾನೆ, ನಿನಗೆ ನಾನು 12 ನಾಣ್ಯವನ್ನು ಕೊಡ್ತೇನೆ ಅಂತ. ಹೀಗೆ 1008 ಜಪವನ್ನು ನಿತ್ಯ ಅವ ಗಾಯತ್ರಿ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಗಾಯತ್ರಿ ಜಪದ ಪ್ರಭೆಯಿಂದಾಗಿ ಅವನತ್ರ ಜನರು ಆಕರ್ಷಿತರಾಗ್ತಾರೆ. ಅವನಿಗೆ ವಿಶೇಷವಾದಂತಹ ಮನೆಯಿಂದ ಕಟ್ಟಿಕೊಡ್ತಾರೆ, ನಿತ್ಯ ಅವರನ್ನು ಆರಾಧನೆ ಮಾಡುತ್ತಾರೆ. ಇದು ಅಕ್ಬರನ ಕಿವಿಗೆ ಬೀಳುತ್ತದೆ. ಆವಾಗ ಅಕ್ಬರ ಹೇಳ್ತಾನೆ, ಯಾರೋ ಒಬ್ಬ ವಿಶೇಷವಾದಂತಹ ವ್ಯಕ್ತಿ ಬಂದಿದ್ದಾನಂತಲ್ಲ, ಅವನನ್ನು ನಾನು ಭೇಟಿಯಾಗಬೇಕು ಅಂತ. ಹಾಗೆ ಬೀರ್ಬಲ್ ಅವನನ್ನು ಕರ್ಕೊಂಡು ಹೋಗ್ತಾನೆ. ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಸನ್ಮಾನ ಮಾಡಿ ಪಾದ ತೀರ್ಥವನ್ನು ನೀವು ಪ್ರೋಕ್ಷಣೆ ಮಾಡಿಕೊಳ್ತಾನೆ. ಆವಾಗ ಕೇಳ್ತಾನೆ, ಇದು ಯಾರು ಅಂತ ಕೇಳುವಾಗ, ಹಿಂದೊಮ್ಮೆ 1 ವರ್ಷದ ಹಿಂದೆ ನೀವು ಬಂದು ಒಬ್ಬ ವ್ಯಕ್ತಿ, ನಿಮ್ಮ ಬ್ರಾಹ್ಮಣ ಈ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತ ನೀವು ಕೇಳಿದ್ರಲ್ಲ, ಅದೇ ಬ್ರಾಹ್ಮಣ ಇವತ್ತು ಇಲ್ಲಿ ಕೂತಿದ್ದಾನೆ, ಅವನೇ ಅಂತ ಹೇಳ್ತಾನೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಎಂದು ಕೇಳುವಾಗ ಅವರ ತಪಶಕ್ತಿ ಅಂತ. ಹಾಗಾದ ಕಾರಣ ಸ್ವಾಮೀಜಿಯವರ ತಪಶಕ್ತಿ, ಆ ಸಾನ್ನಿಧ್ಯದ ಆ ಕ್ರಿಯಾಶಕ್ತಿ, ಅದು ಎರಡೂ ಸೇರಿಕೊಂಡು ಇಲ್ಲಿ ಹಲವಾರು ವಿಧವಾದಂತಹ ಪವಾಡಗಳಾಗ್ತಾ ಇದೆ. ಹಾಗೆ ಈ ಮಠ ಅನ್ನುವಂತಹದ್ದು ಶಂಕರಾಚಾರ್ಯರು ಹೇಗೆ 4 ದಿಕ್ಕಿನಲ್ಲಿ 4 ಮಠವನ್ನು ಸನಾತನ ಧರ್ಮಕ್ಕೆವಾಗಿ ಸ್ಥಾಪನೆ ಮಾಡಿದರು. ಈ ಭಾರತ ಅನ್ನುವಂತಹ ಚೂರುಚೂರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಆ 4 ದಿಕ್ಕಿಗೆ 4 ಮಠವನ್ನು ಸ್ಥಾಪನೆ ಮಾಡಿ ಇವತ್ತು ಭಾರತ ಅನ್ನೋದು ಭದ್ರವಾಗಲಿಕ್ಕೆ ಅವರು ಕಾರಣವಾದರು. ಒಂದು ಕಾಲದಲ್ಲಿ ಸನಾತನ ಧರ್ಮವೇ ಅಳಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಈ ಸನಾತನ ಧರ್ಮದ ಉಳಿವಿಗಾಗಿ ಒಬ್ಬ ಸನ್ಯಾಸಿ ಆದವನು ಸಮಾಜ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟವರು ಶಂಕರಾಚಾರ್ಯರು. ಅವರ ಮುಂದೆ ಹಲವಾರು ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಆದರೆ ಅವರು ಯಾರು ಈ ಸಮಾಜ ಸೇವೆಗೆ ಬರಲಿಲ್ಲ. ತಪಸ್ಸು ಮಾಡಿದರು, ಅವರು ಅಷ್ಟೊತ್ತಿಗೆ ಅವರು ಹೋದರು. ಆದರೆ ಶಂಕರಾಚಾರ್ಯರು ಹಾಗಲ್ಲ. ಸಮಾಜಮುಖಿಯಾದಂತಹ ಕರ್ಮವನ್ನು ಹೇಗೆ ಮಾಡಬೇಕು, ಸಮಾಜಮುಖಿಯಾದಂತಹ ವ್ಯವಸ್ಥೆಯನ್ನು ಹೇಗೆ ರೂಪುಗೊಳಿಸಿಕೊಳ್ಳಬೇಕು ಅನ್ನೋದನ್ನು ಜಗತ್ತಿಗೆ ಸಾರಿಕೊಟ್ಟವರು, ಸನಾತನವನ್ನು ಉಳಿಸಿಕೊಟ್ಟವರು. ಇವತ್ತು ನಾವಿಲ್ಲಿ ಇದ್ದೇವೆ ಅಂತಾದರೆ ಅದಕ್ಕೆ ಕಾರಣ ಆಚಾರ್ಯ ಶಂಕರರು. ಹಾಗಾದ ಕಾರಣ ಈ ಮಠ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಸ್ವಾಮಿಗಳ ಸಂಕಲ್ಪದ ಹಾಗೆ ಸಮಾಜಮುಖಿಯಾದಂತಹ ಒಂದು ಮಠ ಆಗಲಿಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲಿ ಆಗಲಿ. ಅದಕ್ಕೆ ಬೇಕಾದಂಥ ಅವರು ಹೇಳಿದ ಹಾಗೆ ನಮ್ಮೆಲ್ಲರ ಇಲ್ಲಿ ಹಲವಾರು ಗಣ್ಯ ಇದ್ದಾರೆ, ಅವರೆಲ್ಲರ ಸಹಕಾರದೊಂದಿಗೆ ಸುಂದರವಾದಂತಹ ಮಠವಾಗಲಿ. ಅಲ್ಲಿ ನಾವು ದೇವರನ್ನು ಆರಾಧನೆ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಿಂದ ಆ ದೇವರ ಅನುಗ್ರಹವನ್ನು ಪಡೆದುಕೊಂಡು, ಆ ಸ್ವಾಮಿಗಳ ಅನುಗ್ರಹವನ್ನು ಪಡೆದುಕೊಂಡು ಸುಂದರವಾದಂತಹ ಮಠದ ಕನಸು ನೆನಸಾಗಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಆ ಸಾನ್ನಿಧ್ಯದ ಶಕ್ತಿಯ ಅನುಗ್ರಹದಿಂದ ಪ್ರಾಪ್ತವಾಗಲಿ ಅನ್ನುವುದಾಗಿ ನಾನು ಬೇಡಿಕೊಳ್ಳುತ್ತಾ ಈ ಅವಕಾಶಕ್ಕಾಗಿ ನಾನು ವಂದಿಸ್ತಾ ವಿರಮಿಸ್ತೇನೆ. ವಂದನೆಗಳು. ದೇವಾಲಯ ಮತ್ತು ಕಲೆಗಳಿಗೆ ಪರಸ್ಪರ ಒಂದು ಅವಿನಾಭಾವದ ಸಂಬಂಧ. ಕಲಾವಿದರಲ್ಲಿ ನಿರಂತರವಾದ ಆಕರ್ಷಣೆಯನ್ನು ಪಡೆದವರು ಚಲನಚಿತ್ರ ನಟರು. ತವಳವ ಭಾಷೆ ಮತ್ತು ಸಂಸ್ಕಾರಕ್ಕೆ ದೊಡ್ಡ ಯೋಗದಾನವನ್ನು ಕೊಟ್ಟದ್ದು ತುಳು ಚಿತ್ರರಂಗ. ಈ ತುಳು ಚಿತ್ರರಂಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮೆರೆಯುತ್ತಿರುವಂತಹ ನಮ್ಮ ಹೆಮ್ಮೆಯ ಕಲಾವಿದ ಶ್ರೀ ಯಶ್ ಶೆಟ್ಟಿಯವರು. ಅವರೀಗ ಸಭೆಯಲ್ಲಿದ್ದಾರೆ. ನಿರಂತರವಾಗಿ ಶ್ರೀ ಕ್ಷೇತ್ರದ ಸಂಪರ್ಕವನ್ನು, ಸಂವಹನವನ್ನು ಇಟ್ಟವರು. ನೋಡುವುದಕ್ಕೆ ಬಹಳ ಸುಂದರ ದೇಹದಾಢ್ಯವನ್ನು ಹೊಂದಿದ್ದಾರೆ ಎನ್ನುವಾಗ ಅವರ ಮಾತನ್ನು ಕೇಳುವಂತಹ ಒಂದು ಸುಯೋಗ ನಮ್ಮದು.
ತಿಪ್ಪನಂಚಿನ ಮಾತ ಹಿರಿಯರಿಗೆ ನಮಸ್ತೆ ಮಲ್ತೊಂದು ಅಂಚನೆ ಊರು ಬತ್ತಿತ್ತಿನಂಚಿನ ಮಾತ ಭಕ್ತರಿಗೆಲ್ಲ ನಮಸ್ಕಾರ ಮಲ್ತೊಂದು ಯಾ ನಮ್ಮಿನ ಕೊಲ್ಲೂರಪ್ಪೆನು ನೆನತೊಂದು ಇಂಚಿನ ಯೋಚನೆ ಮಲ್ಪನಗ ಎಂಕ್ ಮಂಡ್ಯದ ಬತ್ತಿಂದಾದ ಪನ್ನಗ ನಮ್ಮನ ಜೀವ ತೋಜುಂಡು ಆಡ ನಮ್ಮ ಮಸ್ತ್ ವ್ಯಾಲ್ಯೂ ಕೊರ್ಪಿನಿ ಆತ್ಮಗ್ ಅಂಚನೆ ನಮ್ಮನ ಪೂಜೆ ವಿಚಾರ ಅಂದ್ ಬರ್ನಾಗ ನಮ್ಮ ದೇವರನ್ನು ಆರಾಧನೆ ಮಲ್ಪುವ ಐಕ್ ದಾದಾದ ಬಡ ಮಲ್ಪುವ ಅವು ನಮಗೆ ಕಣ್ಣಿಗೆ ತೋಜುಂಡು ಆಡ ನಮ್ಮನ ಭಕ್ತಿ ಬಕ್ಕ ಶ್ರದ್ಧೆ ಒಂದು ಇಜ್ಜಿ ಪಂದಾಂಡ ಮಾತಲ ಶೂನ್ಯ ಅಂಚಾದ ನಮ್ಮನ ಹಿಂದೂ ಧರ್ಮೋಡು ನಮ್ಮ ಭಕ್ತಿ ಬಕ್ಕ ನಮ್ಮನ ಶ್ರದ್ಧೆ ಏತು ತೂಕ ತೋಜುಂಡು ಏತು ಸ್ಟ್ರಾಂಗ್ ಆದಿಪ್ಪುಂಡು ಅವು ನಮ್ಮನ ಆತ್ಮ ಎತ್ತಿಲಕ್ಕ ಅಂಚಾದೆ ಈ ಸಮಯ ನಮ್ಮ ಹಿಂದೂ ಧರ್ಮ ಒರಿಯೊಂದು ಬೋದಿನಿ ಅವು ನನ್ನ ಸ್ಟ್ರಾಂಗ್ ಆವಡು ಇನಿ ಸ್ವಾಮೀಜಿನ ಶಕ್ತಿ ಭಕ್ತಿ ಬಕ್ಕ ಶ್ರದ್ಧೆಡು ಈ ಊರ್ದಾಗನ ಭಕ್ತಿ ಬಕ್ಕ ಶ್ರದ್ಧೆಡು ಒಂದೊಂಜಿ ಅನುಷ್ಠಾನ ಆವೊಂದುಂಡು ಈ ಸ್ವಾಮೀಜಿ ಕಣ್ಣು ಮುಚ್ಚಿ ದೆರ್ಪೋಡು ದುಂಬು ಈ ಮಠ ಆಯ್ನಾತ್ ಬೇಗ ಲಕ್ಕದುಂತಾಡು ಐಕ್ ನಮ್ಮಡಾಯನ ಸಪೋರ್ಟ್ ನಮ್ಮ ಖಂಡಿತ ಮಲ್ಪ ಅಂಚಿನ ಊರ್ದಾಗಲು ಅಂಚಿನ ಪರವರು ಇಪ್ಪು ಅಂಚಿನ ಮಾತಿರ್ಲ ನೆಕ್ ಸಪೋರ್ಟ್ ಮಲ್ಪಗ ಈ ಒಂಜಿ ಮಠ ಆಯ್ನತ್ ಬೇಗ ಬರಡು ದೇಪಣ್ಣಗ ಸ್ವಾಮೀಜಿನ ಒಂಜಿ ಇತ್ತ ಎಂಕ್ ಇನಿ ಗೊತ್ತ ಇನ್ನೊಂದು ಪೂರ ಆರ್ನ ಜೋಕಲ್ನ ಮಿತ್ತಿಪ್ಪು ನಂಚಿನ ಪ್ರೀತಿ ಆ ಒಂಜಿ ಸಮಾಜ ಸೇವೆ ಪೂರ ಸೊ ನಿಜವಾದ ಒಂದು ಆಯ್ನಾತ್ ಬೇಗ ಅನುಷ್ಠಾನ ಆವಡು ಮಾತ್ರ ನೆಟ್ಟೊಂಜಿ ಹೆಲ್ಪ್ ಸಿಕ್ಕ ಥ್ಯಾಂಕ್ ಯು ವೆರಿ ಮಚ್. ಕೃತಜ್ಞತೆಗಳು ಶ್ರೀ ಎಸ್ ಶೆಟ್ಟಿಯವರು. ತುಳುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಸಮಾಜಮುಖಿ ಕಾರ್ಯಕರ್ತರಾಗಿ ಶ್ರೀ ಯೋಗಿ ಶೆಟ್ಟಿ ಜಪ್ಪು ಅವರದ್ದು ಸಮಾಜಕ್ಕೆ ದೊಡ್ಡ ಕೊಡುಗೆ. ಶ್ರೀಯುತರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸ್ವಾಮೀಜಿ ಬೊಕ ಎನ್ನ ಒಂಜಿ ಸಂಬಂಧ ಪಂಡ ಸುಮಾರು 10 ವರ್ಷದಿಂದ ಎನ್ನ ಸಂಬಂಧ ಪಂಡ ಮಡ್ಯಾರ್ಡ್ ಆರ್ ಅಲ್ಪ ಒಂಜಿ ಮಠ ಉಪ್ಪುನಗನೆ ಎನ್ನ ಬೊಕ್ಕ ಅರ್ನೊಂಜಿ ಸಂಬಂಧ ಬತ್ತನ್ ಯಾನ್ ಅಪಗನೆ ಅರಡ ಸ್ವಾಮಿಲಿಡ ಪನದಿತ್ತೆ ಸ್ವಾಮಿಲ ಈರು ಪ್ರತ್ಯಂಜಕ್ಲ ಈರು ದುಮ್ಮು ಬರೋಡು ದೇಪನಡ ಇತ್ತದ ಸಮಾಜ ಪಂಡ ಎಂಚ ಪಂಡ ಈರು ದುಮ್ಮು ಬತ್ತದು ಇರ್ನ ಬಗ್ಗೆ ಜನಗಳಿಗೆ ಗೊತ್ತಾಂಡ ಮಾತ್ರ ಜನಕ್ಕಲು ತನ್ನಷ್ಟಕ್ಕೆ ನಮ್ಮ ಮಠಕ್ಕೆ ಬರ್ಪೇರು ಅಪ್ಪ ಮಠ ಅಭಿವೃದ್ಧಿ ಆಪುಂಡು ಅಂಚದಪ್ಪನಾಗ ಇತ್ತದ ಸಂದರ್ಭ ಈರು ದುಮ್ಮು ಬರೋಡು ಬಂದು ಅಂಚ ಯಾನೆ ಒಂಜಿ ಆಜೆ 7 ವರ್ಷ ದುಮ್ಮು ಒಂಜಿ 2018 ಇಸವಿಡ್ ಒಂಜಿ ತುಳುನಾಡ ಕಬಡ್ಡಿ ಪನ್ಪಿನ ಕಾರ್ಯಕ್ರಮ ಪಾಡ್ದಿತ್ತ ನೇರು ಮೈದಾಂಡ್ ಆ ಕಾರ್ಯಕ್ರಮ ಯಾನ್ ಸ್ವಾಮಿಲನ್ನು ಪಂಡ ಸ್ವಾಮಿಲ ಈರು ಬತ್ತದ ವೇದಿಕೆ ಬರೋಡು ಇರನೇ ಯಾನ್ ಕಾರ್ಯಕ್ರಮದ ಒಂಜಿ ಆಶೀರ್ವಚನ ಮನ್ಪ ಬಂದು ಅಪಗಾಲ ಸ್ವಾಮಿಲ್ ಪಂಡೇರು ಯಾನ್ ಎನ್ನ ಒಂಜಿ ಕನಸುಂಡು ಪಂಡ ಒಂಜಿ ಎಡ್ಡಂತಿನ ಒಂಜಿ ಮಠ ಆವಡು ಆ ಮಠ ಆಯಿ ಬೊಕ್ಕ ಯಾನ್ ಸಮಾಜಕ್ಕೆ ಹೆಂಗೆ ಪಾತೇರ ಹಾಪುಂಡು ಆ ಮಠ ಒಂಜಿ ಆವಡು ಪಂಡು ಯಾನ್ ಪಂಡ ಸ್ವಾಮಿಲ ಆಂಡಲ್ ತೊಂದರೆ ಜೀರ್ ಬಲೆ ಸ್ವಾಮಿಲ ಈರ್ ಎತ್ತು ಜನಕ್ಕೆ ಈರ್ನ ಬಗ್ಗೆ ಗೊತ್ತುಂಡು ಬಂದತ್ತು ಈರ್ ಬತ್ತದ ಆ ಒಂಜಿ ಇರ್ನ ಒಂಜಿ ಆಶೀರ್ವಚನ ಮಂತಂಡ ಅವು ಕಾರ್ಯಕ್ರಮ ಗೆಡ್ಡೆ ಹಾಪುಂಡು ದೇಪಣ್ಣಡ ಇತ್ತದ ಕಾಲ ರೆತ್ತಿನಗ್ಲೇನು ಲೊಪ್ಪುನಿ ಅಂದದ್ದು ಇರ್ನಲ್ಲದಾದ ಶಕ್ತಿ ಬಂದು ಇರ್ನದಾದ ಆಧ್ಯಾತ್ಮಿಕ ಕೊಡುಗೆ ಉಂಡು ಸಮಾಜ ಗೊತ್ತಾವಡು ಬಂದು 2017 ಇಸವಿಡಿ ಯಾನ್ ನೇರು ಮೈದಾಂಡ ಒಂಜಿ 7 ವರ್ಷ ದುಂಬೇರಿನ ಯಾನ್ ವೇದಿಕೆಗೆ ತಿತ್ತ ಆರು ತುಳುನಾಡ ಕಬಡ್ಡಿ ಕಾರ್ಯಕ್ರಮಕ್ಕೆ ಅಂಚ ನಿರಂತರವಾದ ಯಾನ್ ಅರ್ನ ಬಕ್ಕ ಎನ್ನ ಸಂಬಂಧ ಎನ್ನದು 5 ಬಕ್ಕಲ ಯಾನ್ ಡೈಜಿ ವರ್ಲ್ಡ್ದಕ್ಕೆಲ್ಲ ಒಂಜಿ ಕಾರ್ಯಕ್ರಮಗಾರನು ರೊಪ್ಪೆರ ಬಂದಾಗಲ ಯಾನ್ ಪಂಡ ಒಂಜಿ ಸ್ಪೆಷಲ್ ಕಾರ್ಯಕ್ರಮ ಉಂಡು ಸ್ವಾಮಿಲ ಎಂಕ್ ಡೈಜಿ ವರ್ಲ್ಡ್ದಕ್ಲು ಪನೊಂದುಲ್ಲಾರಿ ದಯಪಂಡ ಈರ್ ತುಳುಭವನ ಒಂಜಿ ಎಂಕ ತುಳು ಸಮ್ಮೇಳನದ ಕಾರ್ಯಕ್ರಮ ಬತ್ತಿನದ್ರ ಅಕಲು ಅವಳು ಈರ್ಲ ವಾಲ್ಟರ್ಲ ವೇದಿಕೆ ಇಡ್ತಾರೆ ಡಾಕ್ಟರ್ ಫ್ರಾಂಕ್ ಫೆರ್ನಾಂಡಿಸ್ ದುಬೈದಾರ್ಲ ಎತ್ತೇರಿ ಅಕುಲು ಪಂಡೇರು ಇನ್ನೊಂಜಿ ಸಂದರ್ಶನ ಮನ್ಪೋಡು ಬಂದು ಅಪ್ಪಗಲ ಪಂಡೇರು ಸ್ವಾಮಿಲ್ ಬುಡ್ಚಿ ನಮ್ಮೊಂಜಿ ಅವೇ ಒಂಜಿ ಮಠ ಆವಡು 5 ಬಕ್ಕ ಯಾನ್ ಬರ್ಪೆ ಪಂಡ ಸ್ವಾಮಿಲ್ ಎಂಚಿನ ಪಂಡ ಎನ್ನ ಬಕ್ಕ ಅರ್ನೊಂಜಿ ಸಂಬಂಧ ಪಂಡ ಒಂಜಿ ಬಾರಿ ಒಂಜಿ ಬಾಂಧವ್ಯ ಬೇತೇನೆ ಆಂಡ ಒವೇ ಒಂಜಿ ಸಮಯ ಪನ್ಪಿನ ಬರೋಡುಗೆ ಪನ್ಪೇರು ಒವೇ ಒಂಜಿ ಜಾಗ್ ಒವೆಂಜಿ ಎಂಚಿನ ಆವಡಲ್ಲ ಸಮಯ ಪನ್ಪಿನಮಲ್ಲ ಸಮಯದ ಮೀರ್ದು ಓಲೆಜ್ಜಿ ವಾವಾ ಸಮಯ ಎಂಚಿನ ಆವಡು ಆ ಪೂರ್ವ ನಿಯೋಜಿತ ನಮ್ಮ ಪುಟ್ಟನಗನೆ ಆದುಪ್ಪು ನಮ್ಮ ಜಾತಕ ರೆಡಿ ಆದುಪ್ಪು ವಾ ಟೈಮ್ ನಮ್ಮ ಎಂಚಿನ ಆವಡು ವಾ ಟೈಮ್ ಮದಿಮೆ ಆವಡು ವಾ ಟೈಮ್ ನಮ್ಮ ಸಾವು ಆವಡು ಅವು ಹುಟ್ಟು ಬಕ ಸಾವುದ ಮಧ್ಯೆ ಬೆತ್ತಗಿಂಚಿ ಘಟನೆ ಅವು ಪೂರ್ವ ನಿಶ್ಚಿತ ಬಟ್ ಆಡ ದೇವಿರವ ನಮ್ಮ ತುಜಿಪದು ಕೊರ್ಪುಜೇರು ವಾ ಟಾಮ್ ಎಂಚಿನ ಬಂದು ದುಂಬೆ ನಮ್ಮ ತುಜಿಪದು ಕೊರ್ಪುಜೇರು ಆಡ ಇನಿ ಆ ಗಲಿಗೆ ಮುಲ್ಪ ಮೂಡು ಬೈದಿನ ಪಣ್ಣಾಂಡ ಇನಿ ನಮ್ಮಲ್ಪ ಈ ಜಾಗಡೊಂಜಿ ಸಂತೋಷನೆ ನಮ್ಮ ಸಂತೋಷನ್ನೇ ಮಂಡ ಯಶವಂತ ಆಳ್ವೇರು ಎನ್ನ ಬಾರಿ ಒಂಜಿ ಎನ್ನೊಂಜಿ ಮೆಗ್ಗೆ ಬಾಲನ ಸಂಬಂಧ ಆರ್ಲೆ ಅಲ್ಲ ಹಾರ್ಲ ಈ ಒಂಜಿ ಮಠಕ್ಕೆ ಬತ್ತಿ ಬಕ್ಕ ಆರು ಒಂಜಿ ಅಟ್ಟ ಸ್ವಭಾವೇ ಪಂಡ ಎಂಚಿನಾಳಲ ಒಂಜಿ ಮನ್ಪೋಡ್ ಬಂದ ಅಂಚ ಆರು ಸ್ವಾಮಿಯನ ಸಂಪರ್ಕಗೆ ಈ ಮುಲ್ಪ ಮಠ ಆಯ್ ಬಕ್ಕ ಬತ್ತೇರಿ ಆರು ಆ ಮೂಲಕ ಚಂದ ಸುಚ್ಚೆಲ್ರ ಬಂಡೇರಿ ಆ ಇದು ಬಕ್ಕ ಇಡೇ ಸಂತೋಷ್ ಬೋಳ್ಳಿಯರು ಬತ್ತೇರಿ ಅಂಚದಪ್ಪನಾಗ ಇನೀಲ ಒಂಜಿ ಶುಭ ಸೂಚನೆ ಪಣ್ಣಾಂಡ ಯಾನ್ ಇನಿ ವೇದಿಕೆ ಇರ್ತಲ್ಲ ದೀಪ ಪೊತ್ತನಗರ ಸಂದರ್ಭಡೆ
ಮಾಜಿ ಎಂ ಪಿ ಇಲ್ಲ ಆಲಿ ಎಂ ಪಿ ರೆಡಿಜನ್ ಇಲ್ಲ ಅವೇ ಸಂದರ್ಭ ಬಂದಾಗ ಬತ್ತೇರಿ ಇವನ ರಿಜೇಷನ್ ಬಂದಾಗನೇ ಒಂಜಿ ರಡ್ಡು ಬತ್ತಿ ಪಿರಲ ಪೊತ್ತಾರ ಬಾಕಿ ಇರ್ತದೆ ಅರೇನು ತೂದು ಪಂಡೇರು ಆರು ಬರೋಣ ಪಂಡದು ಪಂಡ ಆ ಒಂಜಿ ಗಲಿಗೆ ಒಂಜಿ ಸಂದರ್ಭ ಬಂದಾಗ ಐತಾರ್ಥ ಪಡ ಶುಭ ಸೂಚನೆ ತೋಜಿದ್ ಬರ್ಪಣಿ ಅಂಜದಪ್ಪನಾಗ ಮುಲ್ಪ ಎಂಗ್ಲ ಒಂಜಿ ಶುಭ ಸೂಚನೆ ಬರೋದುಂಡು ನಮ್ಮ ಒಂಜಿ ಓವು ನೆಂದದಾನ ಒಂಜಿ 10 ವರ್ಷ ದುಂಬು ಯಾನ್ಲ ಸ್ವಾಮಿಲ ಏತೆ ಸಂಬಂಧ ಯಾರ್ಲಾರ್ಲ ಉರಿಯನೆ ಮಸ್ತ್ ಒಟ್ಟಿಗೆ ಮಸ್ತ್ ಸತಿ ಕೂಲದ ಎಂಗ್ಲು ಪಾತಿಂದಿತ್ತ ಇಂಚೆ ಮನ್ಪೋಡ್ ಬಂದು ಆಡ ಆರು ಮಸ್ತ್ ಸತಿ ಪ್ರಯತ್ನ ಬತ್ತೀರ ಅವು ಯಶಸ್ವಿ ಆತಿ ದ್ಯಾಪಂಡ ಐ ದುಮ್ಮಲ್ ಒಂಜಿ ಮಡ್ಯಾರು ಒಂಜಿ ಎಲ್ಲೇ ಮಟ್ಟದ ಒಂಜಿ ಇಂಚೆನ ಶಿಲಾನ್ಯಾಚ ಒಂದು ಕಾರ್ಯಕ್ರಮ ಅಂದಿತ್ತೇರು ಅಪ್ಪಗ ಆ ಸಂದರ್ಭ ಅರ್ನ ದೇಕ್ ಮಸ್ತ್ ಜನಕ್ಕಳು ಅಪ್ಪ ಬಾಂಬೆದಾಗ ದುಂಬ ಬತ್ತೀರಿ ಆಂಡ ಆ ಗಲಿಗೆ ಆ ಒಂಜಿ ಜಾಗದ ಕೆಲವು ಪಂಡ ಅವು ಜಾಗದ ಡಾಕ್ಯುಮೆಂಟ್ ಸಮಸ್ಯೆ ನಡೆದ ಬಕ್ಕ ದುಂಬು ಪೋಯಾರ ಆತಿಜಿ ಅಂಜದಪ್ಪನಾಗ ಈ ಜಾಗಡ್ಲ ಬೆತೆ ಬೆತೆ ತಕರಾರು ಇತ್ತಂಡು ದಯಪಂಡ ಈ ಜಾಗಲ ದೇವೇರ್ನ ಆ ಇಚ್ಛೆ ಮುಖಾಂತರ ಆತಂದು ದಯಪಂಡ ನೂಲದ ಜಾಗಲ ಸುಲಭಡದಿಜ್ಜಿ ಆ ಕೋರ್ಟ್ ಕಚೇರಿ ಬೆತೆ ಬೆತೆ ಎತ್ತಂಡು ಆಂಡ ದೇವೇರ್ನ ಇಚ್ಛೆ ಎತ್ತಂಡು ಅವು ಸ್ವಾಮಿಲೆ ಮುಲ್ಪ ಮಠಕ್ಕೋಸ್ಕರ ಆವುಡು ಪನ್ಪಿನ ಈ ದೇವಿನ ಒಂಜಿ ಸಾನ್ನಿಧ್ಯ ಮುಲ್ಪನೆ ಬೆಳಗಳು ಪನ್ಪಿನಕ್ಕೋಸ್ಕರ ಅವು ಸ್ವಾಮಿಲನಿಗೆ ಬತ್ತದ ಕೈಗೆ ಸೇರಿದ್ರು ಅಂಜದಪ್ಪನಾಗ ಈ ಒಂಜಿ ಸಾನ್ನಿಧ್ಯ ದುಂಬಗ್ ಸಾವಿರಾರು ಜನಗಳಿಗೆ ಒಂಜಿ ಮಾರ್ಗದರ್ಶನ ಕೊರ್ಪುಡು ಆಧ್ಯಾತ್ಮಿಕ ಒಂಜಿ ಚಿಂತನೆ ಮನ್ಪನ ಕೇಂದ್ರ ಹಾಪುಂಡು ಒಂಜಿ ಮಸ್ತ್ ಜನಗಳನ್ನ ಕಷ್ಟ ಬತ್ತಂಡ ತೊಂದರೆ ಬತ್ತಂಡ ಸ್ವಾಮಿಲಡ ಬತ್ತನ ಪರಿಹಾರ ಹಾಪುನ್ ಪನ್ಪಿನ ಒಂಜಿ ದಿನ ನಮ್ಮ ಒಂಜಿ ಕೇಂದ್ರ ದುಂಬು ದಿನ ಆಯ್ನಾದ್ದು ಬೇಗ ಮುಲ್ಪ ಒಂಜಿ ಮಠ ಒಂಜಿ ನಿರ್ಮಾಣ ಆದ ಒಂಜಿ ಬ್ರಹ್ಮಕಲಶೋತ್ಸವ ಆಂಬುಂಡು ಒಂಜಿ ದಿನ ಬರಡು ಆಯ್ನಾದ್ದು ಬೇಗ ಹಾಪುಂಡು ಪೂರೆಗ್ಲ ದೇವೇರು ಮುಲ್ಪ ಬತ್ತಿನಗ್ಲ ಪೂರೆಗ್ಲ ದೇವೇರು ಬತ್ತಿನಗ್ಲೆಲ್ಲ ಒಂಜಿ ಆಶೀರ್ವಾದ ಮನ್ಪಡು ಬಕ ಈ ಹಿಂದೆಕ್ ಎಂಗ್ಲಿಗೆ ಶಕ್ತಿ ಅದುಪ್ಪನ ಸಂತೋಷ್ ಬೋಳ್ಳಿರಿ ಎನ್ನ ಫಲಾಯ ಆರಂದೆತ್ತ ಒಂಜಿ ನವನಿರ್ಮಾಣ ಸಮಿತಿ ಅಧ್ಯಕ್ಷರಾದಿಲ್ಲರು ಅಂಚೆ ಆಡಳಿತ ಮುಖ್ಯಸ್ಥರಾದ ಪಿರಂಜಿ ಅನ್ನ ಸಹೋದರಿ ಚಂದ್ರಶೇಖರ್ ಎಲ್ಲರು ಅಂಚೆನೆ ಸಂತೋಷನ್ನೇ ನಮ್ಮ ಯಶವಂತ ಅಲ್ವೇರ್ ಪನ್ಪು ಎಂಗ್ಲು ಸಂತೋಷನೆ ಬಂದು ದುಮ್ಮೂರ್ದಿಜೆ ಪನ್ಪುನಿ ಅಕ್ಲು ಪೂರೆಲ್ಲ ಒಟ್ಟು ಸೇರಿ ನಡೆದ್ರ ಒಂದು ಯಶಸ್ವಿ ಆಪನೆ ಪನ್ಪಿ ದಾಲ ತೊಂದರೆಜಿ ದೇವೇರ ಆಯ್ನದ್ದು ಬೇಗ ಒಂಜಿ ನಮ್ಮ ಪೂರೆಲ್ಲ ಒಂಜಿ ಎಡ್ಡಂತಿನ ಒಂಜಿ ಮಠ ತೂಪನಂಚಿನ ಯೋಗ ಭಾಗಿ ಬರಡು ಜೈ ತುಳುನಾಥ್ ಜೈ ಕರ್ನಾಟಕ ಜೈ ಭಾರತ್. ಕೃತಜ್ಞತೆಗಳು ಹಿರಿಯರೇ. ವಿಟ್ಲ ಸೀಮೆಯ ಹೊಸಬೀಡು ಅರಮನೆಯ ಹಿರಿಯ ಪ್ರತಿನಿಧಿಗಳಾಗಿ ಶ್ರೀ ಕ್ಷೇತ್ರದ ಟ್ರಸ್ಟಿಗಳಾಗಿ ಶ್ರೀ ಜನಾರ್ದನ ಬಲ್ಲಾಳ ಅವರದ್ದು ಬಹಳ ದೊಡ್ಡ ಯೋಗದಾನ ನಮ್ಮ ಸಮಾಜಕ್ಕೆ. ಅವರೀಗ ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನು ಆಡ್ತಾರೆ. ನಮ್ಮ ಹಿಂದೂ ಸನಾತನ ಧರ್ಮದ ಷೋಡಶ ಸಂಸ್ಕಾರದ ನಮ್ಮ ಜೀವನ ಮರಣ 3 ಅಕ್ಷರದ ಬಾಳ್ವೆ. ಜೀವನ ಮರಣ, ಯೌವನ, ಬಾಲ್ಯ, ಬಾಲಕ, ಬಾಲಕಿ ಎಲ್ಲ 3 ಅಕ್ಷರದ ಮಹಿಮೆ. ಈ 3 ಅಕ್ಷರದ 3 ದಿನದ ಬಾಳ್ವೆಯಲ್ಲಿ ಈ 3 ಅಕ್ಷರದ ಮಹಿಮೆಯನ್ನು ನಾವು ಈ ಷೋಡಶ ಸಂಸ್ಕಾರದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋಗಬೇಕು. ಮುಂದೆ ಹೋದರೆ ನಮ್ಮ ಜೀವನ ಪಾವನವಾಗುತ್ತದೆ. ಒಂದು ಅನುಭವ. ಮತ್ತು 20 ವರ್ಷ ಹಿಂದೆ 20-30 ವರ್ಷ ಆಗಿರ್ಬೋದು, ನಮ್ಮ ಭದ್ರಗಿರಿ ಅಚ್ಚುದಾಸರು ಒಂದು ಪ್ರವಚನದಲ್ಲಿ ಹೇಳಿದ್ದ ಮಾತಿದು. ಅವರು ಬೊಂಬೈಯಲ್ಲಿ ಒಂದು ಕಾರ್ಯಕ್ರಮಕ್ಕೆ, ಅದು ಸ್ಪಾನ್ಸರ್ಶಿಪ್, ಅವರು ಕಾರ್ಯಕ್ರಮ ಮಾಡೋದು ಸ್ಪಾನ್ಸರ್ಶಿಪ್. ಈ ಸ್ಪಾನ್ಸರ್ಶಿಪ್ನಲ್ಲಿ ಕಾರ್ಯಕ್ರಮ ಹೋಗಿರುವಾಗ ಅವರು ಸ್ಪಾನ್ಸರ್ಶಿಪ್ ಮಾಡಿದಂಥ ಫ್ಯಾಮಿಲಿಯವರು ದಂಪತಿಗಳು, ಗಂಡ ಹೆಂಡ, ಒಂದು ಮಗು, ಇವರು ಒಟ್ಟಿಗೆ ಸ್ಟೇಜಿಗೆ ಬರುವ ಹೊತ್ತಿಗೆ ಈ ಮಗುವನ್ನು ಕೇಳಿದರು, ಮಗು ನಿನ್ನ ಅಪ್ಪ ಅಮ್ಮ ಎಲ್ಲಿ ಕೊಂಡಿರ್ತವ್ರೆ? ಕೊಂಕಣಿಯಲ್ಲಿ ಕೇಳಿದ್ರು, ನಿನ್ನ ಅಪ್ಪ ಅಮ್ಮ ಯಾರು? ಮಗು ಮೇಲೆ ನೋಡ್ತದೆ, ತಂದೆಯ ಕೈ ಹಿಡಿದುಕೊಂಡು, ಒಂದು ಕೈ ತಾಯಿಯ ಕೈ ಹಿಡಿದುಕೊಂಡು ಮಗು ಮೇಲೆ ನೋಡ್ತಾ ಉಂಟು ಮೇಲೆ. ದಾಸರಿಗೆ ಅರ್ಥ ಆಯಿತು. ಅದು ಇದ್ಯಾರು ನೀನು ಕೈಯಲ್ಲಿ ಹಿಡಿದುಕೊಂಡಿದೆಯಲ್ಲ? ಓ ಮೇರಾ ಮಮ್ಮಿ ಡ್ಯಾಡಿ. ಕೈಯಲ್ಲಿ ಹಿಡಿದಂತಹ ತಂದೆ ತಾಯಿಯವರನ್ನು ಗುರುತಿಸದೆ ಈಜಿಪ್ಟ್ನಲ್ಲಿದ್ದ ಮಮ್ಮಿ ಡ್ಯಾಡಿಯನ್ನು ಗುರುತಿಸುವಂತಹ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ, ನಮ್ಮ ಹಿಂದೂ ಸಮಾಜಕ್ಕೆ ಬಂದದ್ದು ಅತೀವ ಶೋಚನೀಯ ಪರಿಸ್ಥಿತಿ ಅಂತೇಳಿ ಅವರು ಹೇಳಿದ್ದಾರೆ. ನನಗೆ ಒಳ್ಳೆಯ ನೆನಪಿದೆ ಅದು. ಆದ ಕಾರಣ ನಮ್ಮ ಜೀವನ ಮರಣ, ಈ 3 ಅಕ್ಷರದ ಜೀವನ, ಅದರಲ್ಲಿ ವಿವಾಹ, ಬಾಲಕರು, ಬಾಲಿಕೆಯರು, ವಿದ್ಯಾಭ್ಯಾಸ ಎಲ್ಲ ಈ 3 ದಿನದ ಬಾಳ್ವೆಯಲ್ಲಿ 3 ಅಕ್ಷರದ ಮಹಿಮೆಯಲ್ಲಿ ನಮ್ಮ ಈ ಸನಾತನ ಧರ್ಮವನ್ನು ಅಳಿಸಿಕೊಂಡು ಹೋಗಬೇಕು. ಅದೇ ಥರ ಇದು ಬೇರೊಂದು ವಿಷಯದಲ್ಲಿ ನನಗೆ ಒಂದು ನೆನಪಾಗ್ತಾ ಇದೆ. ನಮ್ಮೊಬ್ಬರು ಸ್ನೇಹಿತರು ದೊಡ್ಡ ಉದ್ಯಮಿ ಅಲ್ಲ, ಅವರು ಕೃಷಿಕರು. ಅವರ ಹೆಸರಿನಲ್ಲಿ ಶಾಲೆ ನಡೀತಾ ಇದೆ, ಶಾಲೆ ಮ್ಯಾನೇಜ್ಮೆಂಟ್ ಅವರದ್ದು. ಅದೇ ಶಾಲೆಗೆ ಇವರ ಮಗನು ಶಾಲೆಗೆ ಹೋಗ್ತಾನೆ. ಒಂದು ದಿವಸ ಮಾಸ್ಟರ್ ಇವರ ಮಗನಿಗೆ ಹೊಡೆದ್ರು. ಗ್ರಾಚಾರಕ್ಕೆ ನಾನು ಅಲ್ಲಿ ಮುಟ್ಟಿದೆ ಬದಿಯಡ್ಕಕ್ಕೆ. ಬಳ್ಳಾರಿ ರೇಣೋಟಿಗೆ ಬರೋಡು ರಾಯಸ್ವಾಮಿ
ಎನ್ನ ಮಗಕ್ಕೆ ಮಾಸ್ಟರ್ ಹಾಕಿದೇರು ಕೇನರ ಬೋರ್ಡು ಇಜ್ಜಿ ಮಾರಾರೆ ಏನು ಮಾಸ್ಟರ್ ಕೇನರ ಯಾಂ ಬರ್ಪೋಯಿ ಅತ್ತ ಈರಂಟಿ ಬತ್ತರಂದ ಅವ್ರು ಇದು ದಾಲ ಪೋಡಿ ಹೊಡ್ಚಿ ಪೋಡೆಂಗೆ ದಾಲಜ್ಜಿದೆ ಬರೆದಾಯಿತು ಅಂಡ ಈ ವಿಷಯಗೇನು ಬತ್ತದ್ದು ವಿಷಯ ದಾಲ ಇರು ಬಲೆನೊಟ್ಟಿಗೆ ಅಂತ ಹೇಳಿದರು. ಹಾಗೆ ನಾನು ಅವರೊಟ್ಟಿಗೆ ಹೋದದ್ದು ಮಾಸ್ಟರ್ ಮನೆಗೆ. ಮಾಸ್ಟರಿಗೆ ಇವರು ನೋಡುವಾಗ ಬೆವರಲಿಕ್ಕೆ ಶುರು ಆಯಿತು, ಕೈಕಾಲು ಧರಿಸಿ ಶುರು ಆಯಿತು. ಸೀದಾ ಹೋದರು, ನಮ್ಮನ್ನೆಲ್ಲ ಭಾರಿ ಇದು ಎಳ್ನೀರು ಕೊಟ್ಟರು, ನಮಗೆ ಬಾಳೆಹಣ್ಣು ಕೊಟ್ಟರು, ಕೂತುಳ್ಳಿ. ನಾವೆಲ್ಲ ಸ್ವಲ್ಪ ವ್ಯವಸ್ಥೆ ಇದ್ದವರು. ಕೂತುಳಿಸಿದಾಗ ಅಂದ ಮಾಸ್ಟರ್ ಈರ ನಮಗೆ ಹಾಕ್ಯಾರ ಕೇಳಿದರು. ಅಂದು ದನಿക്ക് ತಪ್ಪಂಡು ಅಂಕವು ಅದು ಈರ ಹಾಕಿನ ದಾಯಿಗೆ ಹಾಕಿನೇರು ಆಯ್ಕಾರ ಪಂಡೇರು ಬರಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂದು ಈರನ ಮಗನ ಉದಾಹರಣೆ ಮಲ್ತು ಪಂಡ್ರಿಯಾನು. ಅಪ್ಪ ಹಾಗೆ ಕತ್ತೆ ಆಯಿತು ಮಾತ್ರ ಕೇಂದ್ರನೆ ಬರಬರುತ್ತಾ ರಾಯರ ಕುದುರೆ ಬರಬರುತ್ತಾ ಕತ್ತೆ ಆಯಿತು ಹಾಗೆ ಗೊತ್ತದಿ ಅಂಚ ಒಂತೆ ಪಾತ್ರ ಅಂಡು ಆನೆ ಬುಡಿಯಾನೆ ಬಕ್ಕಲ 98, 95, 96 ಮಾರ್ಕ್ ತೆತ್ತನ ಹುಡುಗಿ ಇತ್ತೆ 80, 75ಗೆ ಎತ್ತಿ. ಅಪ್ಪ ಅಂಚನ ಪಣ್ಣೆ ಬರಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂಚ ಎಡ್ಡ ಕಲ್ಪನ ಜೋಕುಲು ಎಡ್ಡ ಪಂಕ್ತಿಡು ಬತ್ತೊಂದು ಇಪ್ಪನಾಗ ಈ ಮಾರ್ಕ್ ಕಮ್ಮಿ ಆಯ್ನ ದಾಯಿರ್ದ ಅದು ಏನು ಕಲ್ಪವನ ಒಂಜೆಲ್ಲ ಕಲ್ಪವ ಈರ್ನ ಮಾರ್ಕದಲ್ಲಿ ಕಮ್ಮಿ ಎಲ್ಲ ಬಾಕಿ ಜೋಕುಲು ಹೆಚ್ಚಿಗೆ ದಾಲಜ್ಜಿ. ಅಪ್ಪ ಈ ಶೆಟ್ರು ಹೇಳಿದರು, ನೀವು ನನ್ನ ಮಗನಿಗೆ ಅಷ್ಟು ಹೊಡೆದು ಬಿಟ್ಟು ಬಿಡೋದ, ಅವನ ಕೈಕಾಲು ಮುರಿದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ನನಗೆ ಫೋನ್ ಮಾಡಬೇಕಿತ್ತು, ನಾನು ನೋಡ್ಕೊಳ್ತಾ ಇದ್ದೆ ಅಲ್ಲ. ಇಲ್ಲಿವರೆಗೆ ನಮ್ಮ ಸಂಸ್ಕಾರ ಜೀವಂತ ಇದೆ ಇವಾಗಲೂ. ಒಂದು ಕಡೆ ನಮ್ಮ ತಂದೆ ತಾಯಿಯನ್ನು ಗುರುತಾ ಇಲ್ಲ, ಮಮ್ಮಿ ಡ್ಯಾಡಿಯ ಗುರುತಾ ಇದೆ. ಈಚೆ ಕಡೆ ವಿದ್ಯಾಭ್ಯಾಸದಲ್ಲಿ ನಮ್ಮ ಸಂಸ್ಕಾರ ಈ ಥರ. ಅದಕ್ಕೆ ಇಂಗ್ಲೀಷ್ನವರು ಹೇಳೋದು, ಐ ಡೋಂಟ್ ಬಿಲೀವ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್, ಐ ಬಿಲೀವ್ ಓನ್ಲಿ ಮೈ ಫಾದರ್ ಆ್ಯಂಡ್ ಮದರ್. ನನಗೆ ಬೇರೆ ವಿಶ್ವಾಸವೇ ಇಲ್ಲ, ತಂದೆ ತಾಯಿ. ಅಲ್ಲಿವರೆಗೆ ನಮ್ಮ ಭಾರತವು ಮುಟ್ಟಿದೆ. ಅದೇ ಮಮ್ಮಿ ಡ್ಯಾಡಿ ಯಾರು ಗೊತ್ತುಂಟು, ಅಪ್ಪ ಅಮ್ಮ ಗೊತ್ತಿಲ್ಲ. ಆದ ಕಾರಣ ದಯವಿಟ್ಟು ನಾವು ನಮ್ಮ ಮಕ್ಕಳಿಗೆ ನಮ್ಮ ಷೋಡಶ ಸಂಸ್ಕಾರದ ಪ್ರಕ್ರಿಯೆಗಳು, ಈ 3 ದಿನದ 3 ಅಕ್ಷರದ ಬಾಳ್ವೆಯನ್ನು, ಷೋಡಶ ಸಂಸ್ಕಾರವನ್ನು ಅಳವಡಿಸಿಕೊಂಡು ಅವರಿಗೆ ಉಪದೇಶ ಮಾಡಿ ಅವರನ್ನು ಒಳ್ಳೆಯ ದಾರಿಗೆ ತರಬೇಕು, ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ಹೇಳಿಕೊಂಡು ನನಗೆ ಇಂಥ ಸಂದರ್ಭ ಕೊಟ್ಟ ಸ್ವಾಮಿಯವರಿಗೆಲ್ಲ ವಂದಿಸಿಕೊಂಡು ಜೈ ಭಾರತ್, ಜೈ ಭಾರತ್. ಕೃತಜ್ಞತೆಗಳು ಹಿರಿಯರೇ. ನ್ಯಾಯವಾದಿಗಳಾಗಿ ಶ್ರೀ ಉಮೇಶ್ ಶೆಟ್ಟಿ ಅವರದ್ದು ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎನ್ನಲ ಸ್ವಾಮಿನಲ್ಲ ಒಂಜಿ ಭೇಟಿ ಅವೊಂಜಿ ಅನಿವಾರ್ಯವಾದಾಯಿನಿ ದಾದ ಬನ್ನಗ ಈ ಒಂಜಿ ಜಾಗ ಇನಿ ಮಠಕ್ಕೂ ಬತ್ತುತ್ತಂಡ ಐತ ವಾರಿಸುದಾರರು ಎನ್ನ ಕ್ಲೈಂಟ್ ಆದಿತ್ತೇರು ಎಕಡೆ ಯೋಗೀಶನ್ಯ ಬಂಡೇರು. ಈ ಜಾಗ ಈ ಒಂಜಿ ಶಿವಗಿರಿ ಮಠಕ್ಕೆ ಬೋಡಾದೆ ಈ ತೊರ್ತು ದೇವರು ಕಾತೊಂದು ಬೈದೇರು ಪಂಡಲ ತಪ್ಪ ಒಂದು ದಾದ ಬಣ್ಣಗ ನೆಕ್ ಸಾಧಾರಣ 10 ವರ್ಷದ ದುಂಬೆ ಈ ಜಾಗ ಬೇತಕ್ಲೆಗೆ ಎಗ್ರಿಮೆಂಟ್ ಆದು ಸೇಲ್ ಆದಿತ್ತು. ಐದು ಪಕ್ಕ ಆಯ್ತ ಸಂಬಂಧಪಟ್ಟ ವ್ಯಾಜ್ಯಲು ಕೋಟುಡುತ್ತನು. ಆ ಸಂದರ್ಭಡು ಸ್ವಾಮಿಲು ಮುಲ್ಪ ಬತ್ತದು ಬಾಡಿಗೆಗೆ ಬತ್ತದು ಮುಲ್ಪ ಆರ್ನ ಈ ಒಂಜಿ ಕಾರ್ಯಕ್ರಮವನ್ನು ಮಲ್ತೊಂದಿತ್ತೇರು. ಆ ಸಂದರ್ಭಡು ಇಂಚೆನೆ ಫೋನ್ಡು ಎಂಕ್ಲನ ಪಾತೆರೊಂದಿತ್ತ ಅಪಗ ಫಸ್ಟಿಗೆ ಯೋಗೀಶನ್ನೇ ಈ ಒಂಜಿ ಜಾಗ ಈ ಮಠಕ್ಕೂ ಬೋರ್ಡು ಪಂಡದು ಹೊರ ಎಂಕ್ ಫೋನ್ ಮಂತಿತ್ತೇರು. ಬೊಕ್ಕ ಒಂಜಿ ಸರ್ತಿ ನಮ್ಮ ಆಳ್ವೇರು ಯಶವಂತ ಆಳ್ವೇರು ನಮ್ಮ ಎನ್ನ ಆಫೀಸಿಗೆ ಬತ್ತೇರು. ಅಪಗ ಯಾನ ಐಕ್ ಸಂಬಂಧಪಟ್ಟನಕ್ಲ ಅಕ್ಲು ಇನಿ ಯಾರನ್ನ ಮೆಗ್ಗಿಯಲ್ಲ ಬ್ಯಾಂಗ್ಳೂರು ದೀಡೆ ಬೈದೇರು. ಅಪಗ ಇಂಚನೆ ಪಾತೆರೊಂದಿಪ್ಪನಾಗ ಅವು ಒಂಜಿ ಕಾರಣಗೂ ದುಂಬು ಪೋಂದಿತ್ತಂಡು. ಕೋಟುದ ವ್ಯಾಜ್ಯಲ ಅಂಚನೆ ದುಂಬು ಪೋಂದಿತ್ತಂಡು. ಅಪಗ ಒಂಜಿ ಸರ್ತಿ ಮುಲ್ಪ ಚಂಡಿಕಾಯಿ ಆಗತ್ತಂಡು ಸ್ವಾಮಿಲ್ ಬಂಡೇರು ಈರು ಹೊರ ಇಂಚಿ ಬಲ್ಲೆ ಬಂದು ಐದು ದುಂಬು ಸ್ವಾಮಿಲೇ ಹೊರ ಸುಡುಕಾದು ಎನ್ನ ಕಚೇರಿಗೆ ಬತ್ತಿತ್ತೇರು. ಆ ಸಂದರ್ಭಡೆ ಆ ಒಂಜಿ ಆಫೀಸಿಗೆ ಪೊಗ್ಗುನಗನೆ ಒಂಜಿ ಆಡತ್ತಿನೊಂಜಿ ಆ ಶಕ್ತಿದ ಎಂಕೊಂಜಿ ಗೊತ್ತಾದುತ್ತೇನೆ. ಅಪಗ ಬೊಕ್ಕೊಂಜಿ ಸರ್ತಿ ಇದಕ್ಕೆ ಚಂಡಿಕಾಯಾಗ ಬಣ್ಣಗ ಮೂಲ್ಯಾನು ಚಂದ್ರ ಸೂಚಿಲಿಂತುಯ್ಯೆ ಎಂಕೊರನೆ ಎಂದುವಾಂಡು ಆ ಚಂದ್ರ ಸೂಚಿಲ್ ಮೂಲ ಬತ್ತಿರಂದಂಡ ಅವು ಒವುಲ ಕೆಲಸ ಆವೊಂದಿನ ಕೆಲಸಲ ಆವು ಪನ್ನಗ ಆರೊಂಜಿ ಆತೊಂಜಿ ಈ ಧಾರ್ಮಿಕವಾದುಪ್ಪಾಡು ಅತಂದಂಡ ಸಾಮಾಜಿಕವಾದುಪ್ಪಾಡು ಆರು ಒಲ್ಪ ಪೋಂಡಲ ಅವೇನೊಂಜಿ ಶಿಸ್ತುಬದ್ಧವಾದ ಕೋಡಿ ಎತ್ತವನೊಂಜಿನೊಂದು ಮನುಷ್ಯ ಐದು ಬಕ್ಕ ಇಂಚೆನೆ ಆಂಡು ಬೊಕ್ಕ ಪಾತ್ರ ಕಥೆ ಆದು
ಆರ್ ಸಂತೋಷನ್ನೇ ಬ್ಯಾಂಗ್ಳೂರ್ದಾರಲ್ಲ ಸ್ವಾಮಿಲ್ಲನೆ ಪಾತಿರ್ದು ಐತೊಂಜಿ ಮಾರುಕಟ್ಟೆ ಮೌಲ್ಯರ್ದಲ್ಲ ಮಸ್ತ್ ಕಡಿಮೆಗೆ ಈ ಜಾಗೇನು ಅರೆಗೆ ಈ ಮಠಕ್ಕೂ ಕೊರಿಯರು ಐತ ಮಾತ ರಿಜಿಸ್ಟ್ರೇಷನ್ದಲ್ಲ ಪೂರ ಮಂತದಾದನಗ ಮೂಲ ನೆತ್ತ ಒಂಜಿ ಮಠ ಕಟ್ಟುನು ಬಣ್ಣದ ಪಾತ್ರ ಹೊಂದಿತ್ತೇರು ಬೊಕ್ಕೊಂದಿನ ಏನು ಕಾಕಜಿರಿ ತೂಪೆ ಐಟ್ ಸಂತೋಷನ್ನ ಐತ ಅಧ್ಯಕ್ಷ ಆದುಲ್ಲೇರು ಸಂತೋಷ್ ಶೆಟ್ಟಿ ಬೋಲಿಯರ್ಲಂಚೆನೆ ಆರು ಇಡೆ ಬೈನ ತುನಗ ಅವು ಪೂರ ಈ ಮೂಲುಪನಂಚಿನ ಒಂಜಿ ಆ ಶಕ್ತಿಯೇ ಬೇತೆ ಬೇತೆ ಜನರನ್ನು ಒಯ್ತೊಂದು ಬರೋದು ಬಂದ ತಪ್ಪ ಒಂದು ಅಂಚಾದು ಏಪ ಚಂದ್ರಸನ್ನೆ ಸಂತೋಷನ್ನ ನಂಕ್ಲಂಚಿನಕ್ಲು ಒಂಜಿ ಜತ್ತದು ಈ ಮಠ ಆವಡು ಪಂದು ಒಂಜಿ ತೀರ್ಮಾನ ಮಂತೇರ ಅವತ್ತಂದೆ ಇನಿತ್ಯ ನಡತಿನಂಚಿನ ಶಿಲಾನ್ಯಾಸ ಕಾರ್ಯಕ್ರಮ ಒಪ್ಪು ಆ ಹಸ್ರಣ್ಣೇರು ಆಡು ಇಡೆ ಬತ್ತಿನ ಆ XMP ಪಡು ಇತ್ಯದ MP ಪಡು ಮಾತೆರ್ಲ ಈ ಒಂಜಿ ಮಠಕ್ಕೆ ಬತ್ತದು ನಿಜವಾದ ಈ ಒಂಜಿ ಶಿಲಾನ್ಯಾಸ ಕಾರ್ಯಕ್ರಮ ಬಾರಿ ಅದ್ದೂರಿಯಾದ ಆ ಸ್ವಾಮಿಲು ಎನ್ನಿನೆರ್ದು ಹೆಚ್ಚ ರೀತಿಡು ಆ ದೈವಿ ಶಕ್ತಿಗೆ ಎಂಜಬೋಡ ಆ ರೀತಿಡು ಆತಂಡು ಇನ್ನು ಈ ಒಂಜಿ ಶುಭ ಮುಹೂರ್ತೋಡು ನಡತಿನಂಚಿನ ಈ ಶಿಲಾನ್ಯಾಸ ಆಯ್ನಾತು ಬೇಗ ಮಾತೆರೆಗಿಲ ಇದೇ ಒಂಜಿ ಸಹಕಾರ ಮನ್ಪುಂಜಿನ ಬುದ್ಧಿನ ಕೊಡ್ದು ಈ ಒಂಜಿ ಕ್ಷೇತ್ರೋಡು ತೊಡಗಿಸಿನ ಶಕ್ತಿನ ನಮಕ್ ಮಾತ ಕೊರಡು ಆಯ್ನಾತು ಬೇಗ ಆ ಸ್ವಾಮಿಲು ಎನ್ನಿನ ಲೆಕ್ಕನೆ ಒಂಜಿ ಪೊರ್ಲು ಕಂಟದ ಮಠ ತರದಿರ್ತದೆ ಉಂತದು ಆಯ್ನಾತು ಬೇಗ ಐತಲ್ಲ ನಮ್ಗೆ ಉದ್ಘಾಟನೆ ತೂಪಿನ ಯೋಗ ಭಾಗ್ಯ ಮಾತ್ರೆಲ್ಲ ತಿಕ್ಕಡು ಬನ್ನೊಂದು ಎಂಕ ಅವಕಾಶ ಕೊಟ್ಟಿನ ಮಾತ್ರೆಲ್ಲ ಹೊಂದಿಸ ಒಂದು ರೆಡ್ಡು ಪಾತ್ರೆ ಮುಗಿಪೋಯ್. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಶ್ರೀ ಉದಯಕುಮಾರ್ ಶೆಟ್ಟಿ ಕುಂಡಾಣಗುತ್ತು ಅವರು ನಮ್ಮ ಶ್ರೀ ಕ್ಷೇತ್ರಕ್ಕೂ ಬಹಳ ಸಮೀಪವರ್ತಿಗಳು. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪಾದಗಳು ಒಂದಿಸ ಒಂದು ಅಂಚನೆ ಕೊಂಡಾಣದ ಸತ್ಯಲ್ನ ಪಾದಗಳು ಒಂದಿಸ ಒಂದು ವೇದಿಕೆ ಪುನಃ ಸ್ವಾಮಿನ ಪಾದಗಳು ಒಂದಿಸ ಒಂದು ಗಂಟೆ ರಡ್ಡ ಪಾತ್ರ ಟೈಮ್ ಆಯ್ತು ಯಾನ್ ಮೂಲ ಸ್ಥಳೀಯನೇ ಸಂತೋಷನ್ನೇ ಮುರ 2-3 ಸರಿ ಪೋನ ಬಂಡೆ ರಿಮೂಲೆ ಪೋಂದುಲ್ಲ ಮಾರ ಇಡೇ ಬರ್ಪುಜ ಅಂದ ಎಂಕ ನಿಜವಾದ ಮೂಲತ ಮಾಹಿತಿ ಅದು ಗೊತ್ತಿಜಾನ ಇತ್ತೆ ಇನ್ನೀತು ನಾವೇನೆ ಗೊತ್ತಾಯ್ನ ಆ ಸ್ವಾಮಿ ಯಾನು ಕ್ಷಮೆಗೆ ಒಂದಿಲ್ಲ ಏಕೆ ನನ್ನಲಾತ ಆಯ್ನಾತು ಬೇಗ ಈ ಮಂದಿರದ ಕೆಲಸ ಆವಡು ಆಯ್ನಾತು ಬೇಗ ಮುಳ್ಳು ಮಠ ಅದು ಮುಲ್ಪ ಊರುದಾಗ್ಲೇ ಒಂದು ಪ್ರಯೋಜನ ಅಪ್ಪನ ಕೆಲಸ ಆವಡು ಮಾತೆರ್ಲ ಸಲಿಯರ್ನ ಸಹಕಾರ ಲೇಕ ತಿಕ್ಕಾಡು ದಯಪಂಡ ಸಲಿಯರು ಅಂತ ಕಮ್ಮಿಲ್ಲರು ಮೂಲು ಕೆಲವರು ಪರಲ ಬಾತೆ ವಿರೋಧ ಬಾತೆ ನಂಚಿನ ಹೂವೆ ವಿಷಯ ಮೂಲಿಜ್ಜಿ ನಮ್ಮ ಹೆಂಚಿನ ಅಪ್ಪನ ಅನಾಥ ಸಹಕಾರ ನಮ್ಮ ಕೊರಕ ಸಂತೋಷನ ಚಂದ್ರ ಸುಚಿಲ್ನ ನೇತೃತ್ವಡು ಯಾನ್ಲನೇಕ ಏನಾರು ಆಯ್ನಾಥ ಸಹಕಾರ ಕೊರಪೆ ಆಯ್ನಾಥ 1 ವರ್ಷದಲ್ಲ ಈ ಮಠದ ಬೇಲೆ ಆವಡು ಆ ಸ್ವಾಮಿನ ಅನುಗ್ರಹ ನಮ್ಮ ಊರಿಗೆ ಉಪ್ಪಾಡು ಆ ಸ್ವಾಮಿ ಹಿಡ್ದಾದು ಈ ಊರಿಗೊಂಜಿ ಎಡ್ಡೆ ಪುದರ್ ಬರಡು ದಯಬಂಡ ಒಂಜಿ ಕುಗ್ರಾಮದ ಲೆಕ್ಕ ಇತ್ತನು ಒಂಜಿ ಗುಡ್ಡದ ಲೆಕ್ಕ ಇತ್ತು ಇನ್ನು ತೂನವನೇ ಗೊತ್ತಾಪ ನಾನೊಂದು ಮಠ ಅನ್ನಗ ಮುಳೊಂಜಿ ಎಂಚ ಆ ಒಂದು ನಮ್ಮ ಇತ್ತಿನ ಒಂಜಿ ಎನ್ನಡಾಪ ದಯಬಂಡ ಈ ರಸ್ತೆ ಆಡು ಪೂರ ಆಡು ಒಟ್ಟಿಗೆ ಟೋಟಲ್ ಒಂಜಿ ನಮ್ಮ ಊರಿಗೆ ಒಂಜಿ ಪುದರಾರ್ಪಣ ಬೇಲೆ ಆಡು ಆ ಸ್ವಾಮಿನ ಅನುಗ್ರಹ ನಮಗೆ ಮಾತೆಲ್ಲ ಉಪ್ಪಾಡು ಈ ಒಂದು ಅವಕಾಶವಾದ ಒಂದಿಸ ಒಂದು ಎನ್ನರಡ ಪಾತ್ರೆ ಅಂತ ಜಾಗವನ್ನು ಒದಗಿಸುವ ಮೂಲಕ ದೊಡ್ಡ ಉಪಕಾರವನ್ನು ಮಾಡಿದವರು ಬೆಂಗಳೂರಿನ ಶ್ರೀ ಸಂತೋಷ್ ಶೆಟ್ಟಿ ಮತ್ತು ಕುಟುಂಬದವರು. ಅವರು ಒಮ್ಮೆ ಮಂಗಳೂರಿನವರು ಅವರು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಪೂಜ್ಯಪಾದರು ಬಯಸ್ತಾ ಇದ್ದಾರೆ. ದಯವಿಟ್ಟು ಸಂತೋಷ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಪರಮ ಪೂಜ್ಯರು ಬಯಸ್ತಾ ಇದ್ದಾರೆ. ಒಮ್ಮೆ ಬನ್ನಿ ಸರ್. ಅನಂತ ಕೃತಜ್ಞತೆಗಳು ಹಿರಿಯರೇ. ಬೆಂಗಳೂರಿನ ಉದ್ಯಮಿಗಳಾದ ಶ್ರೀ ದಯಾನಂದ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮೌನದಿಂದಲೇ ಅನೇಕ ಶುಭಗಳನ್ನು ನಮ್ಮೊಂದಿಗೆ ಹಾರೈಸಿದ್ದಾರೆ. ಅವರಿಗೆ ಅನಂತ ಕೃತಜ್ಞತೆಗಳು. ಸಭಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮವರಾದ ಶ್ರೀ ಆನಂದ್ ಶೆಟ್ಟಿಯವರು ವಂದನಾರ್ಪಣೆಯನ್ನು ಮಾಡ್ತಾರೆ. ಅಂಚನೆ ಕೊಂಡಾಡದ ಸತ್ತಿಲೆಗೆ ಶಿರಸಾಷ್ಟಾಂಗ ಪುಡ್ಯಡ್ಡ ಪಾಡೊಂದು ವೇದಿಕೆ ಪುಣ್ಣ ಪರಮ ಪೂಜ್ಯ ಸ್ವಾಮೀಜಿನ ಅಡಿದಾವರಿಗೆ ಒಂದಿಸ ಬಂದು ವೇದಿಕೆ ಪುಣ್ಣ ಮಾತಾ ಗಣ್ಯರಿಗೆ ಒಂದಿಸ ಬಂದು ಇನ್ನೇ ಶಿವ ದುರ್ಗಾಂಬ ಮಠದ ಶಿಲಾನ್ಯಾಸದ ಈ ಪೊರ್ಲು ಪೊಲಿಕೆದ ಗದ್ದಿಗಿಡಿ ಧರ್ಮಲೇಸದ ಗದ್ದಿಗಿಡಿ ಪುಣ್ಣ ಮಾತಾ ಗಣ್ಯರಿಗೆ ಒಂದಿಸ ಬಂದು ವೇದಿಕೆದ ಎದುರಿತ್ತಿನಕ್ಲಿಗೆ ಒಂದಿಸ ಬಂದು ಇನ್ನೇ ಶಿಲಾನ್ಯಾಸನು ಮಲ್ತದೆ ನಂಗೆ ಆಶೀರ್ವಚನ ಮಲ್ತನಂಚಿನ ಪರಮ ಪೂಜ್ಯ ಶ್ರೀ ಲಕ್ಷ್ಮೀನಾರಾಯಣ ಶರಣ್ಯರು
ಅನುವಂಶಿಕ ಅರ್ಚಕರು ಬೊಕ್ಕ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಕಟೀಲು ಮೇರೆಗೆ ನಮ್ಮ ಮಠದ ಸರ್ವ ಭಕ್ತರನ ಪರವಾದ ಅಂಚ ಮೂಲು ಸೇರಿದಂಚಿನ ಮಾತ ಶ್ರದ್ಧೆದ ಬಂಧುಲ್ನ ಪರವಾದ ಉಡಲ್ದಿಂಜಿನ ಸೊಲ್ಮೇನ ಸಾಷ್ಟಾಂಗವಾದ ಅರ್ಪಣೆ ಮಲ್ತೊಂದುಲ್ಲ ಅಂಚನೆ ಈ ಸಭೆಟ್ ಉಪಸ್ಥಿತಿ ಇತ್ತಿದ್ದು ಅರ್ನ ಒಂಜಿ ಮಲ್ಲ ಸಂಕಲ್ಪನು ಸಾಕಾರ ಮಲ್ಪಡು ಪಂಡದು ನಮ್ಮಡ ಮಾತೆರಡಲ ಆಶೀರ್ವಚನದ ಮೂಲಕ ನಮ್ಮ ಸಾಕಾರನ ಅಪೇಕ್ಷೆ ಮಲ್ತೊಂದಿಪ್ಪನಂಚಿನ ಪರಮ ಪೂಜ್ಯ ಸ್ವಾಮೀಜರು ಶಿವಯೋಗಿ ದುರ್ಗಾನಂದ ಸ್ವಾಮಿಲೇರನ ಕಾರಗೆ ಅಡ್ಡ ಬರೊಂದು ಆರೆಗಲ ವಂದನೆಯನ್ನು ಸಮರ್ಪಣೆ ಮಲ್ತೊಂದಲ್ಲ ಇನ್ನಿತ ಸಭೆತ ಅಧ್ಯಕ್ಷತೆಯನ್ನು ವಹಿಸದು ಅನ್ಯ ಕಾರ್ಯದ ನಿಮಿತ್ತ ತೆರಳಿನಂಚಿನ ನಮ್ಮ ಮಾಜಿ ಸಂಸದರು ಕರ್ನಾಟಕ ಬಿಜೆಪಿದ ರಾಜ್ಯಾಧ್ಯಕ್ಷರು ಮಾಜಿ ರಾಜ್ಯಾಧ್ಯಕ್ಷರಾಯನಂಚಿನ ಶ್ರೀ ನಳಿನ್ ಕುಮಾರ್ ಕಟೀಲ್ ಮೇರೆಗಲ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದಲ್ಲ ಅಂಜನೆ ದೀಪ ಪ್ರಜ್ವಲನೆ ಮಲ್ತದೆ ನಮ್ಮೊಟ್ಟಿಗೆ ಶುಭ ಆರೈಕೆ ಮಲ್ತದೆ ಕಾರ್ಯಕ್ರಮದ ನಿರ್ಗಮಿಸಿನ ಅಂಚಿನ ನಮ್ಮ ಕ್ಷೇತ್ರದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗಲ್ಲ ಉಡಲ್ದಿಂಜಿನ ಸೊಲ್ಮೇಲಿನ ಕ್ಷೇತ್ರದ ಮಠದ ಪರವಾರ್ದು ಸಲ್ಲಿಕೆ ಮಲ್ತೊಂದಲ್ಲ ಇನ್ನಿತ ಕಾರ್ಯಕ್ರಮದ ವಿಶೇಷ ಅಭ್ಯಾಗತರಾದ ಪಾಲ್ದಿತ್ತೊಂದು ನಂಗೆ ಎಡ್ಡೆಪ್ಪದ ಮದಿಪುಕೊರ್ನಂಚಿನ ಶ್ರೀ ನಾಗೇಂದ್ರ ಭಟ್ ಪ್ರಧಾನ ಅರ್ಚಕರು ಕೂಡ್ಲು ಸದಾಶಿವ ದೇವಸ್ಥಾನ ಮೇರೆಗಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಶ್ರೀ ಜನಾರ್ದನ ಬಲ್ಲಾಲ್ರುಳ್ಳರು ವಿಟ್ಲ ಸೀಮೆದ ಹೊಸಬೀಡು ಅರಮನೆದ ಒಂಜಿ ಕುಡಿ ಅಂಜನೆ ಈ ಕ್ಷೇತ್ರದ ಟ್ರಸ್ಟಿಲು ಆರೆಗಲ ವಂದನೆಯನ್ನು ಸಲ್ಲಿಕೆ ಮಲ್ತೊಂದುಲ್ಲ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಪಾಲ್ದಿತ್ತುನಂಚಿನ ಶ್ರೀ ಯಶ್ ಶೆಟ್ಟಿ ಚಲನಚಿತ್ರ ನಟರು ಆರೆಗಲ ಉಡಲ್ದಿಂಜಿನ ಸೊಲ್ಮೇಲು ಶ್ರೀ ಸುರೇಶ್ ಭಟ್ನಗರ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಆರೆಗಲ ಉಡಲ್ದಿಂಜಿನ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಶ್ರೀ ಯೋಗೇಶ್ ಶೆಟ್ಟಿ ಜಪ್ಪು ಅಧ್ಯಕ್ಷರು ತುಳುನಾಡ ರಕ್ಷಣಾ ವೇದಿಕೆ ಆರೆಗಲ ಉಡಲ್ದಿಂಜಿನ ಸೊಲ್ಮೇಲು ಪ್ರಮೋದ್ ಕುಮಾರ್ ಆರಕ್ಷಕ ನಿರೀಕ್ಷಕರು ಕಾಂಡೆನೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತದೆ ಪಾಲ್ದಿತ್ತೊಂದು ಪೋತೇರು ಆರೆಗಲ್ಲ ಉಡಲ್ದಿಂಜಿನ ಸೊಲ್ಮೇಲು ಶ್ರೀ ಉದಯ್ ಕುಮಾರ್ ಶೆಟ್ಟಿ ಕೊಂಡಾಣಗುತ್ತು ನಿರ್ದೇಶಕರು ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ ಆರೆಗಲ ಉಡಲ್ದಿಂಜಿನ ಸೊಲ್ಮೇಲು ಶ್ರೀ ಜಿತೇಶ್ ಶೆಟ್ಟಿ ಉದ್ಯಮಿ ಮುಂಬೈ ಅರ್ಲ ಅನ್ಯ ಕಾರ್ಯ ನಿಮಿತ್ತ ಬದ್ದದ ಪೋತೇರು ಆರೆಗಲ ಉಡಲ್ದಿಂಜಿನ ಸೊಲ್ಮೇಲು ಶ್ರೀ ದಯಾನಂದ ಜಿ ಉದ್ಯಮಿ ಬೆಂಗಳೂರು ಮಿಡರೆಗಲ ಉಡಲ್ದಿಂಜಿನ ಸೊಲ್ಮೇಲು ನಮ್ಮ ಈ ಕ್ಷೇತ್ರದ ವಾಸ್ತುಶಾಸ್ತ್ರಜ್ಞರು ಪ್ರಸನ್ನ ಮುಣಿಯಂಗಲ ಆರೆಗಲ ಉಡಲ್ದಿಂಜಿನ ಸೊಲ್ಮೇಲು ನವೀನ ಕೊಂಡಾಣ ಈ ಭಾಗದ ಕೌನ್ಸಿಲರ್ ನಮ್ಮ ಈ ವೇದಿಕೆ ಉಳ್ಳರು ಆರೆಗಲ ಉಡಲ್ದಿಂಜಿನ ಸೊಲ್ಮೇಲ ಸಂದಾಯಕ ಮಲ್ತೊಂದು ಇನ್ನಿತ ಸಭಾ ಕಾರ್ಯಕ್ರಮದ ನಿರೂಪಣೆ ಮಲ್ತಿನಂಚಿನ ಶ್ರೇಣಿ ವೇಣುಗೋಪಾಲ್ ಭಟ್ ಬೇರೆಗಲ ಉಡಲ್ದಿಂಜಿನ ಸೊಲ್ಮೇಲನ ಸಂದಾಯತ ಮಲ್ತೊಂದು ಅವರಿಗೆ ಪರಮ ಪೂಜ್ಯ ಸ್ವಾಮಿಲು ಒಂಜಿ ಶಾಲದ ಗೌರವ ಕೊರಡೊಂದು ವಿನಂತಿ ಮಲ್ತೊನ್ವೆ ಇನ್ನಿತ ಈ ಧರ್ಮಲೇಸಿದ ಪಾಲ್ದತ್ತಿನಂಚಿನ ಊರದ ಪರವೂರದ ಮಾತ ಭಜಕೆರೆಗೆ ಶ್ರದ್ಧೆದ ಅಪ್ಪಿನಕ್ಲೆಗೆ ಅಂಜನೆ ಮಲ್ಲ ಮಟ್ಟಡ್ ನಂಗೆ ಸಾಕಾರ ಕೊರಿಯರೆ ಬತ್ತಿನಂಚಿನ ಮಲ್ಲ ತಂಡೋಡು ಬತ್ತಿನಂಚಿನ ಪತ್ರಕರ್ತ ಅಂಚನೆ ದೃಶ್ಯ ಮಾಧ್ಯಮದ ಸರ್ವ ಬಂಧುಲೆಗೆ ಉಡಲ್ದಿಂಜಿನ ಸೊಲ್ಮೆನ ಸಂದಾಯಿತ ಮಲ್ತೊಂದು ಈ ಪರಿಸರದ ಮಾತ ನಾಗರಿಕ ಬಂಧುಲು ನಂಗೆ ಸರ್ವ ಸಹಕಾರ ಕೊಡ್ತೀರಿ ಬಾಬು ಚೌಟೇರು ಮಲ್ಲ ಮಟ್ಟದ ಸಹಕಾರ ಕೊಡ್ತೀರಿ ಚೆಂಡೆಡ್ ಸಹಕಾರ ಮಂಚಿನ ಚೆಂಡೆ ವಾದನದ ಮಾತ ಬಂಧುಲೆಗೆ ಅಂಚನೆ ಸರ್ವ ಸಹಕಾರ ಕೊರ್ನಂಚಿನ ಊರದ ಪರವೂರದ ಮಾತ ಬಂಧುಲೆಗೆ ಕೊಡೋರ ನನರ ಸೌಮ್ಯ ಸಂದಾಯಿತ ಮಲ್ತೊಂದು ನನ್ನ ದುಂಬದ ದಿನೊಟ್ಲ ಈ ಕ್ಷೇತ್ರದ ನಿರ್ಮಾಣಗೂ ಅಂಜನೆ ಈ ಕ್ಷೇತ್ರದ ಸುವ್ಯವಸ್ಥಿತವಾದ ನಡಪೆರೆ ನಿಖಲ್ನ ಸರ್ವ ಸಹಕಾರವನ್ನು ಅಪೇಕ್ಷೆ ಮಲ್ತೊಂದು ಇನ್ನಿತ ಧರ್ಮ ಲೇಸಿಗೆ ಮುಗಿತಲದ ಸುಖಿದೀಪ ಸೊಲ್ಮೇಲ್
ನಾರದಿ ವಾರ್ತರ ಸಲಹುವ ಕರ್ತುನಿ ಪುರಂದರ ವಾಸ್ತವನಾರದಿ ವಾರ್ತರ ಸಲಹುವ ಕರ್ತುನಿ ಪುರಂದರ ಪರಿಪಾಲಯಂತ ನ್ಯಾಯೀನ ಮಾಗೀನ ಮಹೀ ಮಹಿಷ ಗೋಬ್ರಾಹ್ಮಣೇಭ್ಯಂ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ವಸುತೋ ಮಾ ಶ್ರದ್ಧಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾರ್ಥನೆಂಚಿನ ಮಾತಾ ಭಜನಾ ತಂಡದ ಸದಸ್ಯರಿಗೆ ಮಾತಾ ಭಜಕರಿಗೆ ಕ್ಷೇತ್ರದ ಪರವಾದ ಉಡಲ್ದಿಂಜಿನ ಸೊಲ್ಮೆನ ಸಂದಾಯಿತ ಮತ್ತೊಂದಿಲ್ಲ ಅಂಜನೆ ಕೂಡ ವೈಯರ್ದು ಏನು ಮಟ್ಟ ಮಾತಾ ವೈದಿಕ ಧಾರ್ಮಿಕ ಕಾರ್ಯಕ್ರಮ ಮಲ್ತುಕೊರ್ನಂಚಿನ ನಾಗೇಂದ್ರ ಭಟ್ ಬೊಕ್ಕ ಅರ್ನ ಪೂರ ತಂಡದ ಕಡೆಗೆಲ್ಲ ಕ್ಷೇತ್ರದ ಪರವಾದ ಉಡಲ್ದಿಂಜಿನ ಸೊಲ್ಮೆನ ಪ್ರಣಾಮ ಪೂರ್ವಕವಾದ